ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸ್ಲೈಡ್ ಕಾಣ್ತಾ ಇದೆಯಾ? ಹೌದು ಮಾತಾಜಿ, ಕಾಣಿಸ್ತಾ ಇದೆ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ಶ್ರೀರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ की जय, श्री श्री गौरनिताय की जय, ಶ್ರೀಲ ಪ್ರಭುಪಾದ की जय. ಶ್ರೀ ಶ್ರೀ ರಾಧಾ ಗೋವಿಂದರ ಪಾದಾರವಿಂದಗಳಲ್ಲಿ ನಮಸ್ಕಾರವನ್ನು ಸಮರ್ಪಿಸುತ್ತಾ ಶ್ರೀಲ ಪ್ರಭುಪಾದರಿಗೆ ಆಶೀರ್ವಾದವನ್ನು ಪಡೆಯುತ್ತಾ ನಾವು ಇವತ್ತಿನ ಭಕ್ತಿಶಾಸ್ತ್ರಿ ತರಗತಿಯನ್ನ ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಇವತ್ತು ನಾವು ನೋಡಲಿದ್ದೇವೆ ಅಧ್ಯಾಯ 5. ಹರೇ ಕೃಷ್ಣ. ಅಧ್ಯಾಯ 5 ಘಟಕ 1 ಭಗವದ್ಗೀತೆ. ಅದರಲ್ಲಿ ಅಧ್ಯಾಯ ಘಟಕ 1ರಲ್ಲಿ 1ರಿಂದ 6 ಅಧ್ಯಾಯಗಳು. ಇವತ್ತು ನಾವು ನೋಡ್ತಾ ಇರೋದು 5ನೇ ಅಧ್ಯಾಯ. ಈಗ ನಾವು ಕಳೆದ ಒಂದು ತರಗತಿಯಲ್ಲಿ 4ನೆಯ ಅಧ್ಯಾಯವನ್ನು ನೋಡಿದ್ದೇವೆ. ಅದು 4ನೇ ಅಧ್ಯಾಯ ಜ್ಞಾನಯೋಗ. ಈ ಅಧ್ಯಾಯ ಜ್ಞಾನಯೋಗದಲ್ಲಿ ನಾವು ಜ್ಞಾನದ ಅವಶ್ಯಕತೆ ಏನು, ಮತ್ತೆ ಜ್ಞಾನವನ್ನು ಯಾವ ರೀತಿ ನಾವು ಪಡಿಬೇಕು. ಹರೇ ಕೃಷ್ಣ. ಜ್ಞಾನವನ್ನು ನಾವು ಯಾವ ರೀತಿ ಪಡಿಬೇಕು?
ಗುರು ಪರಂಪರೆಯಲ್ಲಿ ಪಡಿಬೇಕು ಮಾತಾಜಿ. ಗುರುಗಳಿಂದ. ಗುರು ಪರಂಪರೆ ಅಂತಂದ್ರೆ ಅದು ಒಂದು ಅಧಿಕೃತವಾದ ಪರಂಪರೆಯಿಂದ ನಾವು ಗುರುವಿನ ಮೂಲಕ ಅಧಿಕೃತ ಪರಂಪರೆ ಅದರಿಂದ ನಾವು ಪಡ್ಕೊಳ್ಬೇಕು. ಮತ್ತೆ ಈ ಒಂದು ಜ್ಞಾನವನ್ನ ಪಡೆದಿರ್ತಕ್ಕಂತಹ ವ್ಯಕ್ತಿಯ ಲಕ್ಷಣಗಳೇನು? ಹರೇ ಕೃಷ್ಣ. ದಯವಿಟ್ಟು ಒಬ್ರು ಹೇಳುವಾಗ ಮತ್ತೊಬ್ರು ಯಾರು ಹೇಳಬಾರ್ದು. ಒಬ್ಬರಿಗೆ ಯಾರು ಪ್ರಾರಂಭ ಮಾಡ್ತಾರೆ ಅವ್ರಿಗೆ ಹೇಳಲಿಕ್ಕೆ ಅವಕಾಶ. ಹರೇ ಕೃಷ್ಣ. ಹರೇ ಕೃಷ್ಣ. ಅವರು ಎಲ್ಲರನ್ನು ಸಮದೃಷ್ಟಿಯಲ್ಲಿ ಕಾಣ್ತಾರೆ. ಯಾವುದೇ ಒಂದು ಸುಖ ದುಃಖ ಲಾಭ ನಷ್ಟ ಎಲ್ಲದರಲ್ಲೂ ಅವರು ಸಮಾನವಾಗಿರ್ತಾರೆ ಜ್ಞಾನವನ್ನು ಪಡ್ಕೊಂಡು. ಹರೇ ಕೃಷ್ಣ. ಭಕ್ತಿಗೆ ಬರ್ಲಿಕ್ಕೆ ಒಂದು ಮಾರ್ಗ. ಹರೇ ಕೃಷ್ಣ. ಎಲ್ಲರೂ ಕೂಡ ಮ್ಯೂಟ್ ಆಗಿರ್ಬೇಕು. ಕೇವಲ ಮಾತನಾಡಲಿಕ್ಕೆ ಪ್ರಶ್ನೆ ಕೇಳಿದಾಗ ಮಾತ್ರ ಅವಕಾಶ. ನಿಮಗೆ ಏನಾದರೂ ಹೇಳುವುದಿದ್ದರೆ ವಿಚಾರ, ಯಾವುದೇ ವಿಚಾರವಾದರೂ ಅದು ಕೂಡ ತರಗತಿ ಮುಗಿದ ನಂತರ ಮಧ್ಯದಲ್ಲಿ ನಾವು ಯಾವುದಾದ್ರೂ ಪ್ರಶ್ನೆ ಕೇಳಿದರೆ ಆಗ ಮಾತ್ರ ಉತ್ತರಿಸಲಿಕ್ಕೆ ಅವಕಾಶ. ಹರೇ ಕೃಷ್ಣ. ಉಳಿದ ಸಮಯದಲ್ಲಿ ಎಲ್ಲರೂ ಕೂಡ ಮಾತಾಜಿ ಅಜ್ಞಾನವನ್ನ ಕಳೀಲಿಕ್ಕೆ ಜ್ಞಾನದ ಅವಶ್ಯಕತೆ. ಯಾಕೆಂತಂದ್ರೆ ನಾವು ಅಜ್ಞಾನದಲ್ಲಿ ಇರೋದ್ರಿಂದ ನಮಗೆ ಯಾವುದು ತಪ್ಪು ಯಾವುದು ಸರಿ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಸೊ ಜ್ಞಾನವನ್ನು ಪಡೆದವನ ಲಕ್ಷಣ ಏನಂತ ಮಾತಾಜಿಯವರೀಗ ಕೆಲವೊಂದು ಲಕ್ಷಣವನ್ನು ಹೇಳಿದ್ದಾರೆ. ಸೊ ಅದು ಅವರು ಸಮದೃಷ್ಟಿ ಅಂತ ಹೇಳಿದ್ರು. ಮತ್ತೆ ಅವರು ಗೆಲುವು ಸೋಲುಗಳನ್ನು ಒಂದೇ ರೀತಿಯಿಂದ ನೋಡ್ತಾರೆ. ಅಂದ್ರೆ ಈ ಜ್ಞಾನವನ್ನು ಪಡೆದ ವ್ಯಕ್ತಿಗಳು ಪ್ರಕೃತಿ ಗುಣಗಳಿಂದ ಆಚೆ ಇರ್ತಾರೆ ಅವರು. ಮತ್ತೆ ತಾನಾಗಿ ಬಂದುದರಲ್ಲಿ ಅವರಿಗೆ ತೃಪ್ತಿ ಇರುತ್ತೆ. ಅಸೂಯೆ ಇರೋದಿಲ್ಲ, ಮತ್ತೆ ಒಡೆತನದ ಭಾವನೆ ಇರೋದಿಲ್ಲ, ಮೋಹ ಅಟ್ಯಾಚ್ಮೆಂಟ್ ಇರೋದಿಲ್ಲ, ಮತ್ತು ಅವರು ದ್ವಂದ್ವಾತೀತ. ಸೊ ಅದನ್ನೇ ಗೆಲುವು ಸೋಲು ಮತ್ತೆ ಯಾವುದೇ ಜಯ ಅಪಜಯ ಅಥವಾ ಸುಖ ದುಃಖ ಇದಕ್ಕೆಲ್ಲಕ್ಕೂ ಅವರು ಮೀರಿ ಇರ್ತಾರೆ. ಮತ್ತೆ ಅವರ ಮನಸ್ಸು ಬುದ್ಧಿ ನಿಯಂತ್ರಣದಲ್ಲಿ ಇರುತ್ತದೆ. ಇದು ನಾವು ಹಿಂದಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡ ಕೆಲವು ವಿಚಾರಗಳು. ಮತ್ತೆ ನಾವು ಪರಂಪರೆಯಿಂದ ಬಂದ ಗುರುವಿನಿಂದ ನಾವು ಕೇಳಬೇಕಾದ್ರೆ ಯಾವ ತರ ನಾವು ಯಾವ ತರ ಶಿಷ್ಯನ ಒಂದು ಕ್ವಾಲಿಫಿಕೇಶನ್ ಏನು ಅಂತ ತಿಳ್ಕೊಂಡಿದ್ದೇವೆ. ಶಿಷ್ಯ ಯಾವ ರೀತಿ ಇರಬೇಕು, ಗುರುವಿನಿಂದ ಪರಂಪರೆಯಿಂದ ಗುರುವಿನ ಜೊತೆ ಶಿಷ್ಯ ಯಾವ ರೀತಿ ಬಿಹೇವ್ ಮಾಡಬೇಕು. ಹರೇ ಕೃಷ್ಣ. ವಿನಮ್ರವಾಗಿ ನಡ್ಕೊಳ್ಬೇಕು ಅವನು. ಹರೇ ಕೃಷ್ಣ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಮಾತಾಜಿ ಅವ್ರದ್ದು ಏನಂತ ಯಾವ ರೀತಿ ಬಿಹೇವ್ ಇರಬೇಕು ನೀವು ಹೇಳಿ. ಶ್ಲೋಕ ಆಯ್ತು, ಅದನ್ನ ನಮಗೆ ಗುರುಗಳಿಗೆ ಸೇವೆ ಮಾಡ್ಬೇಕು. ಆಮೇಲೆ ನಾವು ನಮ್ರತೆಯಿಂದ ಪ್ರಶ್ನೆ ಮಾಡ್ಬೇಕು. ಅವರು ಆಧ್ಯಾತ್ಮಿಕ ಜ್ಞಾನವನ್ನ ತಿಳಿದಿರುವಂತವ್ರು ನಮ್ಗೆ ಆಧ್ಯಾತ್ಮಿಕ ಜ್ಞಾನವನ್ನ ಕೊಡುವಂತವ್ರು. ಭಗವಂತನನ್ನ ಅವರು ಭಗವಂತನನ್ನು ಕಂಡಿದ್ದಾರೆ. ತತ್ವಜ್ಞಾನಿ, ತತ್ವದರ್ಶಿ ಅಂದ್ರೆ ಭಗವಂತನನ್ನು ಕಂಡಿದ್ದಾರೆ. ಹಾಗಾಗಿ ಅವರು ನಮಗೆ ಭಗವಂತನನ್ನು ಕೃಷ್ಣನನ್ನು ಕೊಡಬಲ್ಲರು. ಹರೇ ಕೃಷ್ಣ. ಈಗ ನಾವು ಇವತ್ತು 5ನೇ ಅಧ್ಯಾಯದ ಪ್ರಾರಂಭ ಮಾಡೋಣ. ಈ ಅಧ್ಯಾಯದ ಹೆಸರು ಏನು? ಹರೇ ಕೃಷ್ಣ. 5ನೇ ಅಧ್ಯಾಯದ ಹೆಸರೇನು? ಹರೇ ಕೃಷ್ಣ. ಕರ್ಮ ಸನ್ಯಾಸ ಯೋಗ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಹರೇ ಕೃಷ್ಣ. ಯಾರು ಓದಲಿಕ್ಕೆ ಇಚ್ಛಿಸುತ್ತೀರಿ ಹ್ಯಾಂಡ್ ರೈಸ್ ಮಾಡಿ ಮತ್ತು ನಾನು ಅವರನ್ನ ಕರೀತೇನೆ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯೋಗ ಪದ್ಧತಿಗಳು. ಹಿಂದಿನ ಅಧ್ಯಾಯದಲ್ಲಿ ಭಗವದ್ಗೀತೆಯ ಪ್ರಸ್ತಾವನೆಯಾಗಿ ಅನೇಕ ವಿಭಿನ್ನ ಮಾರ್ಗಗಳನ್ನು ವಿವರಿಸಲಾಗಿದೆ. ಇವನ್ನು ವ್ಯವಸ್ಥಿತವಾಗಿ ನಿರೂಪಿಸಲಿಲ್ಲ. ಕ್ರಿಯೆ ಮತ್ತು ಗ್ರಹಿಕೆ ಸಾಧ್ಯವಾಗಲು ಇನ್ನೂ ವ್ಯವಸ್ಥಿತವಾಗಿ ಮಾರ್ಗದ ರೂಪರೇಷೆಯನ್ನು ಕೊಡಬೇಕು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಭಗವದ್ಗೀತೆಯ ರಹಸ್ಯವನ್ನು ಗಂಭೀರವಾಗಿ ಅರ್ಥ ಮಾಡಿಕೊಳ್ಳಬಲ್ಲ
ಬಯಸುವ ಎಲ್ಲಾ ಗಂಭೀರ ಅಭ್ಯಾಸಿಗಳಿಗಾಗಿ ಅರ್ಜುನನು ತನ್ನ ಪ್ರಶ್ನೆಗಳ ಮೂಲಕ ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ. ಹರೇ ಕೃಷ್ಣ ಮಾತಾ. ಹರೇ ಕೃಷ್ಣ. ಈಗ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ, ಸೊ ಅದರಲ್ಲಿ ಅಥವಾ ಸೇನಾವಲೋಕನ. ಆಮೇಲೆ ಅಲ್ಲಿ ಅರ್ಜುನ ನನಗೆ ಯುದ್ಧ ಮಾಡೋಕ್ಕಾಗಲ್ಲ, ಅನೇಕ ಕಾರಣಗಳನ್ನ ಕೊಡ್ತಾನೆ. ಎರಡನೇ ಅಧ್ಯಾಯದಲ್ಲಿ ಅವನು ನನಗೆ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನಿರ್ಣಯ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ, ನಾನು ನಿನಗೆ ಶರಣಾಗತನಾದ ಆತ್ಮ, ನೀನು ನನಗೆ ತಿಳಿಸು ಅಂದಾಗ ಭಗವಂತ ಏನ್ ಹೇಳ್ತಾನೆ, ಇಡೀ ಭಗವದ್ಗೀತೆಯನ್ನ ಸಾರ ಸಂಗ್ರಹ ರೂಪದಲ್ಲಿ ಗೀತಾ ಸಾರ ಸಂಗ್ರಹ ಅಂತ ಆ ಎರಡನೇ ಅಧ್ಯಾಯದಲ್ಲಿ ಎಲ್ಲ ಭಗವದ್ಗೀತೆಯ ಎಲ್ಲ ವಿಚಾರಗಳನ್ನು ಹೇಳ್ತಾನೆ ಭಗವಂತ ಅಲ್ವಾ. ಸೊ ಇದರಲ್ಲಿ ಏನಂತ ಹೇಳ್ತಾ ಇದ್ದಾರೆ ಭಗವಂತ ಎರಡನೇ ಅಧ್ಯಾಯದಲ್ಲಿ? ಅವನು ಸಾಂಖ್ಯ ಯೋಗ ಹೇಳಿದ ಭಗವಂತ, ಬುದ್ಧಿ ಯೋಗ ಹೇಳಿದ, ನಿಷ್ಕಾಮ ಕರ್ಮ ಯೋಗ ಹೇಳಿದ, ಆಮೇಲೆ ಆರಂಭಿಕ ಶಿಕ್ಷಣ ಸ್ಥಾನ ಏನು, ಆಮೇಲೆ ಇಂದ್ರಿಯ ನಿಗ್ರಹ ಮಾಡೋದು ಹೇಗೆ, ಈ ರೀತಿಯ ಅನೇಕ ವಿಚಾರಗಳನ್ನ ಹೇಳಿದಾಗ ಅದು ಸಂಕ್ಷಿಪ್ತ ರೂಪವಾಗಿ ಭಗವಂತ ಭಗವದ್ಗೀತೆಯನ್ನು ಸಾರಿದ. ಅದನ್ನು ಕೇಳಿದ ಮೇಲೆ ಅವನು ಅರ್ಜುನ ಶುದ್ಧ ಭಕ್ತ, ಅರ್ಜುನನಿಗೆ ಎಲ್ಲವೂ ಗೊತ್ತುಂಟು. ಆದರೆ ಈಗ ಭಗವದ್ಗೀತೆಯ ರಹಸ್ಯವನ್ನ ತಿಳ್ಕೊಳ್ತಕ್ಕಂಥ ಗಂಭೀರ ಅಭ್ಯಾಸಿಗಳಿಗಾಗಿ ಅವನು ಭಗವಂತನ ಹತ್ರ ಪ್ರಶ್ನೆ ಮಾಡ್ತಾನೆ. ಏನಂತ ಹೇಳ್ತಾನೆ? ಮೂರನೇ ಅಧ್ಯಾಯದಲ್ಲಿ ವ್ಯಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಮ್. ಏನ್ ಹೇಳ್ತಾನೆ? ನೀನು ಎರಡನೇ ಅಧ್ಯಾಯದಲ್ಲಿ ಇಷ್ಟೊಂದು ನಿನಗೆ ಬಗ್ಗೆ ನನಗೆ ಹೇಳಿದ್ಯಾ, ಸಾಂಖ್ಯ ಯೋಗ ಹೇಳಿದ್ಯಾ, ನಿಷ್ಕಾಮ ಕರ್ಮ ಯೋಗ ಹೇಳಿದ್ಯಾ, ಮತ್ತೆ ಬುದ್ಧಿ ಯೋಗ ಹೇಳಿದ್ಯಾ, ಇಂದ್ರಿಯ ನಿಗ್ರಹ ಹೇಳಿದ್ಯಾ, ನನಗೆ ಯಾವುದಾದ್ರೂ ಒಂದನ್ನು ಹೇಳು, ಎಲ್ಲದನ್ನು ಹೇಳಿದ್ರೆ ನನಗೆ ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಭಗವಂತನ ಹತ್ರ ಕೇಳ್ತಾನೆ ಅಲ್ವಾ. ಹರೇ ಕೃಷ್ಣ. ಅನೇಕ ವಿಚಾರಗಳನ್ನು ಹೇಳಿದಾಗ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕೆಂದ್ರೆ ಬದ್ಧಾತ್ಮರಿಗೆ ಏನಾಗಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಅರ್ಜುನ ಬದ್ಧಾತ್ಮರನ್ನ ಅವನು ಏನ್ ಮಾಡ್ತಾ ಇದ್ದಾನೆ, ಅವರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಹರೇ ಕೃಷ್ಣ. ಸೊ ಈಗ ಇದನ್ನ ನಾವು ನೋಡೋಣ. ಇಲ್ಲಿ ಅಧ್ಯಾಯ 3 ಕರ್ಮಕಾಂಡ ಅಥವಾ ಕರ್ಮಯೋಗ, ಅಧ್ಯಾಯ 4 ಜ್ಞಾನ ಯೋಗ, ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ, ಅಧ್ಯಾಯ 6 ಧ್ಯಾನ ಯೋಗ, ಅಧ್ಯಾಯ 6 ಧ್ಯಾನ ಯೋಗ. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ, ಈ ಕರ್ಮಕಾಂಡ ಅಂದ್ರೇನು, ಕರ್ಮ ಯೋಗ ಅಂದ್ರೇನು, ಕರ್ಮ ಸನ್ಯಾಸ ಎಂದ್ರೇನು, ಇದೆಲ್ಲ ಯಾರಿಗಾದ್ರೂ ಗೊತ್ತುಂಟಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಕರ್ಮಕಾಂಡ ಅಂದ್ರೆ ವೇದಗಳಲ್ಲಿ ಅಂದ್ರೆ ಈ ಕೆಲಸ ಮಾಡಿದ್ರೆ ಇದು ಸಿಗುತ್ತೆ, ಈ ಕೆಲಸ ಮಾಡಿದ್ರೆ ಅದು ಸಿಗುತ್ತೆ ಅಂತ ಹೇಳಿದ್ರಂತೆ. ಸೊ ಅದನ್ನ ಕರ್ಮಕಾಂಡ ಅಂತ ಹೇಳ್ತಾರೆ ಮಾತಾಜಿ. ಆಮೇಲೆ ಹರೇ ಕೃಷ್ಣ. ಆಮೇಲೆ ಕರ್ಮಯೋಗ ಅಂದ್ರೆ ಏನು? ಕರ್ಮ ಯೋಗ ಅಂದ್ರೆ ಮಾತಾಜಿ ಪ್ರತಿಫಲ ಬಯಸದೆ ಭಗವಂತನಿಗೋಸ್ಕರ ಅಂತ ಮಾಡೋದು ಮಾತಾಜಿ. ಕರ್ಮ ಯೋಗ ಅಂತಂದ್ರೆ ಅಂದ್ರೆ ಯಾವುದೇ ಕೆಲಸ ಮಾಡಿದ್ರು ಅವರು ಪ್ರತಿಫಲ ಬಯಸಲ್ಲ, ಎಲ್ಲಾನು ಭಗವಂತನ ಮೇಲೆ ಬಿಟ್ಬಿಡ್ತಾರೆ ಮಾತಾಜಿ. ಈಗ ನಿಮಗೆ ಕಾಣಿಸ್ತಾ ಇದೆಯಾ ಏನಾದ್ರು? ಇಲ್ಲ ಮಾತಾಜಿ. ಸ್ಟಾಪ್ ಆಗೋಗಿದೆ ಮಾತಾಜಿ. ಇಲ್ಲ ಕಾಣ್ತಾ ಇಲ್ವಾ? ಇಲ್ಲ ಮಾತಾಜಿ, ಇಲ್ಲ. ಕಾಣಿಸ್ತಾ ಇಲ್ಲ. ಈಗ ಬರ್ತಾ ಇದೆ ಮಾತಾಜಿ. ಈಗ ಏನಾದ್ರು ಕಾಣಿಸ್ತಾ ಇದೆಯಾ?
ಬರ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ನಾನು ವಾಟ್ಸಪ್ ಓಪನ್ ಆಗ್ತಾ ಹರೇ ಇದೆ ಮಾತಾಜಿ. ಹಾಕ್ತಾ ಇದ್ದೇನೆ ನಾನು. ಹರೇ ಕೃಷ್ಣ. ಈಗ ಇದು ಚಿತ್ರ ಏನಾದ್ರು ಕಾಣುತ್ತಾ? ಹರೇ ಕೃಷ್ಣ ಹಾ ಮಾತಾಜಿ. ಕಾಣುತ್ತೆ ಅಲ್ವಾ? ಸೊ ಇದಕ್ಕೆ ಅಂದ್ರೆ ನೋಡಿ, ಇಲ್ಲಿ ಮೊದಲು ಡೈರೆಕ್ಟ್ ಆಗಿ ಕಾಣ್ತಾ ಇಲ್ಲ ಮಾತಾಜಿ. ಏನು ಹರೇ ಕೃಷ್ಣ, ಸ್ವಲ್ಪ ಜೂಮ್ ಮಾಡಿ ಮಾತಾಜಿ. ಅದು ಏನಾಗುತ್ತೆ, ನನಗೆ ಹೊರಟೋಗ್ತಾರೆ ಅಂತ ಕಾಣುತ್ತೆ. ಹರೇ ಕೃಷ್ಣ, ಈಗ ಕಾಣುತ್ತಾ? ದೊಡ್ಡದಾಯ್ತು ಮಾತಾಜಿ. ಕಾಣುತ್ತಾ ಈಗ ಹರೇ ಕೃಷ್ಣ? ಕಾಣಿಸ್ತಾ ಇದೆ ಮಾತಾಜಿ, ದೊಡ್ಡದಾಯ್ತು. ನೀವು ದೊಡ್ಡದ್ ಮಾಡಿದ್ರೆ ಇಲ್ಲಿ ನಮಗೆ ಅರ್ಧ ಅರ್ಧ ಹೋಗುತ್ತೆ ಮೇಲೆ ಕೆಳಗೆ. ಅದಕ್ಕೆ ಮತ್ತೆ ಅವ್ರು ಮಾಡಿ ಅಂತ ಹೇಳಿದ್ರಲ್ಲ. ನಾವೇ ಜೂಮ್ ಮಾಡ್ಕೋಬೇಕು ಮಾತಾಜಿ, ಸರಿ ನೀವೇ ಹೋಗುತ್ತೆ. ಮಾಡ್ಕೊಳ್ಳಿ ಹರೇ ಕೃಷ್ಣ, ನೀವೇ ಮಾಡ್ಕೊಳ್ಳಿ. ಸೊ ಇದಕ್ಕೆ ಯೋಗ ಲ್ಯಾಡರ್ ಅಂತ ಹೇಳ್ತಾರೆ. ಅಂದ್ರೆ ಇದಕ್ಕೆ ಏನಂತಂದ್ರೆ ತುಂಬಾ ಕೆಳಮಟ್ಟಿನ ಹಂತ ಅಂತಂದ್ರೆ ಕರ್ಮಿ ಆದ್ಮೇಲೆ ಕರ್ಮಕಾಂಡ. ಮೊದಲು ಕರ್ಮಿ ಆದ್ಮೇಲೆ ಕರ್ಮಕಾಂಡ ಆದ್ಮೇಲೆ ಕರ್ಮಯೋಗ ಆದ್ಮೇಲೆ ಜ್ಞಾನಯೋಗ ಆದ್ಮೇಲೆ ಅಷ್ಟಾಂಗ ಯೋಗ, ಆಮೇಲೆ ಭಕ್ತಿ ಯೋಗ. ಸೊ ಇಲ್ಲಿ ನಾವು ಕರ್ಮಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಕರ್ಮಿ ಅಂದ್ರೆ ವ್ಯಕ್ತಿ ತನಗೆ ಬೇಕಾದಂತಹ ಎಲ್ಲ ಕೆಲಸ ಮಾಡಿ ಅವನು ಹಣ ಸಂಪಾದನೆ ಮಾಡ್ತಾನೆ ಅಲ್ವಾ? ಸೊ ಹಣ ಸಂಪಾದನೆ ಮಾಡ್ತಾನೆ, ಏನ್ ಮಾಡ್ತಾನೆ, ಅವನು ಜೀವನ ನಿರ್ವಹಣೆ ಮಾಡ್ತಾನೆ. ತನ್ನ ಒಂದು ತನ್ನ ಇಂದ್ರಿಯ ಭೋಗಕ್ಕೆ ಉಪಯೋಗಿಸ್ತಾನೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ, ಹೌದು ಮಾತಾಜಿ. ಅದಕ್ಕೆ ಕರ್ಮಿ ಅಂತಂದ್ರೆ ಭಗವಂತನ ಭಕ್ತಿ ಮಾಡೋದಿಲ್ಲ, ಅವನು ತನ್ನ ಜೀವನವನ್ನ ಮಾಡ್ಕೊಂಡು ಹೋಗ್ತಾನೆ. ಈಗ ಕರ್ಮಿಗಿಂತ ಹಿಂದಿನ ಸ್ಥಾನ ಯಾವುದು ಕೇಳಿದ್ರೆ ವಿಕರ್ಮ ಅಂದ್ರೆ ಅವನೇನು? ವಿಕರ್ಮ ಅಂದ್ರೆ ಏನು ಹರೇ ಕೃಷ್ಣ? ಮಾಡುವ ಕೆಲಸ ಏನು ಫಲ ಜಾಸ್ತಿ ಮಾಡ್ತಾನೆ ಮಾತಾಜಿ. ಅವನು ನಾನ್ ಮಾಡಿದ ಕೆಲ್ಸಕ್ಕೆ ನನ್ಗೆ ಫಲ ಬಯಸ್ತಾನೆ ಮಾತಾಜಿ. ವಿಕರ್ಮ ಅಂದ್ರೆ ಏನು? ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡುದು. ಹರಿಬೋಲ್. ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ವಿಕರ್ಮ. ಪಾಪ ಕರ್ಮಗಳನ್ನು ಮಾಡೋದು ವಿಕರ್ಮ. ಸೊ ಕರ್ಮಿಗಿಂತ ಕೆಳಗೆ ವಿಕರ್ಮ. ಅದೇ ಈ ಕರ್ಮಿ ಏನಂತಂದ್ರೆ ತನ್ನ ಜೀವನವನ್ನು ಮಾಡ್ಕೊಳ್ಳಿಕ್ಕಾಗಿ ಅವನು ಕೆಲಸ ಮಾಡ್ತಾನೆ, ಆದರೆ ಅದರಲ್ಲಿ ಬಂದಿರತಕ್ಕಂಥದ್ದನ್ನ ತನ್ನ ಇಂದ್ರಿಯ ಭೋಗಕ್ಕೆ ಉಪಯೋಗಿಸ್ತಾನೆ. ಅವನು ಭಗವಂತನ ಭಕ್ತಿ ಮಾಡೋದಿಲ್ಲ. ಈಗ ಈ ಕರ್ಮಿಗಳನ್ನ ನಾವು ಭಕ್ತಿಗೆ ತಗೊಂಡ್ಬರೋದು ಹೇಗೆ? ಈ ಕರ್ಮಿಯನ್ನ ನಾವು ಭಕ್ತಿಗೆ ಕರ್ಕೊಂಡು ಬರ್ಬೇಕು. ಇಲ್ಲಿದೆ ನೋಡಿ, ಕರ್ಮಿ ಇಲ್ಲಿ ಕೆಳಗಿದ್ದಾನೆ, ಕರ್ಮ ಕಾಂಡಕ್ಕಿಂತ ಮೇಲಿದ್ದಾನೆ, ಭಕ್ತಿ ಯೋಗ ಇಲ್ಲಿದೆ. ಈ ಪ್ರೋಸೆಸ್ಸಿಗೆ ಕೃಷ್ಣ ಪ್ರಜ್ಞೆ ಅಂತ ಹೇಳ್ತಾರೆ. ಈಗ ಕರ್ಮಿ ಹತ್ರ ನೀವು ಕೇಳಿದರೆ ನಿಮ್ಗೆ ಅಂದ್ರೆ ಕರ್ಮಿ ಒಬ್ರು ಇದ್ದಾರೆ ಅಂದ್ರೆ ತಿಳ್ಕೊಳ್ಳಿ, ಅನೇಕ ಜನ ಇರ್ತಾರೆ, ಅವರು ಭಕ್ತಿಗೆ ಬಂದಿರೋದಿಲ್ಲ. ಆಗ ಅವರನ್ನ ನಾವು ಹೇಗೆ ಭಕ್ತಿಗೆ ತರಬೇಕು? ಅವ್ರ ಹತ್ರ ಈಗ ಕೇಳಿದ್ರೆ, ಈಗ ಒಂದು ಗಾಳಿ, ಬೆಳಕು, ನೀರು, ಸೂರ್ಯನ ಶಾಖ, ಆಮೇಲೆ ಸಮಯಕ್ಕೆ ಸರಿಯಾಗಿ ನಮಗೆ ಹಗಲು ರಾತ್ರಿ ಆಗೋದು, ಇದೆಲ್ಲ ನಡೀತಾ ಇದೆ. ಇದು ಹೀಗೆ ಸಾಧ್ಯ? ನಮಗೆ ಬೇಕಾದಾಗೆ ಹಣ್ಣು, ತರಕಾರಿ, ದವಸ ಧಾನ್ಯ ಎಲ್ಲ ಬೆಳೀತದೆ ಅಲ್ವಾ? ಅದು ಹೇಗೆ ಸಾಧ್ಯ ಅಂತ ಅವ್ರು ಕೇಳಿದ್ರೆ ಅವರಿಗೆ ಉತ್ತರ ಉಂಟಾ ಹರೇ ಕೃಷ್ಣ? ಉತ್ತರ ಇಲ್ಲ. ಆಮೇಲೆ ಅವರಿಗೆ ಉತ್ತರ ತಿಳ್ಕೊಳ್ತಕ್ಕಂತ ಪ್ರಶ್ನೆ ಆದ್ರೂ ಅವರಲ್ಲಿ ಬರ್ತದೆಯಾ? ಇಲ್ಲ, ಬರೋದಿಲ್ಲ. ಯಾಕಂದ್ರೆ ಅವರು ಅಜ್ಞಾನದಲ್ಲಿ ಇದ್ದಾರೆ. ಆದರೆ ತಾವು ಅಜ್ಞಾನದಲ್ಲಿ ಇದ್ದೇವೆ ಇದು ಕೂಡ ಅವರಿಗೆ ಗೊತ್ತಿಲ್ಲ. ಹಾಗಾದ್ರೆ ಅವರನ್ನ ನಾವು ಹೇಗೆ ಕೃಷ್ಣ ಪ್ರಜ್ಞೆಗೆ ಹೇಳೋದು? ಹರೇ ಕೃಷ್ಣ. ಅವರ ಕಷ್ಟ ಸುಖಗಳನ್ನ ಅವರಲ್ಲಿ ಮಾತಾಡ್ಬೇಕು, ವಿಚಾರಿಸ್ಬೇಕು ಅವ್ರ ಹತ್ರ. ನೀವು ತುಂಬಾ ನಿಮ್ಗೆ ಎಲ್ಲ ಕೆಲಸ ಮಾಡಿದಾಗ ನಿಮ್ಗೆ ಎಲ್ಲದಕ್ಕೂ ಒಳ್ಳೆ ಫಲಿತಾಂಶ ಬರುತ್ತಾ? ಎಲ್ಲದಕ್ಕೂ ಸಕ್ಸಸ್ ಸಿಕ್ಕುತ್ತಾ ಹರೇ ಕೃಷ್ಣ? ಇದನ್ನ ಕೇಳಿದ್ರೆ ಅವ್ರ ಹತ್ರ ಏನು ಉತ್ತರ ಇರುತ್ತೆ? ಎಲ್ಲದಕ್ಕೂ ಅವರು ಮಾಡಿದ ಎಲ್ಲ ಕೆಲಸಕ್ಕೂ ಸಕ್ಸಸ್ ಇದೆಯಾ? ಇಲ್ಲ. ಸೊ ಹಾಗಾದಾಗ ನಮ್ಗೆ ಅವರಲ್ಲಿ ಕೆಲವೊಂದು ಸಕ್ಸಸ್ ಆಗ್ಬೋದು, ಅಥವಾ ಕೆಲವೊಂದು ಸಕ್ಸಸ್ ಆಗದೆ ಇರಬಹುದು. ಸೊ ಹಾಗಾಗಿ ಅದಕ್ಕೆ ಯಾವುದೋ ಒಂದು ಮೇಲೆ ಶಕ್ತಿ ಇದೆ. ಸೊ ಅವರಿಗೆ ಸಕ್ಸಸ್ ಆಗ್ಲಿಕ್ಕೆ ಅಥವಾ ಅವರಿಗೆ ಏನಾದ್ರೂ ಫೇಲ್ಯೂರ್ ಆಗ್ಲಿಕ್ಕೆ ಅವರು ಮಾಡಿದ್ದ ಯಾವುದೇ ಒಂದು ಕರ್ಮ ಫಲ ಅವರಿಗಿದೆ.
ಸೊ ಈಗ ಇದಕ್ಕಾಗಿ ಅವರು ನೀವು ಒಳ್ಳೇದನ್ನು ಮಾಡ್ಲಿಕ್ಕೆ ಏನ್ ಮಾಡ್ತೀರಿ, ಒಳ್ಳೆ ಫಲಿತಾಂಶ ಬರ್ಲಿಕ್ಕೆ ಏನ್ ಮಾಡ್ತೀರಿ ಅಂತ ಅವ್ರು ಏನ್ ಹೇಳ್ತಾರೆ? ನಿಮಗೆ ಜೀವನದಲ್ಲಿ ಒಳ್ಳೇದಾಗ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ತಾರೆ? ಹರೇ ಕೃಷ್ಣ, ಅವರು ಏನ್ ಮಾಡ್ತಾರೆ? ಜನಸಾಮಾನ್ಯರು ದೇವಸ್ಥಾನ ದೇವ್ರ ಹತ್ರ ಹೋಗ್ತಾರೆ ಅವ್ರು. ಯಾವ ದೇವರ ಹತ್ರ ಹೋಗ್ತಾರೆ? ಅವ್ರು ಸಾಮಾನ್ಯಗೆ ರಾಮ ಕೃಷ್ಣ ಹತ್ರ ಬರಲ್ಲ, ಅವರು ಇಲ್ಲೇ ದೇವತೆಗಳ ಆರಾಧನೆಯನ್ನ ಅವರು ಮಾಡ್ತಾರೆ. ಹರಿಬೋನ್, ದೇವತೆಗಳ ಆರಾಧನೆ ಮಾಡ್ತಾರೆ ಅವರು. ಯಾಕೆ ದೇವತೆಗಳ ಆರಾಧನೆ ಮಾಡ್ತಾರೆ ಅವರು? ಅವರಿಗೆ ಬೇಕಾದ ಐಹಿಕದಲ್ಲಿ ಅವರು ಫಲವನ್ನ ಪಡ್ಕೊಳ್ಳಿಕ್ಕೆ ದೇವತೆಗಳ ಆರಾಧನೆ ಮಾಡ್ತಾರೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಪ್ರತಿಯೊಂದು ದೇವತೆಗಳು ಏನ್ ಮಾಡ್ತಾರೆ? ದೇವತೆಗಳು ಅವ್ರಿಗೆ ಬೇಕಾದಂತಹ ಒಂದು ಯಾವುದೇ ಒಂದು ಅವರು ಏನು ಹೋಮ ಹವನ ಏನಾದ್ರೂ ಮಾಡ್ಕೊಳ್ತಾರೆ, ಆದ್ರೆ ಅವರು ಅದರಿಂದ ಪ್ರತಿಫಲವನ್ನ ಬಯಸ್ತಾರೆ. ಉದಾಹರಣೆಗೆ ಹಿರಣ್ಯಕಶಿಪು ಏನ್ ಮಾಡಿದ, ರಾವಣ ಏನ್ ಮಾಡಿದ? ಹರೇ ಕೃಷ್ಣ. ಹಿರಣ್ಯಕಶಿಪು ಅಷ್ಟೊಂದು ತಪಸ್ಸು ಮಾಡಿದ ಅಲ್ವಾ? ಆಮೇಲೆ ಬ್ರಹ್ಮನ ಕುರಿತು ತಪಸ್ ಮಾಡಿದ. ರಾವಣ ಏನ್ ಮಾಡಿದ? ಶಿವನನ್ನು ಕುರಿತು ತಪಸ್ ಮಾಡಿದ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ದೇವತೆಗಳನ್ನ ಕುರಿತು ಅವರು ಕರ್ಮಕಾಂಡಿಯ ಕೆಲಸ ಮಾಡ್ತಾರೆ. ಸೊ ಅದಕ್ಕೆ ಕರ್ಮಕಾಂಡ ಅಂತ ಹೇಳ್ತಾರೆ. ಕರ್ಮಕಾಂಡದಲ್ಲಿ ಏನಾಗತ್ತೆ? ಕರ್ಮಕಾಂಡದಲ್ಲಿ ಕೆಲವೊಂದು ಕಟ್ಟುನಿಟ್ಟಾದ ಅದರಲ್ಲಿ ನಿಯಮ ನಿಬಂಧನೆಗಳನ್ನ ಅವ್ರು ಫಾಲೋ ಮಾಡ್ಬೇಕಾಗತ್ತೆ. ಆಮೇಲೆ ಕರ್ಮಕಾಂಡದಲ್ಲಿ ಏನಿದೆ, ಅಲ್ಲಿ ಪ್ರೀತಿ ಇರೋದಿಲ್ಲ. ಅಲ್ಲಿ ಏನಿರುತ್ತೆ? ವ್ಯಾಪಾರ. ನಾನು ಈ ಒಂದು ಪೂಜೆ ಮಾಡ್ತಾನೆ, ಇದೊಂದು ಹೋಮ ಮಾಡ್ತಾನೆ, ಹವನ ಮಾಡ್ತಾನೆ, ನನಗೆ ಇದು ಬೇಕು ಅಲ್ವಾ? ಬಯಕೆಯನ್ನ ಮುಂದಿಡ್ತಾರೆ. ಹೌದು ಅಲ್ವೋ? ಹರೇ ಕೃಷ್ಣ. ಹೌದು ಮಾತಾಜಿ. ಬಯಕೆಯನ್ನ ಮುಂದಿಡ್ತಾರೆ. ಆಗ ದೇವತೆಗಳು ಅವರಿಗೆ ಅದನ್ನ ಕೊಡ್ತಾರೆ. ಸೊ ಹಾಗಾದ್ರೆ ಇಲ್ಲಿ ದೇವತೆಗಳು ಕೊಡ್ತಕ್ಕಂಥ ಈ ಕರ್ಮಕಾಂಡಿಯ ಕೆಲಸ, ಸೊ ಅದರಲ್ಲಿ ದೇವತೆಗಳನ್ನ ಪ್ರೀತ್ಯರ್ಥವಾಗಿ ಮಾಡ್ತಕ್ಕಂಥದ್ದು. ಆದರೆ ಇಲ್ಲಿ ದೇವತೆಗಳಿಗೆ ಅವರಷ್ಟಕ್ಕೆ ಅವರಿಗೆ ಕೊಡುವ ಅಧಿಕಾರ ಇಲ್ಲ. ಅವರು ಕೂಡ ಕೃಷ್ಣನ ಸ್ಯಾಂಕ್ಷನ್ ಪಡ್ಕೊಂಡೇ ಕೊಡೋದು ಅಲ್ವಾ? ಅವರಷ್ಟಕ್ಕೆ ಅವರಿಗೆ ಅನುಗ್ರಹ ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ ಮಾತಾಜಿ, ಇಲ್ಲ. ಸೊ ಹಾಗಾಗಿ ಈ ಕರ್ಮಕಾಂಡಿಯ ಕೆಲಸದಲ್ಲಿ ಏನಾಗುತ್ತೆ, ಅಲ್ಲಿ ಅವರು ಕೊಡ್ತಾರೆ, ಆದರೆ ಅಲ್ಲಿ ಅವರು ಭಗವಂತನ ಒಂದು ಸ್ಯಾಂಕ್ಷನ್ ಆದ್ಮೇಲೆ ಕೊಡ್ತಾರೆ. ಎರಡನೇದು, ಇಲ್ಲಿ ಪ್ರೀತಿ ಇಲ್ಲ, ಇಲ್ಲಿ ವ್ಯಾಪಾರ ಅಲ್ವಾ? ಮೂರನೇದು, ಇಲ್ಲಿ ರಕ್ಷಣೆ ಇರೋದಿಲ್ಲ. ಇಲ್ಲಿ ರಕ್ಷಣೆ ಇರೋದಿಲ್ಲ ಅಂದ್ರೆ ಏನು? ರಕ್ಷಣೆ ಇರೋದಿಲ್ಲ ಅಂತಂದ್ರೆ ಅವರು ಯಾವ್ದು ಇದನ್ನ ಪಡ್ಕೊಂಡಿರ್ತಾರೆ ಅನುಗ್ರಹನ, ಅದರಿಂದ ಅದು ಅವರಿಗೆ ಒಳ್ಳೇದಾಗುತ್ತೋ ಇದು ಮುಂದೆ ಆ ವಿಚಾರ ಇಲ್ಲ. ನೋಡಿ, ಉದಾಹರಣೆ ಅಂತಂದ್ರೆ ಹಿರಣ್ಯಕಶಿಪು ಬ್ರಹ್ಮನಿಂದ ವರ ಪಡೆದ, ಅಮರನಾಗ್ಲಿಕ್ಕೆ ಕೇಳಿದ. ಆದ್ರೆ ಅಮರನಾಗಕ್ಕೆ ಎಷ್ಟು ರೀತಿಯಿಂದ ತಾನು ಹೆಚ್ಚು ಬದುಕಬೇಕೋ ಅಷ್ಟಕ್ಕೆ ಎಲ್ಲ ಪ್ರಶ್ನೆಗೆ ತನ್ನ ಒಂದು ವರವನ್ನ ಕೇಳಿದ್ದಾನೆ. ಆದ್ರೆ ಅವನಿಗೆ ಅದು ಆ ವರದಿಂದ ಅವನಿಗೆ ಒಳ್ಳೇದಾಯ್ತಾ? ಅವನಿಗೆ ಆಮೇಲೆ ನರಸಿಂಹ ಅವತಾರ ಆಗಿ ಅವನ ಸಂಹಾರ ಆಯ್ತು ಅಲ್ವಾ? ರಾವಣನು ಹಾಗೆ ವರ ಪಡ್ಕೊಂಡಿದ್ದ ಶಿವನ ಹತ್ರ. ಸೊ ಹಾಗಾಗಿ ಅಲ್ಲಿ ಏನಾಗಿದೆ, ಅಲ್ಲಿ ದೇವತೆಗಳು ಜವಾಬ್ದಾರಿಯಿಂದ ರಕ್ಷಣೆ ಇಲ್ಲ. ರಕ್ಷಣೆ ಕೊಡ್ತಕ್ಕಂಥವನು ಭಗವಂತ ಒಬ್ಬನೇ ಅಲ್ವಾ? ಮತ್ತೆ ದೇವತೆಗಳು ಕೊಟ್ಟ ವರ ಅದು ಯಾವಾಗಲೂ ಅಶಾಶ್ವತವಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಈಗ ಕರ್ಮಿಗಿಂತ ಕರ್ಮಕಾಂಡ ಉತ್ತಮ. ಯಾಕೆಂದ್ರೆ ಕರ್ಮಿ ಒಂದು ತರ ಪ್ರಾಣಿಗಳ ತರ ಜೀವನ ಮಾಡ್ತಾ ಇರ್ತಾರೆ. ಆಹಾರ ನಿದ್ರೆ ಭಯ ಮೈಥುನ ಪ್ರಾಣಿಗಳದ್ದು. ಆದರೆ ಕರ್ಮಿಗಳಿಗಿಂತ ಕರ್ಮಕಾಂಡ ಉತ್ತಮ. ಯಾಕೆ ಕೇಳಿದರೆ, ಈ ಕರ್ಮಕಾಂಡ ಮಾಡಿದಾಗ ಏನೋ ಒಂದು ನಮ್ಗಿಂತ ಮೇಲಿನವರು ಇದ್ದಾರೆ ಈ ಭಾವನೆ ಬರ್ತದೆ ಅಲ್ವಾ? ಹೌದು ಮಾತಾಜಿ. ಅದಕ್ಕಾಗಿ ಕರ್ಮಕಾಂಡ ಉತ್ತಮ. ಈಗ ಏನಾಗತ್ತೆ ಅಂತಂದ್ರೆ, ಇಲ್ಲಿ ಕರ್ಮಕಾಂಡದಲ್ಲೂ ಕೂಡ ಅನೇಕ ನಿಯಮ ನಿಬಂಧನೆಗಳನ್ನು ಪರ್ಫೆಕ್ಟ್ ಆಗಿ ಮಾಡ್ಬೇಕಾಗುತ್ತೆ. ಪರ್ಫೆಕ್ಟ್ ಆಗಿ ಮಾಡದೆ ಹೋದ್ರೆ ಅಲ್ಲಿಯೂ ಕೂಡ ತೊಂದರೆಗಳು, ಕೆಲವೊಮ್ಮೆ ತಪ್ಪುಗಳಾದ್ರೆ ಪ್ರಾಬ್ಲಮ್ ಆಗುತ್ತೆ. ಮೃಗಾರಿ ಕತೆ ನಾವು ನೋಡಿದ್ದೇವೆ. ಆ ಮೃಗಾರಿ ಹಸುಗಳನ್ನು ದಾನ ಮಾಡಿದ, ತುಂಬಾ ಮಾಡ್ತಾ ಇದ್ದ ಅವನ ರಾಜ. ಆದ್ರೆ ಅವನ ಒಂದು ತಪ್ಪಿಗೆ ಅವನಿಗೆ ಹಲ್ಲಿ ಆಗ್ಬೇಕಾಯಿತು. ಸೊ ಹಾಗಾಗಿ ನಮ್ಗೆ ಕರ್ಮಕಾಂಡದಲ್ಲಿ ಏನಾದ್ರೂ ತಪ್ಪುಗಳಾದ್ರೆ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅಲ್ಲಿ ಅಲ್ವಾ? ಸೊ ಈಗ ನಾವು ಕರ್ಮ ಯೋಗ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕರ್ಮ ಯೋಗ ಅಂದ್ರೆ ಏನು? ಹರೇ ಕೃಷ್ಣ. ಕೆಲಸವನ್ನ ಮಾಡ್ತೀವಿ, ಕರ್ಮವನ್ನ ಫಲವನ್ನ ನಿರೀಕ್ಷೆ ಮಾಡೋದಿಲ್ಲ. ಯೋಗ ಅಂತಂದ್ರೆ ಇದು ಏಣಿ. ಯೋಗ ಅಂದ್ರೆ
ಯೋಗ ಭಗವಂತನ ಲ್ಯಾಡರ್, ಜೊತೆ ಸಂಬಂಧವನ್ನ ಬೆಳೆಸ್ಕೊಳ್ಳೋದಕ್ಕೆ ಯೋಗ ಅಂತ ಕರೀತಾರೆ, ಯೋಗ. ಸೊ ಹಾಗಾಗಿ ಈ ಭಗವಂತನ ಜೊತೆ ಸಂಬಂಧ ಕರ್ಮದ ಮೂಲಕ ಮಾಡಿಕೊಳ್ಳೋದು ಇದು ಯೋಗ. ಸೊ ವಿಯೋಗ ಅಂದರೆ ಅದರಿಂದ ಬೇರ್ಪಡಿಸುವುದು, ಸಂಯೋಗ ಯೋಗ ಅಂತಂದ್ರೆ ಜೋಡಣೆ. ಸೊ ಹಾಗಾಗಿ ಆತ್ಮನ ಜೊತೆ ಪರಮಾತ್ಮನ ಸಂಬಂಧವನ್ನು ಬೆಳೆಸುವುದು. ಇದು ಹೇಗೆ ಅಂತಂದ್ರೆ ಜೀವಾತ್ಮನನ್ನು ಭಗವಂತನ ಜೊತೆ ಸೇರಿಸುವುದು. ಈಗ ನಮಗೇನಾಗಿದೆ ಅಂತಂದ್ರೆ ನಾವು ಭಗವಂತನನ್ನು ಮರೆತಿದ್ದೇವೆ, ಹೌದೋ ಅಲ್ವೋ? ಹರೇ ಕೃಷ್ಣ. ಹೌದು ಮಾತಾಜಿ. ಭಗವಂತನನ್ನು ನಾವು ಮರೆತಿದ್ದೇವೆ. ಈಗ ನಾವೇನ್ ಮಾಡಬೇಕು? ಭಗವಂತನನ್ನು ಮತ್ತೆ ನೆನಪಿಸಿಕೊಳ್ಳಬೇಕು. ಈಗ ನಾವು ಮಾಡುವ ಕರ್ಮದಿಂದ ನಾವು ಭಗವಂತನ ಜೊತೆ ನಾವು ಸಂಬಂಧವನ್ನ ಬೆಳೆಸ್ಕೊಳ್ಬೇಕು ಅಲ್ವಾ? ಅದಕ್ಕೆ ಕರ್ಮ ಯೋಗ ಅಂತ ಕರೀತಾರೆ. ಈ ಕರ್ಮಯೋಗ ಈ ಕರ್ಮ ಕಾಂಡಕ್ಕಿಂತ ಇದು ಉತ್ತಮವಾದದ್ದು. ಯಾಕೆ ಉತ್ತಮವಾದದ್ದು? ಇಲ್ಲಿ ಭಗವಂತನ ಹತ್ರ ಬಂದಿದ್ದೇವೆ ನಾವು ಅಲ್ವಾ? ಹರೇ ಕೃಷ್ಣ. ಇದು ಕರ್ಮಕಾಂಡ ದೇವತೆಗಳ ಜೊತೆ ಹೋಗೋದು. ಸೊ ಆ ಭಗವಂತನ ಜೊತೆ ಬಂದಿರೋದ್ರಿಂದ ಇಲ್ಲಿ ಭಗವಂತನ ರಕ್ಷಣೆ ಇದೆ. ನಮಗೆ ಬೇಕಾದದ್ದು ನಾವು ಕೇಳಿದ್ರೂ ಕೂಡ ಅಲ್ಲಿ ಕೊಡ್ತಕ್ಕಂಥ ಭಗವಂತ ಅನುಗ್ರಹಿಸುವುದು, ಅಲ್ಲಿ ರಕ್ಷಣೆ ಇರುತ್ತೆ. ಮತ್ತೆ ಅಲ್ಲಿ ಏನಿರುತ್ತೆ? ಹರೇ ಕೃಷ್ಣ, ರಕ್ಷಣೆ ಮತ್ತೇನಿರುತ್ತೆ? ಹರೇ ಕೃಷ್ಣ. ಶಾಶ್ವತವಾದದ್ದನ್ನು ಭಗವಂತ ಕೊಡ್ತಾನೆ ಅಲ್ವಾ? ಹರೇ ಕೃಷ್ಣ. ಅವನ ಭಕ್ತಿಗೆ ಅಡಚಣೆ ಆಗುವುದನ್ನ ಭಗವಂತ ಸ್ಯಾಂಕ್ಷನ್ ಮಾಡ್ತಾನ ಅಷ್ಟು ಈಸಿಲಿ? ಇಲ್ಲ ಮಾತಾಜಿ, ಮಾಡಲ್ಲ. ಇಲ್ಲ. ಸೊ ಹಾಗಾಗಿ ಇಲ್ಲಿ ವ್ಯತ್ಯಾಸ ಕರ್ಮಕಾಂಡ ಮತ್ತು ಕರ್ಮಯೋಗ. ಸೊ ಹಾಗಾಗಿ ಕರ್ಮಯೋಗ ಇದನ್ನು ನಾವು 3ನೇ ಅಧ್ಯಾಯದಲ್ಲಿ ಕಲ್ತಿದ್ದೇವೆ. ಇಲ್ಲಿ ಕರ್ಮಯೋಗ ಮಾಡಬೇಕಾದ್ರೆ ಗುರುಗಳ ಅವಶ್ಯಕತೆ ಇರುತ್ತೆ. ಗುರು ಹೇಳಿದ ಮಾರ್ಗದ ಮುಖಾಂತರವೇ, ಮಾರ್ಗದರ್ಶನ ಅದರ ಮುಖಾಂತರವೇ ನಾವು ನಮ್ಮ ಕೆಲಸಗಳನ್ನು ಮಾಡಿಕೊಳ್ತೇವೆ ಅಲ್ವಾ? ಹೌದು ಮಾತಾಜಿ. ಕೃಷ್ಣ. ಆ ಹೌದು. ಹೌದು ಮಾತಾಜಿ. ಹಾ, ಇದಕ್ಕೆ ಏನಂತಂದ್ರೆ ಭಗವಂತನಿಗೆ ನಾವು ಪ್ರೀತಿಯಿಂದ ಕೊಡೋದು. ಅಂದ್ರೆ ಇಲ್ಲಿ ಕರ್ಮ ಯೋಗದಲ್ಲಿ ಸಕಾಮ ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ ಅಂತ ಬರುತ್ತೆ ಆಯ್ತಾ? ಕರ್ಮಕಾಂಡ ಅಂತಂದ್ರೆ ರಿಚುವಲ್ಸ್, ಕರ್ಮಯೋಗ ಅಂತಂದ್ರೆ ಏನು? ಸ್ಪಿರಿಚುವಲ್. ಸೊ ಹಾಗಾಗಿ ಕರ್ಮಕಾಂಡ ಅದು ಸ್ಪಿರಿಚುವಲ್ ಅಲ್ಲ. ಕರ್ಮಯೋಗ ಏನು? ಕರ್ಮಕಾಂಡ ರಿಚುವಲ್ಸು, ಕರ್ಮಯೋಗ ಏನು? ಸ್ಪಿರಿಚುವಲ್. ಸೊ ಹಾಗಾಗಿ ನಾವು ನಮಗೆ ಕರ್ಮದ ಒಂದು ಇದು ತುಂಬ ಕಷ್ಟ. ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡ್ತೇವೆ, ಕಿಂ ಕರ್ಮ ಕಿಂ ಅಕರ್ಮ ಇತಿ ಕವಯೋಪಿ ಅತ್ರ ಮೋಹಿತಃ. ಯಾವುದು ಕರ್ಮ ಯಾವುದು ಅಕರ್ಮ ಇದು ವಿದ್ವಾಂಸರಿಗೂ ಕೂಡ ಕಷ್ಟ ಅಲ್ವಾ? ನಾವು ಹಿಂದಿನ ಅಧ್ಯಾಯದಲ್ಲಿ ಕಲ್ತಿದ್ದೇವೆ ಅಲ್ವಾ? ಸೊ ಅದಕ್ಕೆ ಈ ಕರ್ಮವನ್ನು ಮಾಡ್ಬೇಕಾದ್ರೆ ನಮಗೆ ಜ್ಞಾನ ಬೇಕು. ಯಾವುದು ಸರಿ, ಯಾವುದು ತಪ್ಪು ಅಲ್ವಾ? ಅದಕ್ಕೆ ಗುರುವಿನ ಅವಶ್ಯಕತೆ ಇದೆ. ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು. ಸೊ ಅದಕ್ಕೆ ಜ್ಞಾನ ಯೋಗ. ಸೊ ಹಾಗಾಗಿ ಒಬ್ಬ ವ್ಯಕ್ತಿ ಜ್ಞಾನವನ್ನು ಸದ್ಗುರು ಪರಂಪರೆಯಿಂದ ಬಂದ, ಅಧಿಕೃತ ಪರಂಪರೆಯಿಂದ ಬಂದ ಸದ್ಗುರುವಿನಿಂದ ಕಲಿತಾಗ ಅದಕ್ಕೆ ಜ್ಞಾನ ಯೋಗ ಅಂತ ಹೇಳ್ತಾರೆ. ಈ ಜ್ಞಾನ ಬಂದಾಗ ವ್ಯಕ್ತಿಗೆ ಏನಾಗುತ್ತದೆ? ಹರೇ ಕೃಷ್ಣ. ಜ್ಞಾನ ಬಂದಾಗ ಏನಾಗುತ್ತೆ? ನಾನು ಯಾರು ಅನ್ನೋದು ತಿಳಿಯುತ್ತೆ ಮತ್ತೆ. ಜ್ಞಾನ ಬಂದಾಗ ತಿಳಿಯುತ್ತೆ ನಾನು ಯಾರು. ಜೊತೆಗೆ ಬಾಡಿ ಎಲ್ಲ ಸೋಲ್ ಅನ್ನೋದೇ ಗೊತ್ತಾಗುತ್ತೆ ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ತಮ್ಮ ವಿಡಿಯೋವನ್ನು ಆನ್ ಮಾಡ್ಕೋಬೇಕು. ಹರೇ ಕೃಷ್ಣ. ನಾನು ತುಂಬಾ ಅನೇಕ ಬಾರಿ ಹೇಳಿದ್ದೇನೆ, ಆದರೆ ಯಾರು ಕೂಡ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಹರೇ ಕೃಷ್ಣ. ವೈರಾಗ್ಯ ಬಾಡಿ ಎಲ್ಲ ಸೋಲ್ ಅನ್ನೋದೇ ಗೊತ್ತಾಗುತ್ತೆ. ವೈರಾಗ್ಯ ಬರ್ತದೆ. ಜ್ಞಾನದಿಂದ ವೈರಾಗ್ಯ ಏನಾಗುತ್ತೆ? ವೈರಾಗ್ಯ ಬರ್ತದೆ. ಸೊ ಹಾಗಾಗಿ ಜ್ಞಾನವನ್ನು ಯಾರು ಬೆಳೆಸ್ಕೊಳ್ತಾರೆ ಅದರಿಂದ ಜ್ಞಾನದಲ್ಲಿ ಭೌತಿಕ ಜೀವನದ ಬಗ್ಗೆ ವೈರಾಗ್ಯ ಉತ್ಪನ್ನ ಆಗತ್ತೆ. ಆದರೆ ಕರ್ಮ ಯೋಗವನ್ನು ಮಾಡಿದಾಗ ವ್ಯಕ್ತಿಗೆ ಏನ್ ಬರುತ್ತೆ? ಕರ್ಮಯೋಗವನ್ನು ಮಾಡಿದಾಗ ವ್ಯಕ್ತಿಗೆ ಏನ್ ಬರುತ್ತೆ? ಪ್ರೀತಿ ಬರುತ್ತೆ, ಅಟ್ಯಾಚ್ಮೆಂಟ್ ಬರುತ್ತೆ. ಸೊ ಇದು ಹೇಗೆ ಅಟ್ಯಾಚ್ಮೆಂಟ್ ಬರುತ್ತೆ ಅಂದ್ರೆ ಭಗವಂತನ ಬಗ್ಗೆ ಅಟ್ಯಾಚ್ಮೆಂಟ್ ಆಗತ್ತೆ ಅಲ್ವಾ? ನಾವು ಮಾಡಿದ ಕರ್ಮದ ಫಲವನ್ನು ಭಗವಂತನಿಗೆ ಕೊಟ್ಟಾಗ ಅಟ್ಯಾಚ್ಮೆಂಟ್ ಬರುತ್ತೆ ಅಲ್ವಾ?
ಈಗ ಒಂದು ಉದಾಹರಣೆ ಅಂತಂದ್ರೆ, ಒಬ್ಬ ತಂದೆ ಒಂದು ಮಗುವಿಗೆ ಹುಟ್ಟಿದ ಹಬ್ಬ ಅಂತ ಇಟ್ಕೊಳ್ಳಿ, ಚಾಕ್ಲೇಟ್ ತಂದಿರ್ತಾರೆ ಅಲ್ವಾ. ಸೊ ಅದರಲ್ಲಿ ಆ ಮಗು ತಗೊಂಡ್ಕೊಂಡು ಅಪ್ಪ ಒಂದು ಚೂರು ನೀ ಇದನ್ನು ತಿನ್ನು ಅಂತ ಒಂದು ಪೀಸ್ ಕೊಟ್ರೆ ತಂದೆಗೆ ಏನ್ ಅನಿಸುತ್ತೆ? ಖುಷಿ ಆಗುತ್ತೆ ಮಗು ಖುಷಿ ಆಗತ್ತೆ. ಸೊ ಅದೇ ತರಹ ಭಗವಂತನಿಗೆ ಕೂಡ ನಾವು ಮಾಡಿದ ಕೆಲಸ ಏನಾಗ್ತದೆ? ಆನಂದ, ಸಂತೋಷವನ್ನ ಕೊಡುತ್ತದೆ, ಆ ಸಂಬಂಧ. ಸೊ ಹಾಗಾಗಿ ಕರ್ಮಯೋಗದಿಂದ ನಮ್ಗೆ ಏನಾಗುತ್ತೆ? ಅಟ್ಯಾಚ್ಮೆಂಟ್, ಪ್ರೀತಿ ಉಂಟಾಗತ್ತೆ. ಜ್ಞಾನಯೋಗದಿಂದ ಏನಾಗುತ್ತೆ? ವೈರಾಗ್ಯ ಉಂಟಾಗತ್ತೆ. ಸೊ ಹಾಗಾಗಿ ಜ್ಞಾನ ಬೆಳೆಸಿಕೊಂಡವನಿಗೆ ನನ್ನ ದೇಹ ಅಲ್ಲ, ನನ್ನ ಆತ್ಮ ಇದು ಗೊತ್ತಾಗತ್ತೆ. ಮತ್ತೆ ಈ ಆತ್ಮ ನನ್ನ ದೇಹ ಅಲ್ಲ, ಈ ದೇಹವನ್ನು ನಾನು ಪೋಷಣೆ ಮಾಡಿಕೊಂಡ್ರೆ ನನಗೆ ನನಗೆ ಏನ ಅಂದ್ರೆ ನಾನು ಅಷ್ಟೊಂದು ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಶರೀರವೇ ನಾನಲ್ಲ, ಈ ತರ ಭಾವನೆ ಬರ್ತದೆ. ಸೊ ಆ ಭಾವನೆ ಬರುವುದೇ ಅದು ಶರೀರವನ್ನು ಪೋಷಿಸಿ ನಾನೇನು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಈಗೆಲ್ಲ ವಿಚಾರಗಳು ಬಂದಾಗ ನಮ್ಗೆ ನಿಧಾನವಾಗಿ ಈ ಭೌತಿಕದ ಬಗ್ಗೆ ವೈರಾಗ್ಯ ಉಂಟಾಗುತ್ತೆ. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು ಅಂದ್ರೆ ಭೌತಿಕದಲ್ಲಿ ವೈರಾಗ್ಯ, ಭಗವಂತನಲ್ಲಿ ನಮಗೆ ಆಸಕ್ತಿ ಮತ್ತೆ ಅಟ್ಯಾಚ್ಮೆಂಟ್ಸ್ ಇದು ಬರಬೇಕು. ಹರೇ ಕೃಷ್ಣ, ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಹಾ, ನೆಕ್ಸ್ಟ್ ನಾವೀಗ 5ನೇ ಅಧ್ಯಾಯದಲ್ಲಿ ಕರ್ಮ ಸನ್ಯಾಸ ಯೋಗ. ಇಲ್ಲಿ ಕರ್ಮ ಸನ್ಯಾಸ ಅಂದ್ರೆ ಏನು, ಕರ್ಮ ಸನ್ಯಾಸ ಯೋಗ ಅಂದ್ರೆ ಏನು? ಹರೇ ಕೃಷ್ಣ, ವ್ಯತ್ಯಾಸ ಏನು? ಕರ್ಮ ಸನ್ಯಾಸ ಅಂದ್ರೆ ಕರ್ಮ ಮಾಡದೇ ಇರುವುದು. ಕರ್ಮ ಸನ್ಯಾಸ ಯೋಗ ಅಂದ್ರೆ ಕರ್ಮ ಮಾಡಿ ಅದರ ಫಲವನ್ನು ಬಿಟ್ಟು ಬಿಡುವುದು, ಕರ್ಮ ಫಲ ತ್ಯಾಗ. ಇದು ಅರ್ಥ ಆಯ್ತಾ? ಕರ್ಮ ಸನ್ಯಾಸ ಅಂತಂದ್ರೆ ಈಗ ಕೆಲವರು ಕೆಲಸವನ್ನ ಎಲ್ಲ ಜೀವನದಲ್ಲಿ ಎಲ್ಲ ಕೆಲಸ ಬಿಟ್ಟು ಕಾಡಿಗೆ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಏನ್ ಮಾಡ್ತಾರೆ? ತಪಸ್ ಮಾಡ್ತೇನೆ ಅಂತ ಇರ್ತಾರೆ ಅಲ್ವಾ. ಅದು ಏನದು? ಅವರ ಆ ತರ ಸನ್ಯಾಸ, ಕರ್ಮ ಸನ್ಯಾಸ. ಆದರೆ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ತರ ಕರ್ಮವನ್ನು ಮಾಡ್ತಾರೆ, ಫಲವನ್ನ ತ್ಯಾಗ ಮಾಡ್ತಾರೆ. ಅದಕ್ಕೇನ್ ಹೇಳ್ತಾರೆ? ಕರ್ಮ ಸನ್ಯಾಸ ಯೋಗ. ಯೋಗ ಅಂದ್ರೆ ಭಗವಂತನ ಜೊತೆ ಸಂಬಂಧ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಇಲ್ಲಿ ಭಗವಂತನಿಗೆ ಮತ್ತು ಅರ್ಜುನನಿಗೆ ಸಂಭಾಷಣೆ ನಡೀತಾ ಇದೆ ಅಲ್ವಾ. ಅರ್ಜುನ ಏನು ಹೇಳ್ತಾ ಇದ್ದಾನೆ? ನಾ ಯುದ್ಧ ಮಾಡೋದಿಲ್ಲ ಹೇಳ್ತಾ ಇದ್ದಾನೆ ಅಲ್ವಾ. ಕೃಷ್ಣ ಏನು ಹೇಳ್ತಾನೆ? ನೀ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ ಅಲ್ವಾ. ಕೃಷ್ಣ ಏನ್ ಹೇಳ್ತಾನೆ? ನೀನು ಅಂದ್ರೆ ಜ್ಞಾನ ಯೋಗ ಮಾಡ್ಕೊ. ಹೌದಾ, ಜ್ಞಾನ ಯೋಗ ಮಾಡ್ಕೊ. ಆದ್ರೆ ಆಯ್ತು, ನಾನು ವೈರಾಗ್ಯ ಬೆಳೆಸ್ಕೊಂಡು ನಾನು ಬೇಡ ನನಗಿದು, ನಾನು ಸನ್ಯಾಸ ತಕೊಂಡ್ಬಿಡ್ತೀನಿ ಹೇಳ್ತಾನೆ ಅರ್ಜುನ ಅಲ್ವಾ. ಹರೇ ಕೃಷ್ಣ. ಆಗ ಅರ್ಜುನ ಖುಷಿ ಆಯ್ತು, ಹೌದಾ ನಾನು ಯುದ್ಧ ಮಾಡೋದಿಲ್ಲ, ನಾನು ಸನ್ಯಾಸಿ ಕಾಡಿಗೆ ಹೊರಟೋಗ್ಬಿಡ್ತೇನೆ ಅಂತ ಹೇಳ್ತಾನೆ. ಸೊ ಅದಕ್ಕೆ ಕೃಷ್ಣ ಏನ್ ಹೇಳ್ತಾನೆ? ಕರ್ಮ ಸನ್ಯಾಸ ಯೋಗ ಅಂದ್ರೆ ಕೆಲಸ ಮಾಡೋ, ನೀನು ಕರ್ತವ್ಯ ಮಾಡೋ, ನಿನ್ನ ಕರ್ತವ್ಯ ಏನು? ನೀನು ಏನ್ ಮಾಡ್ಬೇಕು? ನೀನು ಯುದ್ಧ ಮಾಡ್ಬೇಕು. ಅದೇ ನಿನ್ನ ಕ್ಷತ್ರಿಯನಿಗೆ ಯುದ್ಧ ಮಾಡೋದು ಕರ್ತವ್ಯ. ಆದ್ರೆ ಫಲವನ್ನ ನೀನು ಅಪೇಕ್ಷಿಸಬೇಡ. ಸೊ ಕರ್ಮ ಸನ್ಯಾಸ ಯೋಗ ಅಂತ ಹೇಳ್ತಾನೆ. ಸೊ ಅದಾದ ಆಮೇಲೆ ಅಷ್ಟಾಂಗ ಯೋಗ, ಇದನ್ನ ಧ್ಯಾನ ಯೋಗ ಅಂತ ಕರೀತಾರೆ. 6ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅದಾದ ಮೇಲೆ ಇದು ಅಷ್ಟಾಂಗ ಯೋಗ ಆದ್ಮೇಲೆ ಅಲ್ಲಿಗೆ ಬ್ರಹ್ಮನ್ ರಿಯಲೈಸೇಷನ್ ಅಂದ್ರೆ ಇಲ್ಲಿ ಜ್ಞಾನ ಯೋಗದಿಂದ ನನ್ನ ದೇಹ ಅಲ್ಲ, ನನ್ನ ಆತ್ಮ, ಇದು ಬ್ರಹ್ಮನ್ ರಿಯಲೈಸೇಷನ್. ಅಷ್ಟಾಂಗ ಯೋಗದಲ್ಲಿ ಏನಾಗುತ್ತೆ? ಅಲ್ಲಿ 2 ರೀತಿ ಇರುತ್ತೆ. ಒಂದು ಪರಮಾತ್ಮ ಸಾಕ್ಷಾತ್ಕಾರ, ಮತ್ತೊಂದು ಬ್ರಹ್ಮನ್ ಸಾಕ್ಷಾತ್ಕಾರ. ಸೊ ಹಾಗಾಗಿ ಇಲ್ಲಿ ಈ ಒಂದು ಬ್ರಹ್ಮನ್ ಸಾಕ್ಷಾತ್ಕಾರ ಆದಾಗ ವ್ಯಕ್ತಿ ಭಕ್ತಿ ಯೋಗಕ್ಕೆ ಬರಬಹುದು. ಸೊ ಹಾಗಾಗಿ ಈ ಭೌತಿಕದಲ್ಲಿ ಪ್ರಾಣಿ ತರಹ ಜೀವನ ಮಾಡ್ತಾ ಇದ್ದವರನ್ನ ಭಕ್ತಿಗೆ ತರೋದು ಅದೇ ಕೃಷ್ಣ ಪ್ರಜ್ಞೆ. ಅರ್ಥ ಆಯ್ತಾ? ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆ ಅಂದ್ರೆ ಏನು? ಹರೇ ಕೃಷ್ಣ. ಪ್ರಾಣಿಗಳ ತರ ಜೀವನ ಮಾಡ್ತಾ ಇರೋರ್ನ ಕೃಷ್ಣ ಪ್ರಜ್ಞೆಗೆ ತರೋದೇ ಕೃಷ್ಣ ಭಕ್ತಿಗೆ ತರೋದು. ಹರೇ ಕೃಷ್ಣ ಅಲ್ವಾ? ಹರೇ ಕೃಷ್ಣ. ಹಾ, ಹಾಗಾಗಿ ನಾವು ಈ ತರ ಅಂದರೆ
ಪ್ರಾಣಿ ಜೀವನದಿಂದ ನಿಧಾನ ನಿಧಾನ ಇದು ಮೆಟ್ಟಿಲು ಮಾರ್ಗ. ಈ ತರ ಕರ್ಮಿಯಿಂದ ಕರ್ಮಕಾಂಡ, ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ, ಆಮೇಲೆ ಭಕ್ತಿ ಯೋಗ. ಆದರೆ ಕೃಷ್ಣ ಪ್ರಜ್ಞೆ ನೇರವಾದ ಲಿಫ್ಟ್ ಮಾರ್ಗ. ಇದು ಅರ್ಥ ಆಯ್ತಲ್ಲ ಹರೇ ಕೃಷ್ಣ? ಹೌದು ಮಾತಾಜಿ. ಹಾ, ಹಾ ಮಾತಾಜಿ. ಸೊ ಹಾಗಾಗಿ ನಾವಿಲ್ಲಿ ಧ್ಯಾನ ಯೋಗದಲ್ಲಿ ಏನ್ ಮಾಡ್ತೇವೆ, ಮುಂದಿನ ಅಧ್ಯಾಯದಲ್ಲಿ ನಾವು ನೋಡ್ಲಿದ್ದೇವೆ. ಧ್ಯಾನ ಯೋಗ ಅಂತಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಮತ್ತೆ ಮತ್ತೆ ಧ್ಯಾನ, ಮತ್ತೆ ಸಮಾಧಿ ಸ್ಥಿತಿ. ಸೊ ಈ ರೀತಿಯಾಗಿ ಅವರು ಪರಮಾತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ತಾರೆ. ಹರೇ ಕೃಷ್ಣ. ಈಗ ನಿಮಗೆ ಒಂದು ಚಟುವಟಿಕೆ ಇದೆ. ಒಂದು 5 ಮಿನಿಟ್ಸ್ ಒಳಗೆ ನೀವು ಮಾಡಬೇಕು. 2 ಮಿನಿಟ್ಸ್ ಒಳಗೆ. ಇಲ್ಲಿ ಏನಂದ್ರೆ ನಮಗೆ ತುಂಬಾ ಟೈಮಿನ ತುಂಬಾ ಪೋರ್ಷನ್ ಇದೆ ಇದರಲ್ಲಿ ಕಲಿಸ್ಲಿಕ್ಕೆ, ಹೇಳಲಿಕ್ಕೆ. ಅದನ್ನ ನೀವು ಹರೇ ಕೃಷ್ಣ. ಈಗ ಕಾಣ್ತಾ ಇದೆಯಾ? ಏನಾದರೂ ಶೇರಿಂಗ್ ಆಗಿದೆಯಾ? ಇಲ್ಲ ಮಾತಾಜಿ. ಇಲ್ಲ ಇಲ್ಲ ಮಾತಾಜಿ. ಮಾತಾಜಿ. ಈಗ ಶೇರಿಂಗ್ ಆಗ್ತಾ ಇದೆಯಲ್ವಾ? ಹಾ ಮಾತಾಜಿ, ಕಾಣ್ತಾ ಇದೆಯಲ್ವಾ? ಕಾಣಿಸ್ತಾ ಇದೆ. ಹಾ, ಈಗ ನಿಮಗೆ ಏನಂತಂದ್ರೆ 3ನೇ ಅಧ್ಯಾಯದ 10ರಿಂದ 16 ಶ್ಲೋಕಗಳನ್ನು ನಾನು ಓದ್ಲಿಕ್ಕೆ ಕೊಟ್ಟಿದ್ದೆ. ಓದಿದ್ದೀರಲ್ಲ? ಹರೇ ಕೃಷ್ಣ. 10, 11, 12, 13, 14, 15, 16 ಆಯ್ತಾ? ಸೊ ಇದರಲ್ಲಿ ನಿಮಗೆ ಒಂದು ಇದಿದೆ. ಹರೇ ಕೃಷ್ಣ. ಕೇಳ್ತಾ ಉಂಟಾ? 3ನೇ ಅಧ್ಯಾಯದ 3ನೇ ಅಧ್ಯಾಯ, 5ನೇ ಅಧ್ಯಾಯ ಅಲ್ಲ. ಹರೇ ಕೃಷ್ಣ. ಕೇಳ್ತಿದೆ ಹರೇ ಮಾತಾಜಿ, ಕೃಷ್ಣ ಮಾತಾಜಿ, ಕೇಳಿಸ್ತಿದೆ ಮಾತಾಜಿ. ಓದಿದ್ದೀರಾ 3ನೇ ಅಧ್ಯಾಯದಲ್ಲಿ? ಓದಿದೀವಿ ಮಾತಾಜಿ. ಅದರಲ್ಲಿ 10, 11, 12, 13, 14, 15. ಈಗ ನಿಮ್ಮನಿಗೆ 4, 5 ನಾನು ಮಾಡ್ತೇನೆ. ಅದರಲ್ಲಿ 5 ಬ್ರೇಕ್ಔಟ್ ರೂಮ್ ಮಾಡ್ತೇನೆ. ಹರೇ ಕೃಷ್ಣ. 5 ಬ್ರೇಕ್ಔಟ್ ರೂಮ್ ಅಲ್ಲಿ ನೀವು ಬರ್ಕೊಳ್ಳಿ. ಗ್ರೂಪ್ 1ಗೆ 10ನೇ ಶ್ಲೋಕ ಬರ್ಕೊಳ್ಳಿ. ಗ್ರೂಪ್ 2ಗೆ ಯಾವುದು ಶ್ಲೋಕ? ಗ್ರೂಪ್ 2ಗೆ 11ನೇ ಶ್ಲೋಕ, ಗ್ರೂಪ್ 3ಗೆ 12ನೇ ಶ್ಲೋಕ, ಗ್ರೂಪ್ 4ಕ್ಕೆ 13, 14ನೇ ಶ್ಲೋಕ, ಗ್ರೂಪ್ 5ಕ್ಕೆ 15ನೇ ಶ್ಲೋಕ. ಇದೆಲ್ಲವೂ ಕೂಡ 3ನೇ ಅಧ್ಯಾಯದಿಂದ ಬರ್ತಕ್ಕಂತಹ ಶ್ಲೋಕಗಳು. ಅರ್ಥ ಆಯ್ತಾ? ಹರೇ ಕೃಷ್ಣ. ಅರ್ಥ ಆಯ್ತು ಮಾತಾಜಿ. 5ನೇ ಅಧ್ಯಾಯ ಅಲ್ಲ. ಲಾಸ್ಟ್ ಟೈಮ್ ನಾನು ಪಾಠ ಮಾಡಿದಾಗ ಹಿಂದಿನ ಬ್ಯಾಚ್ ಅಲ್ಲಿ ಅವರು 5ನೇ ಅಧ್ಯಾಯ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಅರ್ಥ ಆಯ್ತಾ? ಹರೇ ಕೃಷ್ಣ. 3ನೇ ಅಧ್ಯಾಯದ ಶ್ಲೋಕಗಳು. ಈಗ ನಾನು ಬ್ರೇಕ್ಔಟ್ ರೂಮ್ ಮಾಡ್ತೇನೆ. ಎಲ್ಲರೂ ಜಾಯಿನ್ ಆಗ್ಬೇಕು. ಹರೇ ಕೃಷ್ಣ. ಓಪನ್ ಆಗಿದೆಯಲ್ಲ ಬ್ರೇಕ್ಔಟ್ ರೂಮ್, ಜಾಯಿನ್ ಆಗಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅದರಲ್ಲಿ ಪಾಯಿಂಟ್ಸ್ ಹೇಳ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನು 8 ಜನ ಜಾಯಿನ್ ಆಗ್ಲಿಲ್ಲ. ಹರೇ ಕೃಷ್ಣ. ಅದು ಅರ್ಚನಾ, ಅರ್ಜುನ ಮಾತಾಜಿ, ಅರ್ಚನಾ ಮಾತಾಜಿ, ಅರ್ಜುನ ಪ್ರಭುಜಿ, ಜ್ಯೋತಿ ಮಾತಾಜಿ. ನೀವು ಜಾನ್ ಆಗ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಜಾಯಿನ್ ಅಂತ ಬಟನ್ ಒತ್ತಿ ಜಾಯಿನ್ ಆಗ್ಬೇಕು. ಅರ್ಚನಾ ಮಾತಾಜಿ ನೀವು ಒಬ್ಬರೇ ಇದ್ದೀರಿ. ಹರೇ ಕೃಷ್ಣ.
ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಜಾಯ್ನ್ ಆಗಿ ಮತ್ತೆ ಕಟ್ ಆಯ್ತು ಮಾತಾಜಿ. ಮತ್ತೆ ಜಾಯ್ನ್ ಆಗಿ ಅಲ್ಲ ಗ್ರೂಪ್ಗೆ ಮಾತಾಜಿ. ಯಾವ ಜಾಯ್ನ್ ಆಗಿ ಮತ್ತೆ ನೀವು ಹರೇ ಕೃಷ್ಣ. ಯಾವ ಯಾವ ಗ್ರೂಪಿಗೆ ಜಾಯ್ನ್ ಆಗೋದು ಮಾತಾಜಿ? ನೀವು ಯಾವುದಕ್ಕ 3ಕ್ಕೆ ಜಾಯ್ನ್ ಆಗಿ ಮಾತಾಜಿ. ನಾವು ಹೇಗೆ ಜಾಯ್ನ್ ಆಗೋದು ಇಲ್ಲಿಂದ? ಹರೇ ಕೃಷ್ಣ. ಬೇರೆ ಎಲ್ಲರೂ ಜಾಯ್ನ್ ಆಗಿದ್ದಾರೆ. ಇದು ಹೇಗೆ ಜಾಯ್ನ್ ಆಗೋದು ಮಾತಾಜಿ ಬೇಕಾದ್ರೆ? ಅಲ್ಲಿ ನೀವು ಜಾಯ್ನ್ ಅಂತ ಬರ್ತದೆ ನಿಮಗೆ. ಅಲ್ಲಿ ಜಾಯ್ನ್ ಅಂತ ಆಗಿತ್ತು, ಜಾಯ್ನ್ ಮಾಡಿದ್ದೆ, ಮತ್ತೆ ಅದು ಜಾಯ್ನ್ ಆದ ನಂತರ ಕಟ್ ಆಯ್ತು. ಆಯ್ತು, ನನಗೆ ನೀವು ನೋಡಿ ಮತ್ತೆ ಹೇಗೆ ಮಾಡೋದಂತ. ಒಂದು ನಿಮಿಷ ಸೇನ್ ಮಾಡ್ಲಿಕ್ಕೆ ಆಗುತ್ತಾ ನೋಡ್ತೇನೆ. ಅರ್ಚನಾ ಪಿ ಶೆಟ್ಟಿ, ನೀವು ರೂಮ್ ನಂಬರ್ 3ನೇ ರೂಮ್ ನಂಬರಿಗೆ ಹೋಗಬೇಕು ಮಾತಾಜಿ. ಹರೇ ಕೃಷ್ಣ. ಅವರು ಜಾಯ್ನೇ ಆಗಲಿಲ್ಲ. ಹರೇ ಕೃಷ್ಣ. ಮಾತಾಜಿ ಜಾಯ್ನ್ ಅಂತ ಬರ್ಲಿಲ್ಲ, ಅದು ಗ್ರೂಪಿಗೆ ಶೇರ್ ಆಗ್ಲಿಲ್ಲ. ಆಯ್ತು, ನಾವೀಗ ಬ್ರೇಕ್ ಮಾಡಿದ್ದೇವೆ. ಅದು ಹರೇ ಕೃಷ್ಣ. ಯಾರು ಪ್ರೆಸೆಂಟ್ ಮಾಡ್ತೀರಿ ಅದರಲ್ಲಿ ನೀವು ಹೇಳಬೇಕು ನಿಮ್ಮ ಶ್ಲೋಕದಲ್ಲಿ ಏನು ಪಾಯಿಂಟ್ಸ್ ಇದೆ, ನಮ್ಮ ಈ ಒಂದು ಈ ಕರ್ಮ ಯೋಗದ ಬಗ್ಗೆ ಮತ್ತೆ ಏನಿದೆ ಅಂತ ನಮಗೆ ಹೇಳಬೇಕು. ಹರೇ ಕೃಷ್ಣ. ಮತ್ತೆ ಆ ಒಂದು ಶ್ಲೋಕದಲ್ಲಿ ಶ್ಲೋಕದಲ್ಲಿ ಏನು ನಿಮ್ಗೆ ಮುಖ್ಯವಾದ ಪಾಯಿಂಟ್ ಇದೆ ಅಂತ ಬೇಗ ಹೇಳಬೇಕು. ಹರೇ ಕೃಷ್ಣ. ಯಾರು ಹೇಳುವರು? ಕೈ ಎತ್ತಿ. ಹರೇ ಕೃಷ್ಣ. ಯಾರು ನೀವು ಪ್ರೆಸೆಂಟ್ ಮಾಡ್ತೀರಿ? ಸಮಯ ಕಡಿಮೆ ಇದೆ, ಪ್ರತಿಯೊಬ್ಬರಿಗೂ 1-2 ನಿಮಿಷ ಅಷ್ಟೇ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ, ಹರೇ ಕೃಷ್ಣ. ಯಾವ ಶ್ಲೋಕ ಬಂದಿದೆ ನಿಮಗೆ? ನಮ್ಗೆ ಗ್ರೂಪ್ 2ರಲ್ಲಿ 11ನೇ ಶ್ಲೋಕ ಬಂದಿದೆ ಮಾತಾಜಿ. ಹೇಳ್ತೀರಾ? ಹರೇ ಕೃಷ್ಣ. ಅದರಲ್ಲಿ ಏನು ಪಾಯಿಂಟ್ಸ್ ಇದೆ? ಶ್ಲೋಕ: ಯಜ್ಞಗಳಿಂದ ಸಂತುಷ್ಟರಾದ ದೇವತೆಗಳು ನಿಮ್ಮನ್ನು ಸಂತೋಷಪಡಿಸುತ್ತಾರೆ. ಹೀಗೆ ಮನುಷ್ಯನ ಮತ್ತು ದೇವತೆಗಳ ಪರಸ್ಪರ ಸಹಕಾರದಿಂದ ಅಲ್ಲ, ಅದರಲ್ಲಿ ಪಾಯಿಂಟ್ಸ್ ಹೇಳಬೇಕು ನೀವು ಅಷ್ಟೇ. ಹರೇ ಕೃಷ್ಣ. ಭಗವಂತನ ಇದು ವಾಯು, ಗಾಳಿ, ಬೆಳಕು, ನೀರು ಎಲ್ಲವೂ ನಮ್ಗೆ ದೇವತೆಗಳಿಂದ ಸಿಗುತ್ತೆ. ಈ ದೇವತೆಗಳನ್ನ ಸಂತೃಪ್ತಿ ಪಡಿಸ್ಬೇಕು ಅಂದ್ರೆ ನಾವು ಈ ಕೃಷ್ಣನ ಈ ಒಂದು ಯಜ್ಞದ ಮೂಲಕ ನಾವು ಅದನ್ನ ಸಂತೃಪ್ತಿ ಪಡಿಸಲು ಸಾಧ್ಯ. ಯಜ್ಞದ ಒಂದು ಭೋಕ್ತಾರೆ ಯಾರು ಅಂದ್ರೆ ಭಗವಾನ್ ಕೃಷ್ಣ. ಮತ್ತೆ ಭಗವಂತ ಕೃಷ್ಣನ ಪ್ರತಿನಿಧಿಯಾಗಿ ದೇವತೆಗಳನ್ನ ಕಳಿಸಿಬಿಟ್ಟು ಈ ಗಾಳಿ, ಬೆಳಕು, ನೀರು, ಆಹಾರ ಎಲ್ಲವೂ ನಮಗೆ ಸಿಗ್ತದೆ. ಈ ಆಹಾರದಿಂದ ಏನಾಗ್ತದೆ ಅಂದ್ರೆ ಆಹಾರ ಶುದ್ಧಿ ಆಗ್ತದೆ ಯಜ್ಞಾಚರಣೆಯಿಂದ. ಮತ್ತೆ ಈ ಆಹಾರವನ್ನು ಸೇವಿಸಿದ ನಂತರ ಮನುಷ್ಯ ಬದುಕು ಪವಿತ್ರವಾಗ್ತದೆ. ಬದುಕು ಪವಿತ್ರವಾದಾಗ ಸ್ಮೃತಿಯಲ್ಲಿನ ಸೂಕ್ಷ್ಮ ಅಂಗಾಂಶ ಪವಿತ್ರವಾಗ್ತದೆ. ಸ್ಮೃತಿಯು ಪವಿತ್ರವಾದಾಗ ಮನುಷ್ಯನು ಮೋಕ್ಷ ಮಾರ್ಗವನ್ನು ಕುರಿತು ಚಿಂತಿಸುತ್ತಾನೆ. ಇವೆಲ್ಲವೂ ಸೇರಿ ಕೃಷ್ಣ ಬರುತ್ತೆ ಅಂತ.
ಹರೇ ಕೃಷ್ಣ. ಮತ್ತೆ ಯಾರು ಹೇಳ್ತೀರಿ ನಿಮ್ಮ ಒಂದು ಗ್ರೂಪಿನಲ್ಲಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾವ ನಮ್ಗೆ ಶ್ಲೋಕ ಶ್ಲೋಕ 12 ಬಂದಿತ್ತು. ಹರೇ ಕೃಷ್ಣ. ಹೇಳಿ. ಶ್ಲೋಕ 12ರಲ್ಲಿ ವಿವಿಧ ಕಾಮನೆಗಳನ್ನ ಇಟ್ಕೊಂಡು ವಿವಿಧ ಯಜ್ಞಗಳನ್ನ ಮಾಡ್ತಾರೆ ಭೋಕ್ತಾರ ಮನುಷ್ಯರಾದವರು. ಎಲ್ಲಾ ಯಜ್ಞಗಳ ಹವಿಸ್ಸನ್ನ ಆಯಾ ದೇವತೆಗಳಿಗೆ ಸಲ್ಲಿಸುತ್ತಾರೆ. ಆಯಾ ದೇವತೆಗಳು ಅವರಿಗೆ ಪ್ರೀತರ್ಥರಾಗಿ ಅವರಿಗೆ ಬೇಕಾದಂತಹ ಫಲಗಳನ್ನ ಕೊಡ್ತಾರೆ. ಆದರೆ ಎಲ್ಲಾ ಯಜ್ಞಗಳಿಗೂ ಎಲ್ಲಾ ದೇವತೆಗಳಿಗೂ ಅಧಿಕಾರವನ್ನ ಹಂಚಿಕೊಟ್ಟಿರುವಂತಹ ಮಹಾಭೋಕ್ತಾರ ಬಂದು ಕೃಷ್ಣ. ಈಗ ಉದಾಹರಣೆಗೆ ಕಾಳಿಯನ್ನ ಪೂಜೆ ಮಾಡುವವರು ಮಾಂಸಾಹಾರವನ್ನ ಅವರಿಗೆ ನೈವೇದ್ಯವಾಗಿ ನೀಡ್ತಾರೆ. ಹಾಗೆ ವಿಷ್ಣುವನ್ನ ಪೂಜೆ ಮಾಡುವವರು ಸಾತ್ವಿಕ ಆಹಾರ, ನೀವು ಹಾಲು, ವಿಡಿಯೋ ಆನ್ ಮಾಡ್ಕೋಬೇಕು. ಹರೇ ಕೃಷ್ಣ. ಹಾಲು ಹಣ್ಣು. ಹರೇ ಕೃಷ್ಣ ಮಾತಾಜಿ, ವಿಡಿಯೋ ಆನ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾಲು ಹಣ್ಣು ಈ ತರ ಸಾತ್ವಿಕ ಆಹಾರಗಳನ್ನ ನೈವೇದ್ಯವಾಗಿ ಕೊಡ್ತಾರೆ. ನಾವು ಯಾವುದೇ ಯಜ್ಞ ಯಾಗಾದಿಗಳನ್ನ ಮಾಡಿದಾಗ ಅವರಿಂದ ಇಚ್ಛೆಗಳು ಪೂರೈಕೆಯಾಗುತ್ತದೆ. ಆದರೆ ಕಲಿಯುಗದಲ್ಲಿ ನಮಗೆ ಪ್ರಭುಪಾದರು ಏನು ಕೊಟ್ಟಿದ್ದಾರೆ ಅಂದ್ರೆ ಸಂಕೀರ್ತನ ಯಜ್ಞ. ನಾವು ಯಾವುದೇ ಯಜ್ಞವನ್ನ ಮಾಡಿ ನಮ್ಮ ವೈಯಕ್ತಿಕವಾಗಿ ಬಳಸಿಕೊಂಡ್ರೆ ಅದರಲ್ಲಿ ನಾವು ಕಳ್ಳರಾಗ್ತೀವಿ. ನಾವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಯಜ್ಞಗಳನ್ನ ಮಾಡಿ ಕೃಷ್ಣನಿಗೆ ಅದನ್ನ ಅರ್ಪಿಸಿದಾಗ ಆ ಫಲಕ್ಕೆ ಸಂಪೂರ್ಣವಾದಂತಹ ಫಲ ಸಿಗುತ್ತವೆ. ನಾವು ಐಹಿಕ ಬದುಕುಗಳ ಆಸೆಗಳ ಮೇಲೆ ಹೊರಟು ಹೋದ್ರೆ ಕಳ್ಳರಾಗ್ತಾ ಹೋಗ್ತೀವಿ. ಇದನ್ನ ಬಿಟ್ಟು ನಾವು ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞವನ್ನ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಯಾರಿದ್ದಾರೆ? ಹರೇ ಕೃಷ್ಣ. ಮಾತಾಜಿ 13-14 ಶ್ಲೋಕ ಬಂದಿತ್ತು ನಮ್ಗೆ. ವಿಡಿಯೋ ಆನ್ ಮಾಡ್ಬೇಕು ಯಾರು? ಹರೇ ಕೃಷ್ಣ. ಹಾ ಮಾತಾಜಿ ಮಾಡಿದೀನಿ. ಹರೇ ಕೃಷ್ಣ. ಹಾ ಮಾತಾಜಿ, ಇದ್ರಲ್ಲಿ 13ನೇ ಶ್ಲೋಕದಲ್ಲಿ ವಿಡಿಯೋ ನಿಮ್ದು ಕಾಣ್ತಾ ಇಲ್ಲ, ಆನ್ ಮಾಡಿ. ಹರೇ ಕೃಷ್ಣ. ಯಾರು ಹೇಳ್ತಾ ಇರೋದು? ನಮಗ್ ಕಾಣ್ತಾ ಇದೆ ಮಾತಾಜಿ. ಮಾತಾಜಿ ಕಾಣ್ತಾ ಇದೆ ಮಾತಾಜಿ. ಕಾಣಿಸ್ತಾ ಇದೆ. ಭವ್ಯ ಮಾತಾಜಿ. ಭವ್ಯ ಮಾತಾಜಿ ಹೇಳಿ. ಕಾಣಿಸ್ತಿದೆ. ಹಾ 13ನೇ ಶ್ಲೋಕದಲ್ಲಿ ಹೇಳ್ತಾರೆ, ಭಗವಂತನ ಭಕ್ತರು ಏನೇ ಸ್ವೀಕಾರ ಮಾಡಿದ್ರು ಅದನ್ನ ಭಗವಂತನ್ಗೆ ಅರ್ಪಿಸ್ಬಿಟ್ಟು ಪ್ರಸಾದದ ರೀತಿಲಿ ತಗೊಳ್ತಾರೆ. ಸೊ ಅವ್ರಿಗೆ ಏನು ಪಾಪ ಅಂಟಲ್ಲ. ಆದ್ರೆ ಭಕ್ತರಿಲ್ದೇ ಇರೋರು ತಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಎಲ್ಲಾನು ಐ ಮೀನ್ ಅವ್ರಿಗೆ ಏನ್ ಇಂದ್ರಿಯ ತೃಪ್ತಿಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಸ್ವೀಕಾರ ಮಾಡಿದ್ರಿಂದ ಅವ್ರು ಯಾವಾಗ್ಲೂ ಪಾಪದಲ್ಲೇ ಸಿಲ್ಕೊಂಡಿರ್ತಾರೆ ಅಂತ. ಆಮೇಲೆ 14ಅಲ್ಲಿ ಹೇಳ್ತಾರೆ, ಇವಾಗ ನಮ್ಗೆ ಏನೇ ಧಾನ್ಯ ಮಳೆ ಎಲ್ಲಾನು ನಮ್ಗೆ ಬರೋದು ಯಜ್ಞ ಮೂಲಕ ಇಂದಾನೆ. ಅಂದ್ರೆ ನಾವು ದೇವತೆಗಳಿಗೆ ಯಜ್ಞ ಕೊಟ್ರೆ ಅವಾಗ ನಮ್ಗೆ ಟೈಮ್ಗೆ ದಾನ ಮಳೆ ಬೆಳೆ ಎಲ್ಲ ಬಂದು ಅದ್ರಿಂದ ನಾವು ಮತ್ತೆ ಯಜ್ಞದ ರೂಪದಿಂದ ನಮ್ಗೆ ಸಿಗುತ್ತೆ ಅಂತ. ಆದ್ರೆ ಇಲ್ಲಿ ಇದ್ರಲ್ಲಿ ಏನು ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಹೇಳ್ತಾ ಇದ್ದೀರಿ? ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನು 15 ಯಾರು ಹೇಳಿಲ್ಲ? ಹರೇ ಕೃಷ್ಣ. ಮುಗಿತಾ? ಹರೇ ಕೃಷ್ಣ. 15 ಯಾರಿಗೂ ಬರ್ಲಿಲ್ಲ? 10 15 ನಮ್ಗೆ ಬಂದಿದೆ ಮಾತಾಜಿ. ಹೇಳಿ. ಯಜ್ಞವನ್ನು ಮಾಡಿದ ಬದ್ಧಾತ್ಮವು ಕ್ರಮೇಣ ಕೃಷ್ಣ ಪ್ರಜ್ಞೆಯನ್ನು ಪಡೆಯುತ್ತದೆ. ಹಾಗೂ ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞ ನಡೆಸಬೇಕು ಅಂತೇಳಿ ಚೈತನ್ಯ ಮಹಾಪ್ರಭುಗಳು ಅದನ್ನು ಪ್ರಾರಂಭಿಸಿದರು. ಹರೇ ಕೃಷ್ಣ. ಹಾಗಾಗಿ ಸಂಕೀರ್ತನ ಯಜ್ಞ ಮತ್ತು ಕೃಷ್ಣ ಪ್ರಜ್ಞೆಗಳು ಸೊಗಸಾಗಿ ಹೊಂದಿಕೊಳ್ಳುತ್ತವೆ ಅಂತ ಹೇಳಿದ್ದಾರೆ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ 10ನೇ ಶ್ಲೋಕದಲ್ಲಿ ಏನಿದ್ದಾನೆ, ಭಗವಂತ ಭೌತಿಕ ಸೃಷ್ಟಿಯನ್ನು ಮಾಡಿರೋದು ಭಗವದ್ಧಾಮಕ್ಕೆ ಬದ್ಧಾತ್ಮರನ್ನ ಹಿಂತಿರುಗಿ ಹೋಗ್ಲಿಕ್ಕೆ, ಬದ್ಧ ಜೀವಿಗಳಿಗೆ ಒಂದು ಅವಕಾಶವನ್ನು ಕೊಡ್ಲಿಕ್ಕಾಗಿ ಭಗವಂತ ಭೌತಿಕ ಸೃಷ್ಟಿ ಮಾಡಿದ್ದಾನೆ. ಸೊ ಹಾಗಾಗಿ ಬದ್ಧ ಜೀವಿಗಳು ಇಲ್ಲಿ ಯಜ್ಞ ಮಾಡಿದರೆ ಕೃಷ್ಣ ಪ್ರಜ್ಞೆಯನ್ನ ಪಡ್ಕೊಳ್ತಾರೆ. ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞನ ಮಾಡ್ಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಹರೇರ್ನಾಮ 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 ಇವ ಕೇವಲಂ ಕಲವು ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಗತಿರನ್ಯತ ಅಂತ ಹೇಳಿದ್ದಾರೆ. 11ನೇ ಶ್ಲೋಕದಲ್ಲಿ ಹೇಳಿದರೆ, ದೇವತೆಗಳು ಅಧಿಕಾರ ಕೊಟ್ಟಿದ್ದಾನೆ ಭಗವಂತ ಐಹಿಕ ಜಗತ್ತಿನ ವ್ಯವಹಾರ ನೋಡ್ಲಿಕ್ಕೆ. ಗಾಳಿ ಬೆಳಕು ನೀರು ಇದನ್ನೆಲ್ಲ ನಮ್ಗೆ ಪೂರ ಮಾಡೋದು ಭಗವಂತನ ಅನುಗ್ರಹದಿಂದಲೇ ಅವರು ಇದನ್ನೆಲ್ಲ ದೇವತೆಗಳು ನಮಗೆ ಕೊಡ್ತಾರೆ. ಸೊ ಅದಕ್ಕೆ ನಾವು ದೇವತೆಗಳಿಗೆ ತೃಪ್ತಿಪಡಿಸ್ಬೇಕು ಅಂದ್ರೆ ನಾವು ಗಿಡದ ಬುಡಕ್ಕೆ, ಅಂದರೆ ದೇವತೆಗಳು ಶಾಖ ಅಂದ್ರೆ ಕಾಂಡ ಇದ್ದ ಹಾಗೆ, ಶಾಖೆಗಳು ಇದ್ದ ಹಾಗೆ. ಸೊ ಅದಕ್ಕೆ ನಾವು ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ಆ ಗಿಡಕ್ಕೆ ಎಲ್ಲ ಭಾಗಕ್ಕೂ ತಲುಪುತ್ತೆ. ಎಲ್ಲ ದೇವತೆಗಳಿಗೂ ನಾವು ಭಗವಂತನಿಗೆ ಯಜ್ಞವನ್ನು ಮಾಡಿ ಪ್ರೀತಿಯನ್ನು ಮಾಡಿದಾಗ, ಅಂದರೆ ನಾವು ಅದರ ಪ್ರೀತಿ ಭಗವಂತನಿಗೆ ಸಂತೃಪ್ತಿ ಮಾಡಿದಾಗ
ಎಲ್ಲ ದೇವತೆಗಳಿಗೂ ಅದು ಚೆನ್ನಾಗಿ ಅವರಿಗೆ ತೃಪ್ತಿ ಆಗುತ್ತೆ. ಆಗ ನಮಗೆ ಕಾಲಕ್ಕೆ ಮಳೆ, ಗಾಳಿ, ಬೆಳಕು ಎಲ್ಲ ಬರುತ್ತೆ. ಸೊ ಅದನ್ನ ಇಲ್ಲಿ ಮುಖ್ಯವಾಗಿ ಇದ್ದರೆ, ಮತ್ತೆ ಆಹಾರ ಶುದ್ಧಿಯಿಂದ ಸತ್ವಶುದ್ಧಿಯಿಂದ ನಮಗೆ ಸ್ಮೃತಿ, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಬ್ರೈನ್ ಟಿಶ್ಯೂ ಅದೆಲ್ಲ ಇದಾಗತ್ತೆ, ಅವಕ್ಕೆ ಪುಷ್ಟಿ ಸಿಕ್ಕತ್ತೆ. ಆಗ ನಮಗೆ ಮೋಕ್ಷ ಮಾರ್ಗದ ಬಗ್ಗೆ, ಭಗವಂತನ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಆಗತ್ತೆ. ಅದರಿಂದ ಯಜ್ಞಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವಕಿಲ್ ವಿಷಯಿ ಮುಂಜತೆ ತು ಅಗಂ ಪಾಪಂ ಏ ಪಚಂತಿ ಆತ್ಮಕಾರಣ. ಯಾರು ತಮಗೋಸ್ಕರವಾಗಿ ಅದನ್ನು ಆಹಾರವನ್ನು ಬೇಯಿಸಿ ತಿಂತಾರೆ, ಅವರು ಪಾಪವರು ತಿಂತಾರೆ. ಭಗವಂತನ ಪ್ರಸಾದ ತಿಂದರೆ ಏನಾಗುತ್ತೆ, ಎಲ್ಲ ಪಾಪಗಳು ಹೊರಟೋಗ್ಬಿಡುತ್ತೆ. ಸೊ ಆಮೇಲೆ 12ನೇದು ಆಯಿತು. 13ನೆಯ ಶ್ಲೋಕದಲ್ಲಿ ಹೇಳ್ತಾನೆ, ಅಂದರೆ ನಾವು ಭಗವಂತನಿಗೆ ಮಾಡ್ತಕ್ಕಂಥ ಯಾವ ಕೆಲಸವೂ ಕೂಡ ಅದು ಯಜ್ಞ ಆಗುತ್ತೆ. ಸೊ ಅಲ್ಲಿ ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ, ವಂದನ, ದಾಸ್ಯ, ಸಾಕ್ಯ ಎಲ್ಲವೂ ಕೂಡ ಭಗವಂತನ ಭಕ್ತಿ ಸೇವೆ ಯಜ್ಞವೇ. ಸೊ ಹಾಗಾಗಿ ಯಾರು ಕಳ್ಳರು, ಯಾರು ಇಂದ್ರಿಯ ತೃಪ್ತಿಗಾಗಿ ಯಾರು ಒಂದು ಆಹಾರ ಮಾಡ್ಕೊಳ್ತಾರೆ, ಅವರು ಕಳ್ಳರು ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ ಅದು ಮತ್ತೆ ಯಾರು ಭಗವಂತನಿಗೆ ಇಂದ ಎಲ್ಲ ಪಡ್ಕೊಳ್ತಾರೆ, ದೇವತೆಗಳ ಮುಖಾಂತರ ಎಲ್ಲ ಪಡ್ಕೊಳ್ತಾರೆ, ಅದರ ಯಜ್ಞ ಮಾಡೋದಿಲ್ಲ, ಅವರು ಕಳ್ಳರಿಗೆ ಏನಾಗುತ್ತೆ, ಅವರಿಗೆ ಗುರಿ ಇರೋದೇ ಇಲ್ಲ, ಏನು ಅಂತ ಗುರಿ ಇರೋದಿಲ್ಲ. ಸೊ ಹಾಗಾಗಿ ಕಳ್ಳರು ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. 13-14 ಯಜ್ಞ ಚಕ್ರಗಳು ಹೇಳಿದ್ದಾರೆ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ. ಸೊ ಆ ಒಂದು ಯಜ್ಞ ಚಕ್ರ, ದೇವತೆಗಳು ಏನು ಮಾಡ್ತಾರೆ, ದೇವತೆಗಳು ಕೂಡ ಭಗವಂತನ ಸೇವೆ ಮಾಡ್ತಾರೆ, ಕೃಷ್ಣನ ಸೇವೆ ಮಾಡ್ತಾರೆ. ಯಾಕೆ, ದೇಹದ ಬೇರೆ ಬೇರೆ ಭಾಗಗಳು ದೇಹಕ್ಕೆ ಸೇವೆ ಮಾಡ್ತೇವೆ, ಅದೇ ರೀತಿ ಭಗವಂತನಿಗೆ ದೇವತೆಗಳು ಕೂಡ ಸೇವೆ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಮಗೆ ನಾವು ಪಾಪಕರ್ಮ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ನಮ್ಮ ಪ್ರಾಣಿ ಶರೀರ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಪ್ರಾಣಿ ಶರೀರ ತುಂಬ ದುಃಖಮಯ, ಯಾತನಾಮಯ. ಸೊ ಆ ಮನುಷ್ಯ ಶರೀರ ಸಿಕ್ಕಿ ನಮ್ಗೆ ಭಗವಂತನ ಲೋಕಕ್ಕೆ ಹೋಗ್ಬೋದು. ಸೊ ಆದ್ದರಿಂದ ನಮ್ಗೇನು ಹೇಳ್ತಾರೆ, ನಾವು ಭೂಮಿಯಿಂದ ನಾವು ಉತ್ಪನ್ನ ತಿಂತೇವೆ, ಆ ಕಾರ್ಖಾನೆಯಿಂದ ನಮ್ಗೇನು ಉತ್ಪನ್ನ ಆಗಿರ್ತವೆ ಅದನ್ನು ತಿನ್ಲಿಕ್ಕೆ ಬರೋಲ್ಲ. ಸೊ ಹಾಗಾಗಿ ಅದೇ ತರಹ ನಾವು ಯಜ್ಞ ಮಾಡಿದ್ರೆ ನಮಗೆ ಅಭಾವ ಸಿಕ್ಕುತ್ತೆ ಅಂತ ಭಗವಂತ ಇವರು ನಮಗೆ ಪ್ರಭುಪಾದರು ಭಾವಾರ್ಥ ತಿಳಿಸಿದ್ದಾರೆ. ಮತ್ತೆ 15ನೇ ಶ್ಲೋಕದಲ್ಲಿ ಯಜ್ಞಪುರುಷ ವಿಷ್ಣು, ಸೊ ಅವನನ್ನು ಸುಪ್ರೀತಿಗೊಳಿಸಬೇಕು. ಸೊ ಆ ಯಜ್ಞ ಪುರುಷನನ್ನು ಸುಪ್ರೀತಿಗೊಳಿಸಿದ್ರೆ ನಮಗೆ ಎಲ್ಲವನ್ನು ಕೂಡ ನಾವು ತೃಪ್ತಿಯಿಂದ ಇರಬಹುದು. ಹರೇ ಕೃಷ್ಣ. ಈಗ ಇದನ್ನ ಓದ್ಲಿಕ್ಕೆ ಯಾರು ಕೈ ಎತ್ತಿದ್ರು ಅದು ಮತ್ತೆ ತೆಗೆದು ಬಿಟ್ಟಿದ್ದಾರೆ. ಹರೇ ಕೃಷ್ಣ. ಯಾರು ಓದಿಲ್ಲ ಅವ್ರು ಓದ್ಬೋದು. ಹರೇ ಕೃಷ್ಣ. ಕೈ ಎತ್ತಿ ಯಾರಿಗಾರು. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಕರ್ಮಕಾಂಡ, ಕರ್ಮಯೋಗ, ನೀವು ಹ್ಯಾಂಡ್ ರೈಸ್ ಮಾಡ್ಬೇಕು. ಹರೇ ಕೃಷ್ಣ. ಮುಂದೆ ಓದ್ಲಿಕ್ಕೆ ಉಂಟು ಅನೇಕ. ಹರೇ ಕೃಷ್ಣ. ಯಜ್ಞ ಆಚರಣೆಯಿಂದ ಮನುಷ್ಯನ ಆಹಾರವು ಪವಿತ್ರವಾಗುತ್ತದೆ. ಪವಿತ್ರವಾದ ಆಹಾರವನ್ನು ಸೇವಿಸಿದ ಮನುಷ್ಯನ ಬದುಕೆ ಪವಿತ್ರವಾಗುತ್ತದೆ. ಬದುಕು ಪವಿತ್ರವಾದಾಗ ಸ್ಮೃತಿಯಲ್ಲಿನ ಸೂಕ್ಷ್ಮ ಅಂಗಾಂಶಗಳು ಪವಿತ್ರವಾಗುತ್ತವೆ. ಸ್ಮೃತಿಯು ಪವಿತ್ರವಾದ ಮನುಷ್ಯನು ಮೋಕ್ಷ ಮಾರ್ಗವನ್ನು ಕುರಿತು ಚಿಂತಿಸಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ಗಿಲ್ಲಿ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಯಜ್ಞವನ್ನ ಆಚರಿಸಬೇಕು. ಯಜ್ಞ ಆಚರಣೆಯಿಂದ ಆಹಾರ ಪವಿತ್ರ ಆಗ್ತದೆ. ಈಗ ನಮ್ಗೇನಾಗಿದೆ ಅಂತಂದ್ರೆ, ನಾವು ಈಗ ಕೆಲವೊಮ್ಮೆ ಆಹಾರದ ಅಭಾವವೂ ಆಗ್ತದೆ ಅಲ್ವಾ. ಕೆಲವೊಮ್ಮೆ ಏನಾಗುತ್ತೆ, ಮಳೆ ಚೆನ್ನಾಗಿ ಬರೋಲ್ಲ, ಆಮೇಲೆ ಅನಾವೃಷ್ಟಿ ಆಗುತ್ತೆ, ಆಮೇಲೆ ಬರಗಾಲ, ಕೆಲವೊಮ್ಮೆ ಏನಾಗುತ್ತೆ ಯುದ್ಧಗಳಾಗತ್ತೆ. ಹಾಗಾಗಿ ಜನಸಂಖ್ಯೆ ಹೆಚ್ಚಿರುತ್ತೆ. ಹೀಗೆಲ್ಲ ನಮ್ಗೆ ಆಹಾರ ಕಡಿಮೆ ಅಂತ ಜನ ಹೇಳ್ತಾ ಇರ್ತಾರಲ್ವಾ, ಆಹಾರ ಅಭಾವ ಅಂತ. ಹೌದು ಮಾತಾಜಿ. ಆದರೆ ಇದೆಲ್ಲ ಬಾಹ್ಯ ಕಾರಣಗಳಂತೆ ಆಹಾರದ ಅಭಾವ ಆಗ್ಲಿಕ್ಕೆ. ಏನೋ ಇದೆಲ್ಲ ನಾವು ಹೇಳಿದ್ವಲ್ಲ, ಅಂದ್ರೆ ಅನಾವೃಷ್ಟಿ ಅಥವಾ ಯುದ್ಧ ಅಥವಾ ಪ್ರವಾಹ ಬಂದು ಹೋಗ್ಬಿಡುದು, ಇದೆಲ್ಲ ಬಾಹ್ಯ, ಜನಸಂಖ್ಯಾ ಸ್ಫೋಟ, ಇದೆಲ್ಲ ಬಾಹ್ಯ ಕಾರಣವಂತೆ. ಮೂಲ ಕಾರಣ ಏನು ಕೇಳಿದ್ರೆ, ಯಜ್ಞ ಮಾಡದೇ ಇರತಕ್ಕಂಥದ್ರಿಂದ ನಮಗೆ ಅಭಾವ ಉಂಟಾಗುತ್ತೆ. ಪ್ರಾಣಿಗಳ ತರ ಆಹಾರ, ನಿದ್ರೆ, ಭಯಮೈಥುನ ಇದನ್ನ ನಡೆಸಿಬಿಟ್ರೆ ನಮಗೂ ಪ್ರಾಣಿಗೂ ಏನು ವ್ಯತ್ಯಾಸ? ಅದಕ್ಕೆ ಹೇಳ್ತಾರೆ, ಆಹಾರ ನಿದ್ರ ಭಯ ಮೈಥುನಂಚ ಸಾಮಾನ್ಯಮೇತತ್ ಪಶುಭಿಹಿ ನರಾಣಾಂ. ಪಶುಗಳಂತೆ ಮನುಷ್ಯರು ಜೀವನ ಮಾಡಿದ್ರೆ ಏನಾಗುತ್ತೆ, ಆಹಾರದ ಅಭಾವ ಆಗುತ್ತೆ. ಅದಕ್ಕೆ ನಾವು ಯಜ್ಞವನ್ನು ಮಾಡಬೇಕು ಅಂತ ಶಿಲಪ್ರಭುಪಾದ ಪ್ರತ್ಯೇಕ ಹೇಳ್ತಿದ್ದಾರೆ. ಯಜ್ಞ ಮಾಡಿದರೆ ನಮಗೆ ಆಹಾರ ಕೊರತೆ ಆಗೋದಿಲ್ಲ ಅಂತೆ. ಯಜ್ಞ ಮಾಡಿದರೆ ನಮ್ಮ ಆಹಾರ ಪವಿತ್ರ ಆಗ್ತದೆ. ಈಗ ನಾವು
ಆ, ಅಪವಿತ್ರವಾದ ಆಹಾರವನ್ನು ಸೇವನೆ ಮಾಡ್ತಾ ಇದ್ವಿ ಅಲ್ವಾ? ಪ್ರತಿದಿವಸ ದೇವರಿಗೆ ಪ್ರಸಾದ ಹೌದು ಕೊಡ್ತಾ ಇದ್ದೀರಾ? ಹರೇ ಕೃಷ್ಣ. ಹೌದು ಮಾತಾಜಿ. ಕೊಡ್ತಾ ಇದೀವಿ. ಹೌದು ಮಾತಾಜಿ. ಇಲ್ಲ. ಸೊ ಹಾಗಾಗಿ ಯಾರು ಯಜ್ಞದ ಆಚರಣೆಯನ್ನು ಮಾಡ್ತಾರೆ ಅವರಿಗೆ ಆಹಾರದ ಕೊರತೆ ಆಗೋದಿಲ್ಲಂತೆ, ಯಾವಾಗಲೂ ಆಗೋದಿಲ್ಲಂತೆ. ಭಗವಂತ ನೋಡ್ಕೊಳ್ತಾನೆ. ಸೊ ಅದಕ್ಕೆ ಅಂದ್ರೆ ಈ ಆಹಾರ ಅಂದ್ರೆ ಯಾವ ರೀತಿ ವ್ಯವಸ್ಥೆ ಭಗವಂತ ಮಾಡ್ತಾನೆ ಅಂದ್ರೆ, ಕೆಲವರಿಗೆ ಸನ್ಯಾಸಿಗಳಾಗಿ ಅವ್ರು ಇರ್ತಾರೆ, ಅವರಿಗೆ ಎಲ್ಲ ಎಲ್ಲ ವ್ಯವಸ್ಥೆ ಭಗವಂತನೇ ಮಾಡ್ಕೊಟ್ಬಿಡ್ತಾನೆ ಅಲ್ವಾ? ಹೌದು ಮಾತಾಜಿ. ನೋಡಿ, ಹಾಗಾಗಿ ಈಗ ನಾವು ಹಾಗಾಗಿ ಒಂದು ಎರಡನೇ ವಿಚಾರ, ನಾವು ಯಾವ ರೀತಿ ಆಹಾರ ಸೇವಿಸಬೇಕು ಅದು ಕೂಡ ಇಂಪಾರ್ಟೆಂಟ್. ಭಗವಂತ ನಮ್ಗೆ ಏನು ಆಹಾರ ಕೊಟ್ಟಿದ್ದಾನೆ? ಭಗವಂತ ನಮಗೆ ಭಗವಂತ ಹಸುವಿಗೆ ಹುಲ್ಲು ಕೊಟ್ಟಿದ್ದಾನೆ ಅಲ್ವಾ? ಸಿಂಹಕ್ಕೆ ಹೌದು ಮಾಂಸ ಕೊಟ್ಟಿದ್ದಾನೆ, ಬೇರೆ ಪ್ರಾಣಿ ಮಾಂಸ ಕೊಟ್ಟಿದ್ದಾನೆ. ಆದ್ರೆ ಮನುಷ್ಯನಿಗೆ ಏನು ಕೊಟ್ಟಿದ್ದಾನೆ ಆಹಾರ ಅಂತ ಹೇಳಿ? ತರಕಾರಿ, ಬೇಳೆ, ಅಕ್ಕಿ, ಬೇಳೆ, ಧಾನ್ಯ, ದವಸ, ತರಕಾರಿ, ಹಾಲು, ಮೊಸರು ಇದೆಲ್ಲ ಕೊಟ್ಟಿದ್ದಾನೆ ಅಲ್ವಾ? ಸೊ ಅದನ್ನ ನಾವು ಹೌದು ಬೆಳೆಸ್ಬೇಕು. ಮಾತಾಜಿ. ಅದು ಬಿಟ್ಕೊಂಡು ನಾವು ನಾವು ಬೇರೆ ಏನಾದ್ರೂ ತಿಂದ್ರೆ ಅಂದ್ರೆ ಹಂದಿ ತರ, ಹುಲಿ ತರ ನಾವು ಆಗ್ಬೋದು ಅಲ್ವಾ? ಮಾಂಸ ತಿನ್ನೋದು, ಆಮೇಲೆ ಹೌದು ಮದ್ಯಪಾನ ಮಾತಾಜಿ. ಮಾಡೋದು, ಧೂಮ್ರಪಾನ ಮಾಡೋದು, ಇದೆಲ್ಲ ಅವಶ್ಯಕತೆ ಉಂಟಾ? ನಮ್ಗೆ ಕೊಟ್ಟಿದ್ದಾನೆ ಭಗವಂತ ಇದನ್ನ? ಇಲ್ಲ ಇಲ್ಲ. ಮಾತಾಜಿ. ಹಾಗಾಗಿ ನಾವು ತಿಳ್ಕೊಳ್ಬೇಕು. ಈಗ ಈಗ ಪೆಟ್ರೋಲ್ ಎಂಜಿನಿಗೆ ಪೆಟ್ರೋಲ್ ಹಾಕ್ಬೇಕು, ಡೀಸೆಲ್ ಹಾಕಿದ್ರೆ ಪೆಟ್ರೋಲ್ ಗಾಡಿ ನಡೆಯುತ್ತಾ? ಇಲ್ಲ ಮಾತಾಜಿ. ಇಲ್ಲ. ಅದೇ ತರಹ ಮನುಷ್ಯನಿಗೆ ಕೊಟ್ಟ ಆಹಾರ ಏನು, ಅದನ್ನು ಮನುಷ್ಯ ಸೇವನೆ ಮಾಡಬೇಕು. ಪ್ರಾಣಿಗಳ ತರ ಮಾಡಿದ್ರೆ, ನಾವು ಮಾಂಸ ಸೇವನೆ ಮಾಡಿದ್ರೆ ಮುಂದೇನಾಗ್ತೇವೆ? ನಾವು ಮುಂದಿನ ಜನ್ಮದಲ್ಲಿ ಪ್ರಾಣಿಗಳಾಗ್ತೇವೆ. ಪ್ರಾಣಿಗಳಾಗ್ತೇವೆ ಅಲ್ವಾ? ಅದಕ್ಕೆ ತಕ್ಕಂತ ನಮ್ಗೆ ಆ ಇಚ್ಛೆ ಇದ್ರೆ ಅದಕ್ಕೆ ತಕ್ಕಂತ ಮಾಡ್ತಾರೆ. ಆದ್ರೆ ಸೊ ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, ನಮ್ಮ ಶರೀರ ಇದೆಯಲ್ವಾ, ಈ ಶರೀರ ಅದು ಭಗವಂತನಿಂದನೇ ಬಂದಿರೋದು. ಯಾಕೆಂತಂದ್ರೆ ಈ ಪಂಚಮಹಾಭೂತದಿಂದ ಆಗಿದ್ದು. ಪಂಚಮಹಾಭೂತ ಭೂಮಿರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವಚ. ಎಲ್ಲ ಈ 5 ಪಂಚಮಹಾಭೂತಗಳು ಕೂಡ ಭಗವಂತನಿಂದ ಬೇರ್ಪಟ್ಟ ಶಕ್ತಿ, ಬಾಹ್ಯ ಶಕ್ತಿ. ಸೊ ಅದು ಭಗವಂತನಿಗಾಗಿ ಸೇವೆಗಾಗಿ ನಾವು ಇದನ್ನ ಬಳಸಬೇಕು. ಭಗವಂತನ ಸೇವೆಗಾಗಿ ಬಳಸಬೇಕು ಅಂದ್ರೆ ನಮ್ದು ಶರೀರ ಪವಿತ್ರ ಮಾಡ್ಕೋಬೇಕಲ್ವಾ? ಪವಿತ್ರ ಮಾಡ್ಕೊಳ್ಳೋದು ಹೇಗೆ? ಆಹಾರ ಶುದ್ಧಿ ಆದಾಗ ನಮ್ಮ ದೇಹವು ಕೂಡ ಪವಿತ್ರ ಆಗ್ತದೆ. ಸೊ ಹಾಗಾಗಿ ನಮ್ಮ ಈಗ ಶರೀರದಲ್ಲಿ ಪ್ರತಿ ಅಂಗಾಂಶ ಇದೆಯಲ್ಲ, ಪ್ರತಿ ಕ್ಷಣ ಅದು ರಿಪ್ಲೇಸ್ ಆಯ್ತಾ ಇರ್ತದೆ ಅಂತೆ, ಮತ್ತೆ ಹೊಸದಾಗಿ ಮತ್ತೆ ಪ್ರತಿ ಕ್ಷಣ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಹೊಸ ಅಂಗಾಂಶಗಳು ಆಗ್ತಾ ಇರುತ್ತೆ. 7 ವರ್ಷದಲ್ಲಿ ನಮ್ಮ ಇಡೀ ದೇಹದಲ್ಲಿ ಎಲ್ಲ ಅಂಗಾಂಶಗಳು ಬದಲಾವಣೆ ಆಗಿರುತ್ತಂತೆ. ಸೊ ಆದ್ದರಿಂದ ನಾವು ಪ್ರತಿ ದಿವಸ ಆಹಾರವನ್ನು ಪ್ರಸಾದದ ಆಹಾರವನ್ನು ಸೇವಿಸಿ ನಮ್ಮ ದೇಹದ ಪೋಷಣೆಯನ್ನು ಮಾಡಿಕೊಳ್ಬೇಕು. ಈ ತರ ಮಾಡಿದಾಗ ನಮ್ಮ ಬದುಕೇ ಪವಿತ್ರವಾಗುತ್ತೆ. ನಾವೀಗ ಅಪವಿತ್ರ ಆಗ್ಲಿಕ್ಕೆ ಬಯಸ್ತೀರಾ? ಅಪವಿತ್ರವಾದ ಒಂದು ಜೀವನವನ್ನು ಮಾಡ್ಲಿಕ್ಕೆ ನೀವು ಬಯಸ್ತೀರಾ? ಹರೇ ಕೃಷ್ಣ. ಇಲ್ಲ ಅಲ್ವಾ? ನಮ್ಗೆ ಪವಿತ್ರ ಮಾಡ್ಕೋಬೇಕು ಅಂದ್ರೆ ನಾವು ಪ್ರತಿನಿತ್ಯ ಆಹಾರವನ್ನ, ಪ್ರಸಾದವನ್ನ ಸ್ವೀಕರಿಸಬೇಕು. ಈ ಪ್ರಸಾದ ಸ್ವೀಕರಿಸೋದು ಅಂದ್ರೆ ಹೇಗೆ? ನಾವು ಅಂದ್ರೆ ಶುದ್ಧವಾಗಿರ್ಬೇಕು. ನಮ್ಮ ಮನಸ್ಸು, ಕಾನ್ಶಿಯಸ್ನೆಸ್ಸು ಅದು ಶುದ್ಧವಾಗಿರ್ಬೇಕು. ಆಮೇಲೆ ಎರಡನೇದು, ನಾವು ಪ್ರತಿನಿತ್ಯ ನಮ್ಮ ದೇಹ ಕ್ಲೀನ್ ಇರಬೇಕು. ಸ್ನಾನ ಮಾಡಿ ನಾವು ಶುದ್ಧರಾಗಿ ನಾವು ಶುದ್ಧ ಒಂದು ಪ್ರಜ್ಞೆಯಲ್ಲಿ ನಾವು ಭಗವಂತನಿಗೆ ನೈವೇದ್ಯ ಮಾಡಲಿಕ್ಕೆ ಅಡಿಗೆ ಆಹಾರ ವಸ್ತುವನ್ನು ತಯಾರಿಸಬೇಕು. ಮತ್ತೆ ಅಡಿಗೆ ಮಾಡುವಾಗ ಆ ಪಾತ್ರೆ ಭಗವಂತನಿಗೆ ಇಡೋ ಪಾತ್ರೆನೇ ಬೇರೆ ಇರುತ್ತೆ. ಸೊ ಹಾಗಾಗಿ ಅದನ್ನು ತೊಳೆಯುವುದು, ಆ ಜಾಗವನ್ನು ಚೊಕ್ಕ ಇಡುವುದು, ಭಗವಂತನ ಸೇವೆಗಾಗಿ, ಆ ಭೋಗಕ್ಕಾಗಿ ಬಳಸುವ ಪಾತ್ರೆಗಳು ಅದನ್ನು ನಾವು ಬಳಸುವ ಹಾಗಿಲ್ಲ. ಭಗವಂತನ ನೈವೇದ್ಯಕ್ಕೆ ಇಡೋ ಪಾತ್ರೆ ನಾವು ಬಳಸುವಂಗಿಲ್ಲ ಅಲ್ವಾ? ಹರೇ ಕೃಷ್ಣ. ಹಾ, ಈ ರೀತಿ ಭಗವಂತನಿಗಾಗಿ ನಾವು ಪ್ರೀತಿಯಿಂದ ಮಾಡಿದಾಗ, ಅದನ್ನು ಭೋಗ ಕೊಟ್ಟು ಅದರ ಪ್ರಸಾದ ತಿಂದಾಗ ನಮ್ಮ ಏನಾಗತ್ತೆ? ಬದುಕೇ ಪವಿತ್ರವಾಗ್ತದೆ. ಬದುಕು ಪವಿತ್ರವಾದಾಗ ನಮ್ಮ ಸ್ಮೃತಿ ಅಂದ್ರೆ ಇಲ್ಲಿ ನಮ್ಮ ಬ್ರೈನ್ ನಲ್ಲಿ ಇರ್ತಕ್ಕಂಥ ಟಿಶ್ಯೂಸ್ ಅವು ಏನಾಗುತ್ತೆ? ಅವು ತುಂಬಾ ನರಿಶ್ಮೆಂಟ್ ಆಗತ್ತಂತೆ. ಆಗ ಏನಾಗತ್ತೆ? ನಮಗೆ ಭಗವಂತನ ಬಗ್ಗೆ ಚಿಂತನೆ ಮಾಡ್ಕೊಳ್ಳಿಕ್ಕೆ ಗೊತ್ತಾಗತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು. ನಿಧಾನವಾಗಿ ನಾವು ಸಾತ್ವಿಕ ಗುಣವನ್ನ ಪಡ್ಕೊಳ್ತೇವೆ. ಸಾತ್ವಿಕವಾದ ಆಹಾರ ಸೇವನೆ ಮಾಡೋದ್ರಿಂದ ಸಾತ್ವಿಕ ಗುಣವನ್ನ ನಾವು ಪಡ್ಕೊಳ್ಬಹುದು ಅಲ್ವಾ? ಆಗ ನಮ್ಗೆ ನಮ್ಮ ಪ್ರವೃತ್ತಿ ಬದಲಾವಣೆ ಆಗುತ್ತೆ. ನಾವು ಕೆಟ್ಟ ಕೆಲಸದಲ್ಲಿ ಅವಾಗ ತೊಡಗೋದಿಲ್ಲ ಅಲ್ವಾ?
ಹೌದು. ನಾವು ತೊಡಗ್ತೇವೆ ಹೌದು ನಾವು ಮಾತಾಜಿ. ಕೆಟ್ಟ ಕೆಲಸದಲ್ಲಿ ಆ ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಸೊ ಹಾಗಾಗಿ ನಾವು ತೊಡಗಲ್ಲ ಪ್ರತಿನಿತ್ಯ ಯಾವ ತರ ಜೀವನ ಮಾಡ್ಬೇಕು? ಪ್ರತಿನಿತ್ಯ ನಾವು ಸಾತ್ವಿಕ ಯಜ್ಞ ಮಾಡ್ಬೇಕು. ಯಜ್ಞ ಅಂದ್ರೆ ಇಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಎಷ್ಟು ಭಗವಂತನಿಗೆ ಪ್ರೀತ್ಯರ್ಥವಾಗಿ ಮಾಡುವ ಕೆಲಸ. ಆಹಾರವನ್ನ ಭಗವಂತನಿಗಾಗಿ ಮಾಡೋದು, ಭಗವಂತನ ಸೇವೆ ಅಂದ್ರೆ ಎಲ್ಲವೂ ಕೂಡ ಭಗವಂತ ನಮಗೆ ಯಾವ ಕೆಲಸ ಮಾಡ್ತಿರೋದು ಯಜ್ಞವೇ. ಸೊ ಅದಕ್ಕೆ ನಮಗೆ ಭಗವಂತನ ಬಗ್ಗೆ ಆಸಕ್ತಿ ಬರಬೇಕು. ಅಂದ್ರೆ ನಾವು ಪ್ರಸಾದ ಸೇವನೆಯನ್ನ ಮಾಡಬೇಕು ಅಂತ ಶ್ರೀಲ ಪ್ರಭುಪಾದ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದನ್ನು ಓದಿ. ಕರ್ಮಕಾಂಡ ಕರ್ಮಯೋಗ. ಪ್ರಜಾಪತಿ ಭಗವಾನ್ ವಿಷ್ಣು ಎಲ್ಲಾ ಯಜ್ಞಗಳಲ್ಲಿ ಮುಖ್ಯ ಫಲಾನುಭವಿಯಾಗಿ ಪೂಜಿಸಲ್ಪಡುತ್ತಾನೆ. ಹರೇ ಕೃಷ್ಣ. ಫಲಾನುಭವಿಯನ್ನ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸೂರ್ಯದಂ ಸರ್ವಭೂತಾನ ಜ್ಞಾತ್ವಾ ಮಾ ಶಾಂತಿ ರುಚ್ಯತಿ. 5.27ನೇ ಶ್ಲೋಕ. ಸೊ ಅಲ್ಲಿ ಏನು ಪ್ರಜಾಪತಿ ಭಗವಾನ್ ವಿಷ್ಣು ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇದ್ದಾನೆ, ಇಲ್ಲಿ ಕಾಣ್ತಾ ಇದ್ದಾನೆ ವಿಷ್ಣು ನಿಮಗೆ ಗರುಡವಾಹನನಾಗಿ ಇಲ್ಲಿ ಯಜ್ಞ ಮಾಡ್ತಾ ಇದ್ದೀರಾ? ಕಾಣಿಸ್ತಿದೆ ನೋಡಿ, ಇಲ್ಲಿ ಪೃಥು ಮಹಾರಾಜ ಯಜ್ಞ ಮಾಡ್ತಾರೆ. ಆ ಯಜ್ಞ ಶಾಲೆಗೆ ಭಗವಂತ ತಾನೇ ಸ್ವತಃ ಬಂದಂತೆ ನೋಡಿ. ಹರೇ ಕೃಷ್ಣ. ಹಾಗಾಗಿ ಯಜ್ಞದ ಭೋಕ್ತಾರ ಯಾರು? ಪರಮ ಭೋಕ್ತಾರ ಭಗವಂತ ಕೃಷ್ಣ ವಿಷ್ಣು. ಸೊ ಯಜ್ಞ ಅಂದ್ರೆ ಭಗವಂತ. ಯಜ್ಞ ಅಂದ್ರೆ ಏನು? ಭಗವಂತ. ಸೊ ಯಜ್ಞೇಶ್ವರ ಅಂತ ಕರೀತಾರೆ ನೋಡಿ ಇಲ್ಲಿ. ಯಜ್ಞಕ್ಕೆ ಯಜ್ಞೇಶ್ವರ. ಹಿಂದೆ ಇದನ್ನ ಅಗ್ನಿ ಯಜ್ಞವನ್ನ ಮಾಡ್ತಾ ಇದ್ದಿದ್ರು ಹಿಂದೆ, ಆಯ್ತಾ? ಕಲಿಯುಗದಲ್ಲಿ ಅಗ್ನಿ ಯಜ್ಞ ಇಲ್ಲ. ಕಲಿಯುಗದಲ್ಲಿ ಈಗ ಅಗ್ನಿ ಯಜ್ಞ ಇಲ್ಲ. ಯಾಕೆಂತಂದ್ರೆ ಯಜ್ಞ ಮಾಡ್ಲಿಕ್ಕೆ ತುಂಬಾ ಹಣ ಬೇಕು, ಬ್ಯಾರಲ್ ಗಟ್ಲೆ ತುಪ್ಪ ಬೇಕು, ಆಮೇಲೆ ಚಿನ್ನದ ತಟ್ಟೆಯಲ್ಲಿ ಇದನ್ನ ಹಾಕ್ಬೇಕಂತೆ ಅದರದ್ದು ಭೋಗ ವಸ್ತುಗಳನ್ನ. ಆಮೇಲೆ ಅಲ್ಲಿ ಮಂತ್ರ ಹೇಳಲಿಕ್ಕೆ ಒಳ್ಳೆಯ ಬ್ರಾಹ್ಮಣರು, ಕ್ವಾಲಿಫೈಡ್ ಬ್ರಾಹ್ಮಣರು ಬೇಕು. ಅವ್ರು ಯಾರು ಈಗಿಲ್ಲ. ಮಂತ್ರ ಅಂದ್ರೆ ಮಂತ್ರದಿಂದ ಅಗ್ನಿನ ತರ್ತಕ್ಕಂಥವ್ರು ಅವರು ಬರ್ಬೇಕು. ಸೊ ಹಾಗಾಗಿ ಈಗ ನಮಗೆ ಕಲಿಯುಗದಲ್ಲಿ ಯಜ್ಞ ಯಾವುದು? ಹರೇ ಕೃಷ್ಣ ಹರೇ ಕೃಷ್ಣ ಮಹಾಮಂತ್ರ. ಸೊ ಹಾಗಾಗಿ ಹರೇ ಕೃಷ್ಣ ಮಹಾಮಂತ್ರ. ಸೊ ಅದರಿಂದ ಭಗವಂತನಿಗೆ ನಾವು ತೃಪ್ತಿಪಡಿಸ್ಬೇಕು. ಯಜ್ಞ ಭಗವಂತನಿಗೆ ತೃಪ್ತಿಪಡಿಸಿದರೆ ಎಲ್ಲರನ್ನೂ ತೃಪ್ತಿಪಡಿಸಿದಂತೆ. ಯಾಕೆಂದ್ರೆ ಭಗವಂತ ತೃಪ್ತಿಪಟ್ಟರೆ ಪ್ರತಿಯೊಬ್ಬರು ತೃಪ್ತಿ ಆಗ್ತಾರಂತೆ. ದೇವತೆಗಳು ಎಲ್ಲರೂ, ಎಲ್ಲ ಜೀವಿಗಳನ್ನು ಕೂಡ ಭಗವಂತನ ತೃಪ್ತಿಪಟ್ಟರೆ ಭಗವಂತ ಎಲ್ಲ ಜೀವಿಗಳನ್ನು ತೃಪ್ತಿಪಡಿಸಿ. ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ ಅಂತ ಹೇಳ್ತಾರೆ. ಭಗವಂತನಿಗೆ ಸಂತುಷ್ಟಿ ಪಡಿಸಿದರೆ. ಈಗ ಒಂದು ನಮಗೆ ಗೊತ್ತಿದೆ ಅಂದ್ರೆ ದ್ರೌಪದಿ ವಿಚಾರ ಅಲ್ವಾ? ಅಲ್ಲಿ ಒಮ್ಮೆ ಏನಾಯ್ತು, ಅವರು ಕಾಡಿನಲ್ಲಿ ಇದ್ದಾಗ, ವನವಾಸದಲ್ಲಿ ಇದ್ದಾಗ ಪಾಂಡವರು ದುರ್ವಾಸ ಮುನಿಗಳು ಬಂದ್ಬಿಡ್ತಾರೆ. ತುಂಬಾ 10,000 ಜನ ಶಿಷ್ಯರನ್ನು ತಗೊಂಡು ಬಂದ್ಬಿಡ್ತಾರೆ. ಅವಾಗ ಏನಾಗಿರುತ್ತೆ, ಪಾಂಡವರಿಗೆಲ್ಲ ಎಲ್ಲ ಊಟ ಆಗಿ ಪಾತ್ರೆ ಕೂಡ ತೊಳೆದಿಟ್ಬಿಟ್ಟಿರ್ತಾರೆ. ಆದರೆ ಅವ್ರಿಗೆ ಅಲ್ಲಿ ಕಾಡಿನಲ್ಲಿ ಏನಿರುತ್ತೆ ಅಡಿಗೆ ಮಾಡಲಿಕ್ಕೆ 10,000 ಜನರಿಗೆ? ಸೊ ಹಾಗಾಗಿ ಅವನಿಗೆ ಇವರು ಅಂದ್ರೆ ಯುಧಿಷ್ಠಿರ ಮಹಾರಾಜನಿಗೆ ತುಂಬಾ ಇದಾಯ್ತಂತೆ. ಅವರಿಗೆ ಸ್ನಾನ ಮಾಡಿ ಬನ್ನಿ, ನಾನು ವ್ಯವಸ್ಥೆ ಮಾಡ್ತೇನೆ, ಆಹಾರ ನಮ್ಮ ಇದಕ್ಕೆ ಊಟದ ವ್ಯವಸ್ಥೆ ಮಾಡ್ತೇನೆ ಅಂತ. ಆದರೆ ಬಂದು ನೋಡ್ತಾನೆ ಒಳಗೆ ಏನೂ ಇಲ್ಲ, ಕಾಡಿನಲ್ಲಿ ಇರ್ತಿದ್ರಲ್ವಾ. ಸೊ ಏನಾಯ್ತು, ಅವಾಗ ದ್ರೌಪದಿ ತುಂಬಾ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಂಡ್ರು. ಅವಾಗ ಭಗವಂತ ನೋಡ್ತಾರೆ, ಅಕ್ಷಯ ಪಾತ್ರೆ ತೊಳೆದಿಟ್ಟಿದ್ದಾಳೆ, ಅದರಲ್ಲಿ ಒಂದು ಚೂರು ಏನೋ ಇದಿತ್ತಂತೆ, ಅಂದ್ರೆ ಏನೋ ಒಂದು ತರಕಾರಿ ಪೀಸೋ ಏನೋ ಅನ್ನದಗಳು ಏನೋ ಇತ್ತಂತೆ. ಅದನ್ನ ಭಗವಂತ ಕೃಷ್ಣ ತಿಂದು ತೃಪ್ತಿ ಆದಂತೆ. ಅವಾಗ ಅಲ್ಲಿ ಸ್ನಾನಕ್ಕೆ ಹೋಗಿದ್ದ ದುರ್ವಾಸ ಮುನಿಗಳ ಜೊತೆ ಇದ್ದ ಶಿಷ್ಯರುಗಳು ಅವರು ಎಲ್ಲರಿಗೂ ತೇಗ ಬಂತಂತೆ. ಸೊ ಆಗ ಅವರು ಮತ್ತೆ ತಿರುಗಿ ಆ ರಾಜನ ಮನೆಗೆ, ಪಾಂಡವರ ಮನೆಗೆ ಬರಲಿಲ್ಲ, ಅಲ್ಲೇ ಸಂತುಷ್ಟಿ ಹೊಂದಿ ಹೋದ್ರು. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು? ಭವ್ಯ ಸಿ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕರ್ಮಕಾಂಡ ಕರ್ಮಯೋಗ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜೆ ಪ್ರತಿಷ್ಠಿತಂ. ಸರ್ವಾಂತರ್ಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ. ಭಗವದ್ಗೀತಾ 3.15. ಹಾಗಾಗಿ ಹರೇ ಕೃಷ್ಣ. ಈಗ ಯಜ್ಞ ಕರ್ಮಗಳಲ್ಲಿ ಭಗವಂತ ಇರ್ತಾನೆ. ಸೊ ಅಂದ್ರೆ ನಾವು ಏನು ಯಜ್ಞ ಮಾಡ್ತೇವೆ ಅಲ್ಲಿ ಭಗವಂತ ಇರ್ತಾನೆ. ಸೊ ಹಾಗಾಗಿ ಇಲ್ಲಿ ಯಜ್ಞ ಅಂದ್ರೆ ಏನು ಅಂತಂದ್ರೆ ಭಗವಂತನಿಗೋಸ್ಕರ ಮಾಡುವ ಕೆಲಸ. ನಾವು ಬೆಳಿಗ್ಗೆ ಎದ್ದು ಮಂಗಳಾರತಿ ಮಾಡ್ತೇವೆ, ಜಪ ಮಾಡ್ತೇವೆ, ಜಪ ಯಜ್ಞ.
ಸಂಕೀರ್ತನ ಮಾಡ್ತೇವೆ ಮಂಗಳಾರತಿಯಲ್ಲಿ. ಸಂಕೀರ್ತನ ಯಜ್ಞ, ಭಗವಂತನೇ ಮಂಗಳಾರತಿ ಮಾಡೋದು, ಭಗವಂತನ ವಿಗ್ರಹಾರಾಧನೆ ಮಾಡೋದು, ಪ್ರಸಾದವನ್ನ ತಯಾರಿಸುವುದು, ಅಲ್ವಾ? ಪ್ರತಿಯೊಂದು ಪ್ರಚಾರ ಮಾಡೋದು ಭಗವಂತನ ಬಗ್ಗಾಗಿ, ವಿಗ್ರಹವನ್ನು ಅಲಂಕರಿಸುವುದು, ಭಗವಂತನ ಆ ದೇವಾಲಯವನ್ನು ಸ್ವಚ್ಛ ಮಾಡೋದು, ಎಲ್ಲ ಭಗವಂತನ ಬಗ್ಗೆ ಏನ್ ಕೆಲಸ ಮಾಡ್ತಾರೆ ಅದು ಯಜ್ಞ. ಸೊ ಹಾಗಾಗಿ ಯಜ್ಞ ಅಂದ್ರೆ ಏನು? ಹರೇ ಕೃಷ್ಣ. ಭಗವಂತನ ತೃಪ್ತಿ ಪಡಿಸೋದು. ಭಗವಂತನಾಗಾಗಿ ಮಾಡುವ ಕೆಲಸ ಅದು ಯಜ್ಞ. ಸೊ ಹಾಗಾಗಿ ಭಗವಂತನಿಗೆ ಪ್ರೀತಿ ಉಂಟಾಗುವ ಕಾರ್ಯ ಎಲ್ಲಿ ನಡೀತೆ ಅಲ್ಲಿ ಭಗವಂತ ಇರ್ತಾನಂತೆ, ಸ್ವತಃ ಇರ್ತಾನೆ ಭಗವಂತ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಓದಿ. ಏವಂ ಪ್ರವರ್ತಿತಂ ಚಕ್ರಂ, ಇದು ಚಕ್ರ, ಇದು ಒಂದು ಚಕ್ರ. ನಾವು ಆಹಾರ ಧಾನ್ಯಗಳನ್ನು ತಿಂದು ಬದುಕುತ್ತಿದ್ದೇವೆ. ಆಹಾರ ಧಾನ್ಯಗಳು, ತರಕಾರಿಗಳು ನಮ್ಮ ವಾಸ್ತವವಾಗಿ ಆಹಾರವೇ. ಹಾಗಾಗಿ ಇವುಗಳನ್ನು ತಿನ್ನುವ ಮೂಲಕ ನಾವು ಶಕ್ತಿಯನ್ನು ಪಡೆಯುತ್ತೇವೆ. ನಮ್ಮ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಳಬೇಕು? ಈ ಆಹಾರದ ಪೂರೈಕೆಯಿಂದ ನಾವು ಪರಮಾತ್ಮನಿಂದ ಶಕ್ತಿಯನ್ನು ಪಡೆಯುತ್ತಿದ್ದೇವೆಂದು ಅರಿತು ನಮ್ಮ ಶಕ್ತಿಯನ್ನು ಪರಮಾತ್ಮನ ಸೇವೆಗೆ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಲ್ಲಿ ಏನ್ ಹೇಳ್ತಾನೆ? ಯಜ್ಞ ಚಕ್ರ. ಅದೇ ಏನು ಯಜ್ಞ ಚಕ್ರ ಅಂತಂದ್ರೆ, ನಾವು ಪಡಿತಕ್ಕಂಥ ನಮ್ಗೆ ಶಕ್ತಿ ಬರ್ತದೆಯಲ್ವಾ, ಈ ಶಕ್ತಿ ಎಲ್ಲಿಂದ ಬರ್ತದೆ ನಮ್ಮ ಶರೀರಕ್ಕೆ? ಆಹಾರದಿಂದ. ಮಾತಾಜಿ. ಅದು ಆಹಾರ ನಮ್ಗೆ ಎಲ್ಲಿಂದ ಬರುತ್ತೆ? ಆಹಾರ ದವಸ ಧಾನ್ಯಗಳನ್ನ ನಾವು ಕಾರ್ಖಾನೆಯಲ್ಲಿ ತಯಾರು ಮಾಡ್ತೇವಾ? ಇಲ್ಲ ಮಾತಾಜಿ. ಆದ್ರೆ ನಾವು ಬೀಜ ಹಾಕ್ತೇವೆ, ಆದ್ರೆ ಆ ಬೀಜಕ್ಕೆ ಗಾಳಿ, ಬೆಳಕು, ಮಳೆ ಎಲ್ಲ ಕೊಟ್ಟು ಪೋಷಣೆ ಮಾಡಿ ಆಹಾರ ಬರುವಾಗ ಮಾಡೋರು ಯಾರು? ಭಗವಂತ. ನಾವೇನಾದ್ರೂ ಒಂದು ಬೀಜ ತಯಾರು ಮಾಡ್ಲಿಕ್ಕಾಗತ್ತಾ? ಇಲ್ಲ. ನಾವೇನಾದ್ರೂ ಒಂದು ತರಕಾರಿನ ಫ್ಯಾಕ್ಟ್ರಿಗಳು ಬೆಳಿಲಿಕ್ಕಾಗತ್ತಾ? ಧಾನ್ಯ ದವಸನ ಬೆಳಿಲಿಕ್ಕಾಗತ್ತಾ ತರಕಾರಿನ? ಇಲ್ಲ ಮಾತಾಜಿ. ಸೊ ಹಾಗಾಗಿ ನಮ್ಮ ಶರೀರಕ್ಕೆ ಶೀಲ ಪ್ರಭುಪಾದರು ಏನ್ ಹೇಳ್ತಾರೆ? ನಮ್ಮ ಶರೀರಕ್ಕೆ ನಾವು ಆಹಾರಗಳ ಧಾನ್ಯವನ್ನು ನಾವು ತಿಂದು ಬದುಕ್ತಾ ಇದ್ದೇವೆ. ಅನ್ನರಸಮಯ ಶರೀರ ಇದು. ಸೊ ಅದನ್ನ ತಿಂದಿದ್ದು ನಮ್ಗೆ ಶಕ್ತಿ ಬರೋದು ಯಾರಿಂದ? ನಮ್ ಭಗವಂತನಿಂದ ಶಕ್ತಿ ಬರುತ್ತೆ. ಸೊ ಆ ಭಗವಂತ ನಮ್ಗೆ ಶಕ್ತಿ ಕೊಟ್ಟ. ಸೊ ಹಾಗಾಗಿ ಆ ಶಕ್ತಿಯನ್ನು ನಾವು ಭಗವಂತನ ಸೇವೆಗೆ ನಾವು ಬಳಸಬೇಕು. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಸೊ ಹಾಗಾಗಿ ಭಗವಂತ ನಮ್ಗೆ ಎಲ್ಲ ಸವಲತ್ತನ್ನ ಕೊಡ್ತಾನೆ ಅಲ್ವಾ? ಆ ಸವಲತ್ತನ್ನ ನಾವು ಉಪಯೋಗಿಸ್ಕೊಂಡು ಅದನ್ನ ನಾವು ಮತ್ತೆ ಭಗವಂತನಿಗೆ ಅರ್ಪಿಸಬೇಕು. ಅದಕ್ಕೆ ಭಗವಂತನಿಗೆ ನಾವು ಭಕ್ತಿ ಸೇವೆಯನ್ನು ಮಾಡಬೇಕು ಅಂತ. ಆಗ ಅವನ ಭಗವಂತನ ಆಶ್ರಯದಲ್ಲಿ ನಾವು ಜೀವನವನ್ನ ಮಾಡಬೇಕು. ಇದು ನಿಮ್ಗೆ ಅರ್ಥ ಆಯ್ತಾ? ಹರೇ ಕೃಷ್ಣ. ಇದಕ್ಕೆ ಚಕ್ರ ಅಂತ ಹೇಳ್ತಾರೆ. ಅಂದ್ರೆ ನಾವು ಭಗವಂತನ ಶಕ್ತಿ ಪಡ್ಕೊಂಡಿದ್ದೇವೆ, ಭಗವಂತನಿಗೆ ಆ ಶಕ್ತಿಯನ್ನು ಉಪಯೋಗಿಸಿ ನಾವು ಸೇವೆ ಮಾಡಬೇಕು. ಹರೇ ಕೃಷ್ಣ. ಹಾಗಾಗಿ ನಾವು ಈ ಯಜ್ಞದ ಮುಖಾಂತರ ಭಗವಂತನಿಗೆ ನಾವು ಹರೇ ಕೃಷ್ಣ. ಹರೇ ಕೃಷ್ಣ. ಏನು ಸೌಂಡ್ ಬರ್ತಾ ಇದೆ? ಹರೇ ಕೃಷ್ಣ. ಮ್ಯೂಟ್ ಮಾಡಿ ಮಾತಾಜಿ. ಸೊ ಅದರಿಂದ ಹರೇ ಕೃಷ್ಣ. ಸೊ ಹಾಗಾಗಿ ನಮಗೆ ಏನಾಗತ್ತೆ? ನಾವು ಭಗವಂತನಿಗೆ ತೃಪ್ತಿಪಡಿಸಿದರೆ ದೇವತೆಗಳು ಸಂತೃಪ್ತಿ ಹೊಂದುತ್ತಾರೆ. ದೇವತೆಗಳಿಗೆ ತೃಪ್ತಿವಾದಾಗ ದೇವತೆಗಳು ಏನ್ ಮಾಡ್ತಾರೆ? ಇಂದ್ರ ಮಳೆ ತರಿಸ್ತಾನೆ, ವಾಯು ಒಳ್ಳೆ ಗಾಳಿ ಬೀಸ್ತದೆ, ಆಮೇಲೆ ಅಗ್ನಿ, ಎಲ್ಲರೂ ಕೂಡ ಸೂರ್ಯ ಬೆಳಕು ಕೊಡ್ತಾನೆ, ಶಾಖ ಕೊಡ್ತಾನೆ, ಮಳೆ ಬೆಳೆ ಗಾಳಿ ಮತ್ತೆ ಸಮಯಕ್ಕೆ ತಕ್ಕಂತೆ ಎಲ್ಲ ಬರುತ್ತದೆ. ಆಗ ನಮಗೆ ಜೀವನ ಏನಾಗುತ್ತೆ? ಸುಖಮಯವಾಗುತ್ತೆ ಅಲ್ವಾ? ಇಲ್ಲ ಅಂದ್ರೆ ನಮ್ಗೆ ಆಹಾರದ ಅಭಾವ, ಮಳೆನೇ ಇಲ್ಲ ಈ ವರ್ಷ, ಅಥವಾ ಈ ವರ್ಷ ಅತಿವೃಷ್ಟಿ, ಹೀಗೆಲ್ಲ ಆಗತ್ತೆ ಅಲ್ವಾ? ಅದು ಯಾಕಾಗತ್ತೆ? ಯಜ್ಞವನ್ನು ಮಾಡದೇ ಇರೋದ್ರಿಂದ. ಯಜ್ಞವನ್ನು ಮಾಡದೇ ಇರೋದ್ರಿಂದ. ಅದಕ್ಕೆ ಯಜ್ಞ ಅಂದ್ರೆ ನಮ್ಗೆ ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞ. ಕಲಿಯುಗದಲ್ಲಿ ಭಗವಂತನನ್ನ ನಾವು ಎಲ್ಲ ಕೆಲಸದಿಂದನೂ ಭಗವಂತನೇ ಬಗ್ಗಾಗಿ ಮಾಡಿದ ಎಲ್ಲ ಕೆಲಸ ಕೂಡ ಯಜ್ಞವೇ. ಕಲಿಯುಗದಲ್ಲಿ ವಿಶೇಷವಾಗಿ ಸಂಕೀರ್ತನ ಯಜ್ಞ. ಸೊ ಹಾಗಾಗಿ ನಾವು ಭಗವಂತನಿಂದ ಪಡೆದುಕೊಂಡ ಎಲ್ಲ ವಸ್ತುಗಳನ್ನು ಬಳಸಿಕೊಂಡು ನಾವು ಶಕ್ತಿಯನ್ನು ಪಡ್ಕೊಳ್ತೇವೆ. ಹಾಗಾಗಿ ನಮ್ಮ ಆ ಭಗವಂತನ ಸೇವೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಅದನ್ನು ನಾವು ಮರೆತು ಬಿಡಬಾರ್ದು. ನಾವು ಮರೆತಿದ್ದೇವೆ ಅಲ್ವಾ? ಹರೇ ಕೃಷ್ಣ. ನಾವು ಗಾಳಿ ಬೆಳಕು ಆ ಮಳೆ ಎಲ್ಲದನ್ನು ಉಪಯೋಗಿಸ್ಕೊಂಡು ನಾವು ಭಗವಂತನಿಗೆ ನಾವು ಯಜ್ಞ ಮಾಡದೆ ಹೋದ್ರೆ ಏನಾಗುತ್ತೆ? ನಾವು ಕಳ್ರಲ್ವಾ? ಹರೇ ಕೃಷ್ಣ.
ಇದು ಭಗವಂತನ ಹೌದು ಆಸ್ತಿ ಮಾತಾಜಿ. ಅಲ್ವಾ? ಎಲ್ಲವೂ ಹೌದು ಹೌದು ಈಶಾವಾಸ್ಯಂ ಮಾತಾಜಿ. ಇದಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಈ ಜಗತ್ತಿನಲ್ಲಿ ಚರಾಚರ ವಸ್ತುಗಳು ಭಗವಂತನ ಆಸ್ತಿ. ಸೊ ಅದನ್ನ ನಾವು ಪಡ್ಕೊಂಡಿದ್ದೇವೆ. ಅದನ್ನು ನಾವು ಸುಮ್ಮನೆ ಪಡ್ಕೊಂಡು ಅದರ ಬದಲಿಗೆ ನಾವು ಯಾವುದೇ ರೀತಿಯಾದ ಋಣ ತೀರಿಸುವುದಿಲ್ಲ ಅಂದ್ರೆ ನಾವು ಕಳ್ರಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಮಾತಾಜಿ. ಹರೇ ಕೃಷ್ಣ. ಇದನ್ನು ಓದಿ. ನಿರಾಕಾರಯುತವಾದ ತಪ್ಪು ತಿಳಿದು ಭಗವದ್ಗೀತೆ 4.19, 24 and 5, 7 and 11. ನೈವಿಕ ನೈವ ಕಿಂಚಿತ್ ಕರೋಮೀತಿ ಕರ್ಮಣಿ ತತ್ವವಿತ್. ದೈವಿ ಪ್ರಜ್ಞೆಯಲ್ಲಿ ಇರುವ ಮನುಷ್ಯನು ನೋಡುತ್ತಿರಬಹುದು, ಕೇಳುತ್ತಿರಬಹುದು, ಸ್ಮೃತಿಸುತ್ತಿರಬಹುದು, ಸ್ಪರ್ಶಿಸುತ್ತಿರಬಹುದು, ಹಾಕ್ಬೇಕಿತ್ತು, ಆಜ್ಞಾಪಿಸುತ್ತಿರಬಹುದು, ಆಘ್ರಾಣಿಸುತ್ತಿರಬಹುದು. ಹಾಕಲ್ಲ. ಹರೇ ಕೃಷ್ಣ. ಮತ್ತೆ ಚೇಂಜ್ ಆಗ್ತಾ ಹರೇ ಕೃಷ್ಣ. ಹಾ ಹೌದು ನೋಡಿ, ಹೌದು. ಹರೇ ಕೃಷ್ಣ ಮ್ಯೂಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ನಂದಿನಿ ಮಾತಾಜಿ ಮ್ಯೂಟ್ ಮಾಡಿ ಮಾತಾಜಿ. ಓದಿ ಮಾತಾಜಿ. ಆಜ್ಞಾಪಿಸುತ್ತಿರಬಹುದು, ತಿನ್ನುತ್ತಿರಬಹುದು, ಆಘ್ರಾಣಿಸುತ್ತಿರಬಹುದು. ಆಜ್ಞಾಪಿಸುವುದಲ್ಲ, ಆಘ್ರಾಣಿಸುತ್ತಿರಬಹುದು. ತಿನ್ನುತ್ತಿರಬಹುದು, ನಡೆಯುತ್ತಿರಬಹುದು, ನಿದ್ರೆ ಮಾಡುತ್ತಿರಬಹುದು, ಉಸಿರಾಡುತ್ತಿರಬಹುದು. ಆದರೆ ತಾನು ಏನನ್ನೂ ಮಾಡುತ್ತಿಲ್ಲ ಎಂದು ಅವನಿಗೆ ಒಳಗಿನ ಅರಿವು ಇರುತ್ತದೆ. ಹರೇ ಹರೇ ಕೃಷ್ಣ. ಕೃಷ್ಣ. ಅಂದ್ರೆ ಮನುಷ್ಯ ಕೆಲಸ ಮಾಡ್ಕೋತಾ ಇರ್ತಾನೆ, ಕೇಳ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ, ಸ್ಪರ್ಶಿಸ್ತಾನೆ, ಮೂಗಿಂದ ಆಘ್ರಾಣಿಸ್ತಾನೆ, ತಿನ್ನುತ್ತಾನೆ, ನಡಿತಾನೆ, ಮಾಡ್ತಾನೆ. ಆದರೆ ಯಾವುದು ತಾನು ಮಾಡ್ತಾ ಇಲ್ಲ. ಎಲ್ಲ ಕೆಲಸ ಯಾರು ಮಾಡ್ತಾ ಇದ್ದಾರೆ? ಹರೇ ಕೃಷ್ಣ. ಪ್ರತಿಯೊಂದು ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ? ಭಗವಂತ. ಪ್ರಕೃತಿ ಗುಣಗಳು 3ನೇ ಅಧ್ಯಾಯದಲ್ಲಿ ಓದಿದ್ದೇವೆ. ಪ್ರಕೃತಿ ಕ್ರಿಯಮಾಣಾನಿ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತಿಯ ಗುಣಗಳೇ ಮಾಡ್ಕೊಂಡು ಹೋಗ್ತಾವ ಕೆಲಸ. ಅಹಂಕಾರ ವಿಮೂಢ ಇದ್ದವ ನಾನ್ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾನೆ. ಆದರೆ ಜೀವಾತ್ಮನಿಗೆ ಕೆಲಸ ಮಾಡ್ಲಿಕ್ಕಿಲ್ಲ. ಅದ್ರ ಕೆಲಸ ಏನೆಲ್ಲ ಪ್ರಕೃತಿಯ ಗುಣಗಳೇ ಮಾಡ್ಕೊಂಡು ಹೋಗ್ತವೆ. ಇದನ್ನು ಯಾರು ತಿಳ್ಕೊಳ್ತಾನೆ? ಯಾರು ಭಕ್ತ ಇದ್ದಾನೆ ಅವನಿಗೆ ಗೊತ್ತಿರುತ್ತೆ. ಅವನದನ್ನ ತಾನು ಮಾಡ್ತಾ ಇಲ್ಲ, ಇದು ಗೊತ್ತಿರುತ್ತೆ. ಸರಿ ಕೃಷ್ಣ. ನೆಕ್ಸ್ಟ್ ಯಾರು? ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಬೇರೆಯವರು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ. ನೈವ ಕಿಂಚಿತ್ ಕರೋಮಿತಿ. ಕೃಷ್ಣ ಪ್ರಜ್ಞೆಯುಳ್ಳ ವ್ಯಕ್ತಿ ನಾನು ಏನನ್ನಾದರೂ ಮಾಡುತ್ತಿದ್ದೇನೆ ಎಂದು ಎಂದಿಗೂ ಯೋಚಿಸುವುದಿಲ್ಲ. ತಾನು ಏನನ್ನೂ ಮಾಡುತ್ತಿಲ್ಲ ಎಂದು ಅವನಿಗೆ ಒಳಗಿನ ಅರಿವು ಇರುತ್ತದೆ. ನೀವು ಎಂತಹ ಸ್ಥಳಕ್ಕೆ ಹೋಗುತ್ತೀರಾ ಎಂದು ಅವನನ್ನು ಕೇಳಿದರೂ ಸಹ ನಾನು ಯಾವಾಗ ಹೋಗುತ್ತೇನೆಂದು ನನಗೆ ತಿಳಿದಿಲ್ಲ. ಆದರೆ ಕೃಷ್ಣನು ನನ್ನನ್ನು ಹೋಗಲು ಅನುಮತಿಸಿದಾಗ ನಾನು ಹೋಗುತ್ತೇನೆ ಎಂದು ಹೇಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅದಕ್ಕೆ ಕೃಷ್ಣ ಪ್ರಜ್ಞೆಯುಳ್ಳ ವ್ಯಕ್ತಿಯನ್ನು ಏನ್ ತಿಳಿತಾನೆ? ನಾನು ವಾಸ್ತವಿಕ ಅಂದ್ರೆ ನಾನು ಹೋಗ್ತಾ ಇದ್ದೇನೆ ಅಂದ್ರೆ ನಾನು ಮಾಡ್ತಾನೆ ಅಂತ ಹೇಳೋದಿಲ್ಲ. ಕೃಷ್ಣ ಬಯಸಿದರೆ, ಕೃಷ್ಣ ವಿಲ್ಲಿಂಗ್, ನಾನು ಅದನ್ನು ಮಾಡ್ತೇನೆ. ಕೃಷ್ಣ ವಿಲ್ಲಿಂಗ್, ನಾನು ಹೋಗ್ತೇನೆ. ಕೃಷ್ಣ ಬಯಸಿದರೆ, ಈಗ ನಾನು ಹೋಗ್ತೇನೆ, ನಾನು ಮಾಡ್ತೇನೆ ಅಂತ ಹೇಳೋದಿಲ್ಲ. ಕೃಷ್ಣ ವಿಲ್ಲಿಂಗ್, ನಾನು ಹೋಗ್ತೇನೆ. ಕೃಷ್ಣ ವಿಲ್ಲಿಂಗ್, ನಾನು ಮಾಡ್ತೇನೆ. ಸೊ ಹಾಗಾಗಿ ಜೀವಾತ್ಮನಿಗೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತನ ಭಕ್ತರ ಹತ್ರ ನೀವು ಈ ಕೆಲಸ ಮಾಡಿದ್ದೀರಾ ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ? ಇದು ಭಗವಂತ ಇದನ್ನು ಮಾಡಿಸಿದ್ದಾನೆ ಅಂತ ಹೇಳ್ತಾರೆ. ಜೀವಾತ್ಮನಿಗೆ ಕೆಲಸ ಮಾಡೋ ಶಕ್ತಿ ಇಲ್ಲ. ಕೆಲಸವನ್ನ, ಈ ಶರೀರವನ್ನ ನಡೆಸ್ತಕ್ಕಂಥ ಶಕ್ತಿ ಜೀವಾತ್ಮನಿಗಿಲ್ಲ. ಅದೇನಿದ್ರು ಈ ಪ್ರಕೃತಿಯ 3 ಗುಣಗಳು ಮಾಡಿಸ್ಕೊಂಡು ಹೋಗುತ್ತವೆ. ಈಗ ಅದಕ್ಕೆ ಏನಂತ ಹೇಳುದು ಅಂದ್ರೆ, ಒಂದು ದೊಡ್ಡ ವಾಹನ, ಲಾರಿ ವಾಹನ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ಲಾರಿಯಲ್ಲಿ ಒಬ್ಬ ಚಾಲಕ ಇರ್ತಾನೆ ಅಲ್ವಾ, ಡ್ರೈವರ್ ಇರ್ತಾನೆ ಅಲ್ವಾ. ಆ ಡ್ರೈವರು ತುಂಬಾ ಗಾಡಿ 200-300 ಕಿಲೋಮೀಟರ್ ಓಡಿಸ್ಕೊಂಡು ಹೋಗ್ತಾನೆ. ಆದರೆ ಅಲ್ಲಿ ಗಾಡಿ ಸ್ಟಾಪ್ ಆದಾಗ ಅದು ಏನು ಮಾಡಿದ್ರೂ ಸ್ಟಾರ್ಟೇ ಆಗೋದಿಲ್ಲ. ಅವನು ಗಾಡಿ ಚಕ್ರವನ್ನು ದೂಕಿದ್ರೆ ಚಕ್ರ ಹೋಗುತ್ತಾ ಮುಂದೆ?
ಇಲ್ಲ ಮಾತಾಜಿ. ಚಕ್ರ ಇಲ್ಲ. ಅದೇ ಮಾಲೀಕ ಅಲ್ವಾ? ಸೊ ಅದೇ ಮಾಲೀಕ ಚಕ್ರವನ್ನು ದೂಡಿ ಅವನು ನಡೆಸ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಈ ಶರೀರವನ್ನ, ಅದೇ ರೀತಿ ಈ ಶರೀರವನ್ನ ನಡೆಸೋ ಶಕ್ತಿ ಜೀವಾತ್ಮನಿಗಿಲ್ಲ. ಸೊ ಶರೀರವನ್ನು ಯಾರು ನಡೆಸ್ಕೊಂಡು ಹೋಗ್ತಾರೆ? ಪ್ರಕೃತಿಯ 3 ಗುಣಗಳು. ಹಾಗಾದರೆ ಆ ಜೀವಿಯ ಕೆಲಸ ಏನು? ಜೀವಿಯ ಕೆಲಸ ಬಯಕೆಯನ್ನು ಮಾಡೋದು ಅಷ್ಟೇ. ಬಯಕೆಯನ್ನು ಮಾಡಿದಾಗ ಇದು ಡಿಸೈರ್ಸ್, ಆಗ ಬೇರೆ ಪ್ರಕೃತಿ ಗುಣಗಳು ಅದನ್ನು ಮಾಡ್ಕೊಂಡು ಹೋಗ್ತವೆ. ಭಗವಂತ ಅದಕ್ಕೆ ಸ್ಯಾಂಕ್ಷನ್ ಕೊಡ್ತಾನೆ. ನಮ್ಮ ಒಂದು ಕರ್ಮದಲ್ಲಿ ಅದಿದ್ರೆ ಸ್ಯಾಂಕ್ಷನ್ ಕೊಡ್ತಾನೆ. ಸೊ ಆದ್ದರಿಂದ ಯಾವುದೇ ಕೆಲಸ ಯಾವ ವ್ಯಕ್ತಿ ಮಾಡ್ಲಿಕ್ಕಾಗೋದಿಲ್ಲ, ಅದನ್ನು ಮಾಡಿಸ್ಕೊಂಡು ಹೋಗೋದು 3 ಗುಣಗಳು. ಸೊ ಹಾಗಾಗಿ ಒಬ್ಬ ವ್ಯಕ್ತಿ ಕೇಳ್ಬೋದು, ಕೊಲೆಗಾರ ಹೇಳ್ಬೋದು ನಾನು ಕೊಲೆನೇ ಮಾಡಿಲ್ಲ. ಹೌದಾ, ನೀವು ಭಗವದ್ಗೀತೆಯಲ್ಲಿ ಹಿಂಗೆ ಹೇಳ್ತಾರಾ? ಸೊ ಹಾಗಾದ್ರೆ ನಾನು ಕೊಲೆ ಮಾಡಿಲ್ಲ, ಅದಕ್ಕೆ ಶಿಕ್ಷೆ ಇಲ್ಲ ಅಂತ ಕೇಳ್ಬೋದು ಅಲ್ವಾ? ಈ ತರ ವಿಚಾರ ಮಾಡಿದ್ರೆ ಒಬ್ಬ ಕೊಲೆಗಾರ ಇದ್ದಾನೆ, ಅವನು ಕೊಲೆ ಮಾಡೇ ಇಲ್ವಾ ಅಲ್ವಾ? ಅವನು ಮಾಡೋದಿಲ್ಲ ಕೆಲಸ, ಪ್ರಕೃತಿ ಗುಣಗಳು ಮಾಡ್ಕೊಂಡು ಹೋಗಿದೆ. ಹಾಗಾದ್ರೆ ಆಗತ್ತಾ? ಇಲ್ಲ ಮಾತಾಜಿ. ನೋಡಿ ಏನು ಗೊತ್ತಾ, ಅಲ್ಲಿ ಡಿಸೈರ್ ಇದೆ ಅವನಿಗೆ ಕೊಲೆ ಮಾಡ್ಲಿಕ್ಕೆ. ಸೊ ಅದಕ್ಕೆ ಅವನು ಕೊಲೆಗಾರ ಏನಾಗ್ತಾನೆ, ಅವನಿಗೆ ಶಿಕ್ಷೆ ಸಿಕ್ಕುತ್ತೆ. ಯಾಕೆ? ಅವನು ವಿಕರ್ಮ ಮಾಡಿದ್ದಾನೆ, ಅದಕ್ಕೆ ಅವನು ಇಚ್ಛೆ ತೋರಿಸಿದ್ದಾನೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅದಕ್ಕೆ ಹೇಳೋದು, ಅದಕ್ಕೆ ನಮ್ಗೆ ನಾನು ಮಾಡ್ತಿದ್ದೇನೆ, ನಾನು ಹೋಗ್ತಾ ಇದ್ದೇನೆ ಇದು ಹೇಳೋದು ಅಹಂಕಾರ, ಮಿಥ್ಯ ಅಹಂಕಾರ. ಸೊ ನನ್ನದು, ನಾನು ಮಾಡಿದ್ದೇನೆ, ನಾನು ಹೋಗ್ತಾ ಇದ್ದೇನೆ, ಇದು ಏನದು? ಮಿಥ್ಯ ಅಹಂಕಾರ. ನನ್ನದು ಹೇಳೋದು ಏನದು? ಹರೇ ಕೃಷ್ಣ, ಮಿಥ್ಯ ಅಹಂಕಾರ. ನಾವು ನಮ್ಮನ್ನು ಭೌತಿಕದ ಜೊತೆ, ಶರೀರದ ಜೊತೆ ನಮ್ಮನ್ನು ಗುರುತಿಸಿಕೊಳ್ಳುವುದು. ಇದು ನಾನು, ಇದು ನನಗೆ ಸಂಬಂಧಪಟ್ಟವರು, ಇವರು, ಇದು ನನ್ನದು, ಇದು ನನ್ನ ಮನೆ, ಇದು ನನ್ನ ಹೆಂಡತಿ, ಇದು ನನ್ನ ಮಕ್ಕಳು, ಇದು ನನ್ನ ಗಂಡ, ಇದು ನಾನು, ನನ್ನದು, ಈ ಮಿಮಿ ಕಾನ್ಶಿಯಸ್ನೆಸ್. ಸೊ ಅದೇನದು? ಮಿಥ್ಯಾಹಂಕಾರ. ಸೊ ಹಾಗಾಗಿ ನಾವು ಅದನ್ನ ಗುರುತಿಸೋದನ್ನ ಬಿಡಬೇಕಂತ. ಯಾಕೆ? ನಾವು ದೇಹ ಅಲ್ಲ, ನಾವು ಆತ್ಮ. ಸೊ ಹಾಗಾಗಿ ನಾವು ಕರ್ಮವನ್ನು ನಾವು ನಮ್ಮ ಪ್ರಕೃತಿ ಗುಣಗಳೇ ಮಾಡಿಸ್ಕೊಂಡು ಹೋಗ್ತವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇದನ್ನ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾವು ಈ ತರ ಕಾನ್ಶಿಯಸ್ನೆಸ್ಗೆ ಒಂದ್ ಹರೇ ಕೃಷ್ಣ, 1 ನಿಮಿಷ. ನಾವು ಈ ರೀತಿಯ ಕಾನ್ಶಿಯಸ್ನೆಸ್ಗೆ ಬರ್ಬೇಕಾದ್ರೆ ನಮ್ಗೆ ಎಷ್ಟು ಸಮಯ ಬೇಕಾಗ್ಬೋದು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ನೆಕ್ಸ್ಟ್ ಸ್ಲೈಡ್ ಓದಿ. ಹರೇ ಕೃಷ್ಣ, ಇದನ್ನು ಓದಿ. ಪರಮಸತ್ಯವನ್ನು ಮಾಯೆಯು ಮುಸುಕಿದಾಗ ಅದಕ್ಕೆ ಜಡವಸ್ತುವೆಂದು ಹೆಸರು. ಪರಮಸತ್ಯಕ್ಕಾಗಿ ಜೊತೆಗೂಡಿಸಿದ ಜಡವಸ್ತುವು ತನ್ನ ಆಧ್ಯಾತ್ಮಿಕ ಗುಣವನ್ನು ಮರಳಿ ಪಡೆಯುತ್ತದೆ. ಮಾಯಾ ಪ್ರಜ್ಞೆಯನ್ನು ಬ್ರಹ್ಮನ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯೇ ಕೃಷ್ಣ ಪ್ರಜ್ಞೆ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಕೃಷ್ಣ ಪ್ರಜ್ಞೆ ಹೇಳೋದಕ್ಕೆ 2 ರೀತಿಯಾದ ಒಂದು ಉತ್ತರವನ್ನ ಹೇಳಿದೆ. ಮೊದಲು ಭೌತಿಕವಾದ ಕರ್ಮಿ ಜೀವನದಿಂದ ಭಕ್ತಿಗೆ ಬರೋದು, ಅದೇ ಕೃಷ್ಣ ಪ್ರಜ್ಞೆ. ಈಗೇನು ಹೇಳ್ತಾ ಇದ್ದಾರೆ? ಪರಮ ಸತ್ಯವನ್ನು ಮಾಯೆ ಮುಸುಕಿದೆ. ಸೊ ಅದನ್ನ ಆ ಮಾಯಾ ಪ್ರಜ್ಞೆಯನ್ನು ಭಗವನ್ ಪ್ರಜ್ಞೆ ಮಾಡೋದೇ ಕೃಷ್ಣ ಪ್ರಜ್ಞೆ. ಸೊ ಅದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಪ್ರಪಂಚದಲ್ಲಿ ಇರೋದೆಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು, ಹೌದು ಅಲ್ವೋ? ಈಶಾವಾಸ್ಯಮಿದಂ ಸರ್ವಂ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ನನ್ನಿಂದ ಎಲ್ಲ ಬಂದಿದೆ ಅಂತ ಭಗವಂತ ಹೇಳಿದ್ದಾನೆ. ಸೊ ಹಾಗಾಗಿ ಭಗವಂತನಿಂದ ಬಂದಿರೋದ್ರಿಂದ ಎಲ್ಲವೂ ಕೂಡ ಅದು ಆಧ್ಯಾತ್ಮಿಕವೇ. ಆದರೆ ಮಾಯೆ ಮುಸುಕಿದೆ, ಮಾಯೆ ಅದನ್ನು ಮುಚ್ಚಿಬಿಟ್ಟಿದೆ. ಸೊ ಹಾಗಾಗಿ ಅದು ಭೌತಿಕವಾಗಿ ಕಾಣುತ್ತೆ ನಮಗೆ. ಸೊ ಹಾಗಾಗಿ ಈ ಎಲ್ಲ ಜಡವಸ್ತುವನ್ನ ನಾವು ಭಗವಂತನಿಗೆ ಬಳಸಿದರೆ ಅದೇನಾಗತ್ತೆ? ಅದು ಹರೇ ಕೃಷ್ಣ, ಭಗವಂತನಿಗಾಗಿ ಬಳಸಿದರೆ ಅದು ಆಧ್ಯಾತ್ಮಿಕವಾಗಿ ಬಿಡುತ್ತೆ. ಆಧ್ಯಾತ್ಮಿಕವಾಗಿ ನಾವೆಲ್ಲವನ್ನು ಜಗತ್ತಲ್ಲಿ ಎಲ್ಲವನ್ನು ಆಧ್ಯಾತ್ಮಿಕವಾಗಿ ಬಳಸ್ಬೇಕಂತೆ. ಉದಾಹರಣೆಗೆ ನಮ್ಗೀಗ ನಾವು ಆಹಾರ ತಯಾರು ಮಾಡ್ತೇವೆ, ಅದನ್ನ ಅದನ್ನ ಭಗವಂತನೇ ಅರ್ಪಿಸಿಕೊಂಡು ಅದು ಭೌತಿಕ ಇದ್ದಿದ್ದು ಆಧ್ಯಾತ್ಮಿಕ ಆಗ್ಬಿಡುತ್ತೆ. ಸೊ ಪ್ರತಿಯೊಂದು ಅಷ್ಟೇ ನೋಡಿ, ಪ್ರತಿಯೊಂದು ನಾವು ಭಗವಂತನೇ ಅರ್ಪಿಸಿದ ಕೂಡಲೇ ಅದು ಏನಾಗತ್ತೆ? ಅದು ಭೌತಿಕ ಅಲ್ಲ, ಅದು ಆಧ್ಯಾತ್ಮಿಕ ಆಗತ್ತೆ. ಅದನ್ನೇ ಭಗವಂತನಿಗೆ ಕೊಡದೆ ನಮಗೆ ನಾವು ಬಳಸ್ಕೊಂಡ್ರೆ ಏನಾಗತ್ತೆ? ಅದು ಇಂದ್ರಿಯ ಭೋಗ ಮಾಡಿದಾಗ ಏನಾಗತ್ತೆ? ಅದು ಭೌತಿಕ ಆಗತ್ತೆ ಅಲ್ವಾ? ಹಾಗಾಗಿ ಆಚಾರ್ಯರು, ಶಿಲ ಪ್ರಭುಪಾದಂತ ಆಚಾರ್ಯರ ಶರೀರ ಇದೆಯಲ್ಲ, ಅದು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಆಗಿರ್ತದೆ.
ಯಾಕೆಂದ್ರೆ ಅವರು ಸಂಪೂರ್ಣ ಶರೀರವನ್ನ ಭಗವಂತನ ಸೇವೆಗೆ ಹಗಲು ರಾತ್ರಿ ಅವರು ಬಳಸಿರ್ತಾರೆ ಅಲ್ವಾ. ಹಾಗಾಗಿ ಈ ಆಚಾರ್ಯರ ಶರೀರ ಇದನ್ನ ದೇಹತ್ಯಾಗ ಮಾಡಿದಾಗ ಅದನ್ನ ಅವರು ಅಂತ್ಯ ಸಂಸ್ಕಾರ ಮಾಡೋದಿಲ್ಲ ನಮ್ಮ ಬೇರೆ ಸಾಮಾನ್ಯ ಜನರ ತರ, ಅದಕ್ಕೆ ಸಮಾಧಿ ಮಾಡ್ತಾರೆ ಅಲ್ವಾ, ನಿಮಗೆ ಗೊತ್ತಿರಬಹುದು ಅಲ್ವಾ. ಹೌದು ಮಾತಾಜಿ. ಹಾ, ಹಾಗಾಗಿ ನಾವು ನಮ್ಮ ಶರೀರವನ್ನು ಆಧ್ಯಾತ್ಮೀಕರಿಸಿಕೊಳ್ಬೇಕು ಅಂದ್ರೆ ನಮ್ಮ ಶರೀರವನ್ನ ಭಗವಂತನ ಸೇವೆಗೆ ಇಡಬೇಕು. ಸೊ ಹಾಗಾಗಿ ಇದನ್ನ ನಾವೇನ್ ಹೇಳ್ತೇವೆ ಅಂತಂದ್ರೆ, ನಾವು ಶರೀರವನ್ನ ಆಧ್ಯಾತ್ಮೀಕರಿಸ್ಕೊಳ್ಳೋದು ಭಗವಂತನ ಸೇವೆಗೆ ಇಟ್ಟಾಗ, ಸೇವೆಗೆ ನಮ್ಮ ದೇಹವನ್ನು ಬಳಸಿಕೊಂಡಾಗ, ನಾವು ಆಹಾರವನ್ನು ಪವಿತ್ರ ಮಾಡ್ಕೊಳ್ಳೋದು, ಅದನ್ನು ಆಧ್ಯಾತ್ಮೀಕರಿಸೋದು ಭಗವಂತನಿಗೆ ಸೇವೆ ಮಾಡಿದಾಗ, ಅದು ನೈವೇದ್ಯ ಮಾಡಿದಾಗ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ನಮಗೆ ಎಲ್ಲವನ್ನೂ ನಾವು ಆಧ್ಯಾತ್ಮೀಕರಿಸ್ಕೊಂಡ್ರೆ ನಮಗೇನಾಗುತ್ತೆ, ಹರೇ ಕೃಷ್ಣ, ಕೃಷ್ಣ ಪ್ರಜ್ಞೆ ಬರುತ್ತೆ ಮಾತಾಜಿ. ನಮಗೆ ಭೌತಿಕ ಇದನ್ನ ಆಧ್ಯಾತ್ಮಿಕ ಮಾಡ್ಕೊಂಡ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮುಂದುವರಿತೇವೆ. ಸೊ ಹಾಗಾಗಿ ಇದನ್ನ ತಿಳ್ಕೊಳ್ಬೇಕು. ಸೊ ಅದಕ್ಕಾಗಿ ನಮಗೆ ಅಜ್ಞಾನ ಇರುತ್ತೆ, ಆ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಹರೇ ಕೃಷ್ಣ. ಇಲ್ಲಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ. ಹಾ, ಅಹಿಕ ಇಹಿಕ ಅಂತ ಮಾತಾಜಿ ಇಲ್ಲಿದೆ. ಐಹಿಕ ಜಗತ್ತಿನ ಮಾತಾಜಿ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಇರುತ್ತೆ, ಓದಿ ಮಾತಾಡಿ. ಐಹಿಕ ಜಗತ್ತಿನ ಚಟುವಟಿಕೆಗಳನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ವಿಷ್ಣುವಿಗಾಗಿ ಮಾತ್ರವೇ ಮಾಡಿದಷ್ಟು ಸಮಾಧಿ ಅಥವಾ ಸಂಪೂರ್ಣ ಲೀನತೆಯಿಂದಾಗಿ ವಾತಾವರಣವು ಆಧ್ಯಾತ್ಮಿಕವಾಗುತ್ತದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕು, ಎಲ್ಲವನ್ನು ಕೂಡ ಭಗವಂತನ ಸೇವೆಗೆ ನಾವು ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಭಗವಂತ ನಮಗಾಗಿ ಎಷ್ಟೊಂದು ಗ್ರಹಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಅಲ್ವಾ. ಹರೇ ಕೃಷ್ಣ. ಎಷ್ಟೊಂದು ಗ್ರಹಗಳು ಎಲ್ಲವನ್ನು ಭೌತಿಕ ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ, ಆದ್ರೆ ಅದನ್ನ ನಾವು ಇಂದ್ರಿಯ ಭೋಗಕ್ಕೆ ಬಳಸಬಾರ್ದು. ಅದನ್ನ ನಾವ್ ಏನ್ ಮಾಡ್ಬೇಕು, ಅದನ್ನ ನಾವು ಭಗವಂತನ ಸೇವೆಗೆ ಬಳಸಬೇಕು ಎಲ್ಲವನ್ನು ಅಲ್ವಾ. ಸೊ ಈಗ ಏನ್ ಮಾಡ್ತಾ ಇದ್ದ, ನಾವು ಏನ್ ಮಾಡ್ತೇವೆ, ನಮ್ಮ ಒಂದು ಇದಕ್ಕಾಗಿ ನಾವು ನಮ್ಮ ಭೋಗಕ್ಕಾಗಿ ನಾವು ಎಲ್ಲದನ್ನ ಬಳಸಿಬಿಡ್ತೇವೆ. ಸೊ ಹಾಗಾಗಿ ನಾವು ಅದನ್ನ ಭಗವಂತನ ಸೇವೆಗೆ ಬಳಸಬೇಕು ಅಂತ ಹೇಳ್ತಿದ್ದೆ. ಇಲ್ಲಿ 5.2 ಶ್ಲೋಕ ಓದ್ಕೊಂಡು ಬಂದಿದ್ದೀರಾ. ಹರೇ ಕೃಷ್ಣ. 5.2 ಶ್ಲೋಕದ ಭಾವಾರ್ಥವನ್ನು ಓದಿ ಅದರ ಮಹತ್ವದ ಹೇಳಿಕೆಗಳನ್ನು ಚರ್ಚಿಸಿ ಅಂತ ಇದೆ. ಹರೇ ಕೃಷ್ಣ. ಓದಿದ್ದೀರಾ? ಹರೇ ಕೃಷ್ಣ. ಕೇಳ್ತಾ ಉಂಟಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ. ಓದಿದ್ದೀರಾ 5.2ನೇ ಶ್ಲೋಕ? ಹರೇ ಕೃಷ್ಣ. ಯಾರಾದ್ರೂ ಪಾಯಿಂಟ್ಸ್ ಹೇಳ್ತೀರಾ? ಹರೇ ಕೃಷ್ಣ. ಸಮಯದ ಅಭಾವ ಆಗ್ಬಿಡುತ್ತೆ. ಹರೇ ಕೃಷ್ಣ. ನೋಡಿ, ಅದನ್ನ ನಾನು ಓದ್ಕೊಂಡು ಹೇಳ್ತೇನೆ. ಶ್ರೀ ಭಗವಾನ್ ಉವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಸೊ ಅದರಲ್ಲಿ ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವೆಯಲ್ಲಿ ಕರ್ಮ ಅಂದ್ರೆ ಕರ್ಮ ಸನ್ಯಾಸ ಯೋಗ. ಸೊ ಇದರಲ್ಲಿ ಇವೆರಡು ಮುಕ್ತಿಗೆ ಒಳ್ಳೆಯದು, ಆದರೆ ಅದರಲ್ಲಿ ಕರ್ಮ ಸನ್ಯಾಸ ಯೋಗ ಅಂದ್ರೆ ಭಕ್ತಿ ಸೇವೆಯಲ್ಲಿ ಕೆಲಸ ಇದು ತುಂಬಾ ಶ್ರೇಷ್ಠವಾದದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಭಾವಾರ್ಥದಲ್ಲಿ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರಂದ್ರೆ, ನಮಗೆ ಐಹಿಕ ಬಂಧನ ಯಾಕೆ ಉಂಟಾಗುತ್ತೆ ಕೇಳಿದ್ರೆ, ನಾವು ಫಲಾಪೇಕ್ಷಿತ ಕರ್ಮವನ್ನು ಮಾಡ್ತೇವೆ ಅಲ್ವಾ. ನಾವು ಕರ್ಮ ಫಲ ತ್ಯಾಗ ಮಾಡ್ತೇವಾ? ಹರೇ ಕೃಷ್ಣ. ಇಲ್ಲ, ಮಾಡೋದಿಲ್ಲ. ಎಲ್ಲಿವರೆಗೆ ನಾವು ಫಲಾಪೇಕ್ಷಿತ ಕರ್ಮವನ್ನ ನಾವು ಮಾಡ್ತೇವೆ, ಈ ಭೌತಿಕ ಈ ನಮ್ಮ ಈ ದೇಹ ಮನುಷ್ಯರಲ್ಲಿ ಇಟ್ಕೊಂಡಾಗ ನಮಗೆ ನಾವು ದೇಹ ತ್ಯಾಗ ಮಾಡಿದ ನಂತರ ನಮಗೆ ಏನ ಸಿಗುತ್ತೆ, ಇನ್ನೊಂದು ದೇಹ ಸಿಕ್ಕುತ್ತೆ. ಆ ಇನ್ನೊಂದು ದೇಹ ನಮಗೆ ಮನುಷ್ಯ ದೇಹ ಸಿಕ್ಕುತ್ತೆ ಗ್ಯಾರಂಟಿ ಇಲ್ಲ. ನಾವು ಕೃಷ್ಣ ಪ್ರಜ್ಞೆ ಇದ್ರೆ ಸಿಕ್ಬೋದು, ಇಲ್ಲದಿದ್ರೆ ನಮ್ಗೆ ಪ್ರಾಣಿ ಶರೀರವೂ ಸಿಕ್ಬಹುದು ಅಲ್ವಾ. ನಾವು ಪುಣ್ಯ ಕೆಲಸ ಮಾಡಿದ್ರೆ ನಮ್ಗೆ ದೇವತೆ ಶರೀರವೂ ಕೂಡ ಸಿಕ್ಬೋದು. ಆದ್ರೆ ಇವೆಲ್ಲವೂ ಐಹಿಕವಾದದ್ದು. ಇದೆಲ್ಲದಕ್ಕೂ ಏನಿದೆ, ಐಹಿಕ ಶರೀರಕ್ಕೆ ಹುಟ್ಟು ಸಾವು ಮುಪ್ಪು ರೋಗ ಇದೆ ಅಲ್ವಾ.
ಹೌದು ಮಾತಾಜಿ. ಹುಟ್ಟು ಸಾವು ಮುಪ್ಪು ರೋಗ ಅಂದ್ರೆ ಅದು ಪ್ರಾಥಮಿಕ ಸಮಸ್ಯೆ ನಮಗೆ. ಆಮೇಲೆ ಎರಡನೆಯದು, ಎಲ್ಲ ದೇಹಕ್ಕೂ ತ್ರಿವಿಧ ತಾಪತ್ರಯಗಳಿದೆ ಅಲ್ವಾ ಭೌತಿಕ ಶರೀರಕ್ಕೆ. ಹೌದು ಅಂದ್ರೆ ಮಾತಾಜಿ. ಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ಆದಿ ಇದೆಲ್ಲ ದೈವಿಕ, ಇದೆ. ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಅಂದ್ರೆ ಮನಸ್ಸಿಗೆ ಮತ್ತೆ ಶರೀರಕ್ಕೆ ರೋಗ ಬರೋದು. ಆಮೇಲೆ ಆದಿ ದೈವಿಕ ಅಂದ್ರೆ ನಮಗೆ ಇಲ್ಲಿ ದೇವತೆಗಳಿಂದ ಬರ್ತಕ್ಕಂಥದ್ದು. ಅಂದ್ರೆ ನಮಗೆ ಪ್ರವಾಹ, ನೆರೆ ಬರೋದು, ಅನಾವೃಷ್ಟಿ, ಅತಿವೃಷ್ಟಿ, ಭೂಕಂಪ ಇದೆಲ್ಲ. ಆಮೇಲೆ ಬೇರೆ ಜೀವಿಗಳಿಂದ ಆದಿ ಭೌತಿಕ, ಈಗ ಸೊಳ್ಳೆಯಿಂದ ಮಲೇರಿಯಾ ಕಾಯಿಲೆ ಬರೋದು, ಹಾವು ಕಚ್ಚೋದು, ಹೀಗೆಲ್ಲ ಅದು ಆದಿ ಭೌತಿಕ. ಸೊ ಇದು ಎಲ್ಲ ಈ ರೀತಿಯಾದ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಈ ಕಷ್ಟಗಳು ಕೂಡ, ತ್ರಿವಿಧ ತಾಪತ್ರಯಗಳು ಕೂಡ ಈ ಭೌತಿಕ ಶರೀರಕ್ಕೆ ಬರುತ್ತವೆ. ಸೊ ಹಾಗಾಗಿ ನಮಗೆ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ನಾವು ಸಾಗಿಕೊಂಡು ಹೋಗ್ಬಿಡ್ತೇವೆ ಈ ತರ ಫಲಾಪೇಕ್ಷಿತ ಕರ್ಮ ಮಾಡಿದ್ರೆ ಅಲ್ವಾ. ಆದ್ರೂ ಜನ ಏನ್ ಮಾಡ್ತಾರೆ, ಇಂದ್ರಿಯ ತೃಪ್ತಿಗಾಗಿ ಉನ್ಮತ್ತರಾಗಿದ್ದಾರೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ ಅಲ್ವಾ. ಹೌದು ಮಾತಾಜಿ. ನೋಡಿ, ಭೌತಿಕ ಶರೀರ ಯಾತನೆಗಳಿಂದ ತುಂಬಿರುತ್ತೆ ಅಲ್ವಾ. ಎಷ್ಟೊಂದು ಕಾಯಿಲೆಗಳು ಬರುತ್ತೆ, ಎಷ್ಟೊಂದು ತಾಪತ್ರಯಗಳು ಬರುತ್ತೆ ಅಲ್ವಾ. ಸೊ ದೇಹ ತಾತ್ಕಾಲಿಕ ಆದ್ರೆ ಅನೇಕ ತೊಂದರೆಗಳನ್ನ ಕೊಡ್ತಾ ಇರುತ್ತೆ. ಸೊ ಆದ್ದರಿಂದ ನಾವು ಮತ್ತೊಂದು ಇಂಥ ಒಂದು ಭೌತಿಕ ಶರೀರ ಪಡ್ಕೋಬೇಕಾ, ಬೇಡ್ವಾ? ಹರೇ ಕೃಷ್ಣ. ಬೇಡ ಮಾತಾಜಿ. ಬೇಡ. ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡಬಾರ್ದು. ಸೊ ಅದಕ್ಕೆ ಮನುಷ್ಯ ಏನ್ ಮಾಡಬೇಕು, ಸ್ವರೂಪವನ್ನು ಕುರಿತು ನಾವು ಜಿಜ್ಞಾಸ ಮಾಡಬೇಕು. ನಾನು ಯಾರು ಅಲ್ವಾ. ಈ ನಿಜ ಸ್ವರೂಪ ಏನು ನಮ್ದು? ಜೀವೇರ ಸ್ವರೂಪ ಹೈ ಭಗವಂತ ಕೃಷ್ಣನ ನಿತ್ಯದಾಸ. ಸೊ ಇದನ್ನ ನಾವು ಭಗವಂತನ ಸೇವಕ, ಇದನ್ನ ನಮಗೆ ತಿಳಿಯೋವರೆಗೂ ನಾವು ಏನು ಮಾಡ್ತೇವೆ, ಇಂದ್ರಿಯ ತೃಪ್ತಿಗೋಸ್ಕರ ಕರ್ಮವನ್ನು ಮಾಡ್ತೇವೆ. ಸೊ ಹಾಗಾಗಿ ನಾವು ಎಲ್ಲಿಯವರೆಗೆ ಇಂದ್ರಿಯ ತೃಪ್ತಿಯ ಕೆಲಸ ಮಾಡ್ತೇವೆ ಅಲ್ಲಿವರೆಗೆ ನಾವು ದೇಹದಿಂದ ದೇಹಕ್ಕೆ ನಾವು ಮತ್ತೆ 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 ಹುಟ್ಟು ಸಾವಿನಲ್ಲಿ ಉಳಿದುಕೊಳ್ತೇವೆ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಈ ಮನಸ್ಸು ನಮ್ಗೆ ಏನಾಗಿದೆ, ಕಾಮ್ಯ ಕರ್ಮದಲ್ಲಿ ತೊಡಗಿ ಬಿಟ್ಟಿದೆ ಅಲ್ವಾ. ಅದು ಬೇಕು, ಇದು ಬೇಕು ಅಲ್ವಾ. ಸೊ ಇದು ಯಾಕೆ ಆಯ್ತು? ಇದು ಅಜ್ಞಾನದಿಂದ ಅಲ್ವಾ. ಆದರೆ ಜ್ಞಾನ ಯಾವುದು? ಜ್ಞಾನ ಜೀವೇರ ಸ್ವರೂಪ, ಕೃಷ್ಣರೇ ನಿತ್ಯದಾಸ. ಅದನ್ನು ನಾವು ಪಡ್ಕೊಳ್ಬೇಕು. ಸೊ ಆಗ ಯಾವಾಗ ವಾಸುದೇವನಲ್ಲಿ ನಾವು, ಭಗವಂತನಲ್ಲಿ ನಾವು ಭಕ್ತಿ ಸೇವೆಯನ್ನ ಆಸಕ್ತಿಯನ್ನು ಬೆಳೆಸ್ಕೊಳ್ತೇವೆ, ಅವಾಗ ನಮಗೆ ಏನಾಗುತ್ತೆ, ಬಂಧನಕ್ಕೆ ನಾವು ಮುಕ್ತಿಯನ್ನ ಪಡ್ಕೊಳ್ತಕ್ಕಂಥ ಮಾರ್ಗ ಓಪನ್ ಆಗುತ್ತೆ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಅರ್ಥ ಆಯ್ತು ಮಾತಾಜಿ. ಹಾಗಾಗಿ ನಾನ್ ದೇಹ ಅಲ್ಲ, ನನ್ನ ಆತ್ಮ, ಇಷ್ಟು ತಿಳ್ಕೊಂಡ್ರೆ ಸಾಲದು. ನಾನು ಆತ್ಮನಾದರೆ ಆತ್ಮನ ಕೆಲಸ ಏನು? ಹರೇ ಕೃಷ್ಣ. ಆತ್ಮನ ಕೆಲಸ ಏನು? ಹರೇ ಕೃಷ್ಣ. ಆತ್ಮನ ಚಟುವಟಿಕೆ ಏನು? ಭಗವಂತನನ್ನು ಸೇವೆ ಮಾಡೋದು ಮಾತಾಜಿ. ಅಲ್ಲಿ ತೊಡ್ಕೊಳ್ಬೇಕು. ಸೊ ಆದ್ದರಿಂದ ನಾವು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯಲ್ಲಿ ನಾವು ತೊಡ್ಕೊಳ್ಳದೆ ಹೋದ್ರೆ ನಮಗೆ ಹೃದಯ ಪರಿಶುದ್ಧಿ ಆಗೋದಿಲ್ಲ. ಆಗ್ತದ್ಯಾ? ಸೊ ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕೆಲಸ ಮಾಡಿದರೆ ನಮಗೆ ತಂತಾನೆ ಬಿಡುಗಡೆ ಆಗತ್ತೆ ಅಂತ ಹೇಳ್ತಾರೆ ಭೌತಿಕದಿಂದ. ಸೊ ಹಾಗಾಗಿ ಭಗವಂತನಿಗೆ ನಾವು ಅಟ್ಯಾಚ್ ಆದರೆ, ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ತೊಡಗಿದರೆ ನಮ್ಗೆ ಏನಾಗುತ್ತೆ, ನಮಗೆ ತನ್ನಿಂತಾನೆ ಈ ಭೌತಿಕದಿಂದ ಬಿಡುಗಡೆ ಆಗತ್ತೆ. ಸೊ ಹಾಗಾಗಿ ಕರ್ಮ ತ್ಯಾಗ, ಅದಕ್ಕಿಂತ ಕರ್ಮ ಫಲತ್ಯಾಗ ಮಾಡಬೇಕು. ಕರ್ಮತ್ಯಾಗ ಅಂದ್ರೆ ಕೆಲಸನೇ ಮಾಡ್ತಿರೋದು. ಕರ್ಮ ಫಲತ್ಯಾಗ ಅಂದ್ರೆ ಕೆಲಸ ಮಾಡಿ ಅದರ ಫಲವನ್ನು ಭಗವಂತನಿಗೆ ಕೊಡೋದು. ಸೊ ಆದ್ದರಿಂದ ಕರ್ಮ ಫಲತ್ಯಾಗವು ಕರ್ಮತ್ಯಾಗಕ್ಕಿಂತ ಶ್ರೇಷ್ಠವಾದದ್ದು. ಕರ್ಮತ್ಯಾಗಕ್ಕೆ ಏನ್ ಹೇಳ್ತಾರೆ? ಪ್ರಾಪಂಚಿಕತೆಯ ಬುದ್ಧಿಯ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕತ್ಯತೆ. ಅಂದ್ರೆ ಈ ಯಾರು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಮಾಯಾವಾದಿಗಳಿದ್ದಾರಲ್ವಾ, ಅವ್ರು ಏನ್ ಹೇಳ್ತಾರೆ, ನೇತಿ ಇದನ್ನ ಮಾಡಿದ್ರೆ ನನಗೆ ಭೌತಿಕ, ಇದು ನನಗೆ ಏನಾಗುತ್ತೆ, ಇದರಿಂದ ನನಗೆ ಅಂದ್ರೆ ಭೌತಿಕದಿಂದ ನನಗೆ ಬಂಧನ ಉಂಟಾಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರು ಎಲ್ಲವನ್ನೂ ತ್ಯಾಗ ಮಾಡ್ಲಿಕ್ಕೆ ನೋಡ್ತಾರೆ. ಆದರೆ ಭಗವಂತನ ಅವರು ಭಗವಂತನ ಆರಾಧಿಸುವುದೇ ಇಲ್ಲ. ಸೊ ಅಂತಹ ಅದೇನು ಉಪಯೋಗ? ಸೊ ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹನ್ ಉಪಯುಂಜತೆ ನಿರ್ಬಂಧೆ ಕೃಷ್ಣ ಸಂಬಂಧೆ
ಯುಕ್ತ ವೈರಾಗ್ಯ ಉಚ್ಯತೆ. ಅಂದ್ರೆ ಏನು ಅಂತಂದ್ರೆ, ಈಗ ಎಲ್ಲವೂ ಭಗವಂತನಿಗೆ ಸೇರಿದ್ದು. ಇದು ಎಲ್ಲವೂ ಭಗವಂತನಿಗೆ ಸೇರಿದ್ದರಿಂದ ನಮ್ಮದು ಅಂತ ಏನಾದರೂ ಇದೆಯಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಇಲ್ಲ ಎಲ್ಲವೂ ಮಾತಾಜಿ. ಭಗವಂತನಿಗೆ ಸೇರಿದಿರೋದ್ರಿಂದ ನಮ್ಮದು ಯಾವ್ದಾದ್ರು ಒಂದು ವಸ್ತು ಇದೆಯಾ? ಇಲ್ಲ. ಇಲ್ಲ. ಹಾಗಾಗಿ ಯಾವುದು ನಮ್ಮ ವಸ್ತು ಅಲ್ಲ. ತ್ಯಾಗ ಮಾಡದೆ ಎಲ್ಲಿಂದ ಬಂತು? ನಮ್ಮದೇ ಆದ್ರೆ ನಾವು ತ್ಯಾಗ ಮಾಡ್ಬೋದು. ಅರ್ಥ ಆಯ್ತಾ? ಹರೇ ಕೃಷ್ಣ. ನಮ್ಮದೇ ಆದ್ರೆ ನಾವು ತ್ಯಾಗ ಮಾಡ್ಬೋದು. ನಮ್ಮದು ಅಲ್ಲದೆ ನಾವು ಹೇಗೆ ತ್ಯಾಗ ಮಾಡ್ಲಿಕ್ಕಾಗತ್ತೆ? ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಎಲ್ಲವನ್ನು ವಸ್ತುವನ್ನು ಭಗವಂತನ ಸೇವೆಗೆ ಉಪಯೋಗಿಸ್ಕೊಳ್ಬೇಕು. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಎಲ್ಲವೂ ಭಗವಂತನಿಗೆ ಸೇರಿದ್ದು, ಅದನ್ನ ನಾವು ಇಂದ್ರಿಯ ಭೋಗಕ್ಕೆ ಬಳಸುವುದಲ್ಲ. ಅದನ್ನ ಯಾರಿಗೆ ಬಳಸಬೇಕು? ಭಗವಂತನ ಸೇವೆಗೆ ಬಳಸ್ಬೇಕು ಮಾತಾಜಿ. ಭಗವಂತನ ಸೇವೆಗೆ ಬಳಸಬೇಕು. ಸೊ ಹಾಗಾಗಿ ಅದಕ್ಕೆ ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ. ಸೊ ಇದನ್ನ ಭಕ್ತ ಮಾಡ್ತಾನೆ. ಭಕ್ತ ಏನೋ, ಅವನು ಒಡೆತನದ ಭಾವನೆ ಇಲ್ಲ, ಯಾವುದು ನನಗೆ ಸೇರಿದ್ದಲ್ಲ, ಎಲ್ಲವೂ ಭಗವಂತನಿಗೆ ಸೇರಿದ್ದು. ಸೊ ಹಾಗಾಗಿ ತ್ಯಾಗದ ಪ್ರಶ್ನೆ ಇಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಎಲ್ಲವನ್ನು ಭಗವಂತನ ಸೇವೆಯಲ್ಲಿ ಬಳಸಬೇಕು. ಇದಕ್ಕೆ ನೀವು ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮಾಯಾವಾದಿ ಸನ್ಯಾಸಿ ಮಾಡಿರ್ತಕ್ಕಂಥದ್ದು ಕೃತಕವಾದ ತ್ಯಾಗ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾದ ತ್ಯಾಗ. ಇದು ಅರ್ಥ ಆಯ್ತಲ್ಲ ಹರೇ ಕೃಷ್ಣ? 5.2 ಅರ್ಥ ಆಯ್ತು ಮಾತಾಜಿ. ನೆಕ್ಸ್ಟ್ ಇದನ್ನು ಓದಿ ಯಾರು? ಹರೇ ಕೃಷ್ಣ. ಇದನ್ನ ನಾನು ನಿಮ್ಗೆ ಇದನ್ನ ಹೇಳ್ತೇನೆ. ಇನ್ನೊಂದು ಸಾರಿ, ಒಂದ್ ನಿಮಿಷ ಇದನ್ನ ಹೇಳ್ತೇನೆ. ಒಂದ್ ನಿಮಿಷ ಹರೇ ಕೃಷ್ಣ, ಆಮೇಲೆ ಓದ್ಲಂತೆ. ಇದು ಏನಂತಂದ್ರೆ, ನಾವೊಂದು ಉದಾಹರಣೆ ನೋಡ್ಕೊಳ್ಳುವ. ನಾವು ಹೇಗೆ ಭೌತಿಕದಲ್ಲಿ ಉಳ್ಕೊಂಡ್ಬಿಡ್ತೇವೆ ಅಂತಂದ್ರೆ, ಈಗ ನಮ್ಮನ್ನು ಭೌತಿಕ ಪ್ರಪಂಚದಲ್ಲಿ ಬಂಧಿಸಿರ್ತಕ್ಕಂತಹ ಬಗ್ಗೆ ಹೇಳ್ತಾರೆ. ಅಂದ್ರೆ ಅದನ್ನೇ 5.2 ಹೇಗೆಂದ್ರೆ, ಒಬ್ಬ ಕೈದಿ ಜೈಲಿನಲ್ಲಿ ಇರ್ತಾನೆ. ಸೊ ಆ ಜೈಲಿನಲ್ಲಿ ಏನ್ ಮಾಡ್ತಾರೆ? ಆ ಕೈದಿಯನ್ನ ಕಬ್ಬಿಣದ ಬಾಗಿಲು ಹಾಕಿ ಬಂಧಿಸ್ತಾರೆ ಅಲ್ವಾ? ಬಂಧಿಸ್ತಾರೆ ಇಲ್ವಾ? ಆದ್ರೆ ಅದಕ್ಕೆ ಬಿಗಿದ ಕೈ ಕೊಟ್ರೆ, ಅವನಿಗೆ ಬಿಗಿದ ಕೈ ಕೊಟ್ರೆ, ಆ ಬಿಗಿದ ಕೈಯಿಂದ ನಾವು ಹೊರಗೆ ತೆಗೆದು ಬರ್ಬೋದಾ? ಹರೇ ಕೃಷ್ಣ. ಬರ್ಬೋದು ಅಲ್ವಾ? ಸೊ ಹಾಗಾಗಿ ಕರ್ಮ ಫಲದಲ್ಲಿ ವ್ಯಕ್ತಿಗೆ ಯಾವಾಗ ಆಸಕ್ತಿ ಇಲ್ಲ, ಅವಾಗ ನಮಗೆ ಭೌತಿಕ ಪ್ರಪಂಚದಿಂದ ನಮಗೆ ಈ ಎಲ್ಲ ವ್ಯಕ್ತಿ ಬಿಡುಗಡೆ ಹೊಂದುತ್ತಾನೆ. ಯಾವುದೋ ಈ ಹುಟ್ಟು ಸಾವಿನ ಚಕ್ರದಿಂದ. ಇದಕ್ಕೊಂದು ಉದಾಹರಣೆ ಕೇಳೋದಂದ್ರೆ, ಏನ್ ಮಾಡ್ತಾರೆ? ಮಂಗಗಳನ್ನು ಹಿಡಿಯುವುದನ್ನ ನೀವು ಕೇಳಿರ್ಬೋದು. ಮಂಗಗಳನ್ನು ಹಿಡಿಯೋದು ಹೇಗೆ ಹಿಡಿತಾರೆ ಅಂತ ಕೇಳಿದ್ದೀರಾ ಹರೇ ಕೃಷ್ಣ? ಬೋನ್ನಲ್ಲಿ ಹಿಡಿತಾರೆ ಅವ್ರು, ಬೋನ್ಗಳು. ಇನ್ಯಾರಾದ್ರೂ ಕೇಳಿದ್ದೀರಾ ಹರೇ ಕೃಷ್ಣ? ಮಂಗಗಳನ್ನ ಹೇಗೆ ಹಿಡಿತಾರೆ ಅಂತ? ಒಂದು ಚಿಕ್ಕ ಇದು ಬಾಟ್ಲ್ ತರ ಚಿಕ್ಕ ಮೂತಿ ಇರೋದ್ರಲ್ಲಿ ಬಾಳೆಹಣ್ಣು ಹಾಕ್ಬಿಡ್ತಾರೆ. ಆ ಬಾಳೆಹಣ್ಣು ಎತ್ಕೊಳಕ್ ಅದು ಕೈ ಹಾಕಿದ್ರೆ ಆ ಬಾಳೆಹಣ್ಣು ಬಿಡಲ್ಲ, ಅದು ಕೈ ಹೊರಗಡೆ ಬರಲ್ಲ. ಅದು ಕೇಳಿದ್ದೀನಿ ಮಾತಾಜಿ ನಾನು. ಅದನ್ನೇ ಹೇಳ್ತಾರೆ ಇಲ್ಲಿ. ಮಂಗಗಳನ್ನು ಹಿಡಿಲಿಕ್ಕೆ ಸಣ್ಣ ಹೂಜಿನಲ್ಲಿ ಗೋಡಂಬಿ, ಕಡಲೆ ಎಲ್ಲ ಇಡ್ತಾರೆ. ಕಾಡಿನಲ್ಲಿ ಹೋಗಿ ಅದನ್ನ ಕಟ್ಟಿ ಇಡ್ತಾರೆ. ಆ ಹೂಜಿ ಕಟ್ಟಿಟ್ಟಾಗ ಅಲ್ಲಿ ಮಂಗ ಬರುತ್ತೆ. ಇದರೊಳಗೆ ಏನ್ ತಿನ್ಲಿಕ್ಕಿದೆ ಅಂತ ಕೈ ಹಾಕತ್ತೆ. ಕೈ ಹಾಕಿದ್ಮೇಲೆ ಅದು ಮುಷ್ಟಿ ತುಂಬಾ ಹಿಡ್ಕೊಳುತ್ತೆ. ಆ ಮುಷ್ಟಿ ದೊಡ್ಡ ಆಗತ್ತಲ್ವಾ? ಸಣ್ಣ ಕೈಯು ಅದು ದೊಡ್ಡ ಆದ್ಮೇಲೆ ಅದು ಹೊರಗೆ ತೆಗಿಲಿಕ್ಕೆ ಬರೋದಿಲ್ಲ. ಆಮೇಲೆ ಅದು ಹೂಜಿ ಬಾಯಿ ಚಿಕ್ಕದು, ಅದನ್ನು ಬಿಡ್ಲಿಕ್ಕೆ ಅದು ರೆಡಿ ಇಲ್ಲ ಅಲ್ವಾ? ಸೊ ಬಿಡ್ಲಿಕ್ಕೆ ರೆಡಿ ಇಲ್ಲ, ಅದು ಸಿಕ್ಕಾಕೊಂಡ್ಬಿಡುತ್ತೆ. ಬಿದ್ಮೇಲೆ ಅದೇನ್ ಮಾಡ್ತಾರೆ? ಅದನ್ನ ಯಾರು ಮಂಗನ ಹಿಡಿಲಿಕ್ಕೆ ಅಂತ ಮಾಡ್ಕೊಂಡಿದ್ದಾರೆ ಅವ್ರು ತಗೊಂಡು ಹೋಗ್ಬಿಡ್ತಾರೆ ಅಲ್ವಾ? ತಕೊಂಡೋಗಿ ಅದನ್ನ ಸರ್ಕಸ್ಸಿಗೆ ಒಯ್ಯೋದು, ಅದನ್ನ ಟ್ರೈನಿಂಗ್ ಕೊಡೋದು ಮಾಡ್ತಾರೆ. ಸೊ ಹಾಗೆ ಅದೇ ತರ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಭೌತಿಕವಾದ ವಸ್ತುಗಳಲ್ಲಿ ನಮ್ಮಲ್ಲಿ ಆಸಕ್ತಿ ಇದೆ. ಇದೆಯೋ ಇಲ್ವೋ? ಅದಕ್ಕೆ ನಮಗೆ ಭೌತಿಕದಿಂದ ನಮಗೆ ಬಿಡುಗಡೆ ಇಲ್ಲ. ಸೊ ಹಾಗಾಗಿ ನಮಗೆ ಹಗ್ಗದಿಂದ ಬಂಧಿಸಲ್ಪಟ್ಟಿದ್ದೇವೆ. ಯಾವ ತರ ಹಗ್ಗ? ಭೌತಿಕದಲ್ಲಿ ನಮಗೆ ಆ ಭೌತಿಕ ಈ ಒಂದು ವಸ್ತುಗಳಲ್ಲಿ ನಮಗೆ ಆಸಕ್ತಿ ಇದೆ ಅಲ್ವಾ? ಹೌದು ಅಲ್ವಾ? ಕರ್ಮ ಫಲ ತ್ಯಾಗ ನಾವು ಮಾಡ್ತಾ ಇಲ್ಲ. ನಾವು ಕರ್ಮ ಫಲದವನ್ನು ಆಸಕ್ತಿಯಿಂದ ನಾವು ಮಾಡ್ತಾ ಇದ್ದೇವೆ. ಹೌದು ಅಲ್ವೋ? ಹೌದು ಮಾತಾಜಿ. ಆದ್ರಿಂದ ನಮಗೆ ಬಿಡುಗಡೆ ಇಲ್ಲ. ಸೊ ಹಾಗಾಗಿ ಕರ್ಮವನ್ನು ನಾವು ಬಿಡುವುದಕ್ಕಿಂತ, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಕರ್ಮದ ಫಲವನ್ನು ಬಿಡುವುದು ಉತ್ತಮ. ಸೊ ಹಾಗಾಗಿ ಕರ್ಮ ಸನ್ಯಾಸಕ್ಕಿಂತ ಕರ್ಮ ಸನ್ಯಾಸ ಯೋಗ, ಕರ್ಮ ಸನ್ಯಾಸ ಯೋಗದಲ್ಲಿ ಆ ಫಲವನ್ನು ಬಿಡ್ತಕ್ಕಂಥದ್ದು, ಕರ್ಮದ ಫಲವನ್ನು ಬಿಡ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಅದನ್ನ
ಭಗವಂತನಿಗೆ ಆ ಫಲವನ್ನು ಅರ್ಪಿಸಿದಾಗ ಅದೇನಾಗತ್ತೆ, ಅದು ಕರ್ಮ ಫಲ ತ್ಯಾಗ ಆಗತ್ತೆ. ಸೊ ಅದನ್ನ ಹೇಳ್ತಾರೆ. ಸುಮ್ಮನೆ ವ್ಯಕ್ತಿ ನನ್ನ ಹತ್ರ ಎಲ್ಲ ಇದೆ, ನನಗೆ ಬೇಡ ಅಲ್ಲಿ ಬಿಟ್ಬಿಟ್ಟು ಸಮುದ್ರಕ್ಕೆ ಎಸೆದ್ರೆ ಅದರಿಂದ ಏನಾದ್ರೂ ವೈರಾಗ್ಯ ಸಿಕ್ಕತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ನಮ್ಮ ಸಿಗಲ್ಲ. ಬೇಡ ಬೇಡಪ್ಪ ಎಲ್ಲ ಸಮುದ್ರಕ್ಕೆ ಎಸೆದು ಬಿಡ್ತೇನೆ, ವೈರಾಗ್ಯ ಸಿಕ್ಕುತ್ತಾ? ಇಲ್ಲ. ಸಿಗಲ್ಲ ಮಾತಾಜಿ. ಇಲ್ಲ. ಸೊ ಹಾಗಾಗಿ ಇಲ್ಲಿ ನಮ್ಮ ಹತ್ರ ಇರೋ ಯಾವ ವಸ್ತು ನಮ್ಮದೇ ಅಲ್ಲ, ನಮ್ಮ ಹತ್ರ ಇರೋ ವಸ್ತು ನಮ್ಮದಲ್ಲ. ಯಾಕೆಂದ್ರೆ ಎಲ್ಲವೂ ಭಗವಂತನಿಗೆ ಸೇರಿರೋದು. ಈಗ ನಿಮ್ಮ ಮನೆಯಲ್ಲಿ ಅನೇಕ ವಸ್ತುಗಳು ಇರಬಹುದು ಅಲ್ವಾ, ಅದು ಅಥವಾ ನಿಮಗೆ ಭೂಮಿ ಇರಬಹುದು, ಜಮೀನು ಇರಬಹುದು, ಮನೆ ಇರಬಹುದು, ನಿಮ್ಮ ಒಂದು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇರಬಹುದು. ಆದ್ರೆ ಎಲ್ಲವೂ ಅದು ಯಾರಿಗೆ ಸೇರಿದ್ದು? ಭಗವಂತನಿಗೆ. ಸೊ ಹಾಗಾಗಿ ಇಲ್ಲಿ ನಾವು ಕೆಲಸ ಮಾಡಿದ್ದು ಅಂದ್ರೆ ಕರ್ಮದ ಫಲವನ್ನು ಭಗವಂತನಿಗೆ ಕೊಟ್ಟಾಗ ಅದು ನಿಜವಾದ ವೈರಾಗ್ಯ, ಅದಕ್ಕೆ ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನ ಭಗವಂತ ಏನು ಐಹಿಕ ಸೃಷ್ಟಿ ಮಾಡಿದ್ದಾನೆ ಅದೆಲ್ಲವನ್ನು ಭಗವಂತನ ಸೇವೆಯಲ್ಲಿ ಉಪಯೋಗಿಸಿದವನೇ ನಿಜವಾದ ಸನ್ಯಾಸಿ. ಸೊ ಹಾಗಾಗಿ ನಿಜವಾದ ಸನ್ಯಾಸಿ ಯಾರು? ಹರೇ ಕೃಷ್ಣ. ಎಲ್ಲವನ್ನು ಭಗವಂತನ ಸೇವೆಗೆ ಉಪಯೋಗಿಸಿದನು ಮಾತಾಜಿ, ಯುಕ್ತ ವೈರಾಗ್ಯ ಮಾಡೋನು. ಹಾ, ಹರೇ ಕೃಷ್ಣ, ಹರೇ ಕೃಷ್ಣ. ಇದನ್ನು ಓದಿದ್ದೀರಾ ಹರೇ ಕೃಷ್ಣ? ಈ ಸ್ಲೈಡ್ ಓದಿ ಹಾಕಿದ್ಯಾ? ಇಲ್ಲ ಮಾತಾಜಿ, ಅದು ಓದಿಲ್ಲ ಮಾತಾಜಿ. ಯಾರು ಓದ್ಲಿಕ್ಕೆ ಯಾರು ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ? ಯಾರು ಅವರು ಓದಿ? ಹರೇ ಜ್ಯೋತಿ ಮಾತಾಜಿ ಜ್ಯೋತಿ ಮಾತಾಜಿ ಓದಿ ಮಾತಾಜಿ. ವಾಸ್ತವವಾಗಿ ಯಾವುದು ಯಾರಿಗೂ ಸೇರಿದ್ದಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಹಾಗಿರುವಾಗ ತ್ಯಾಗದ ಪ್ರಶ್ನೆ ಎಲ್ಲಿ ಬಂತು? ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಎನ್ನುವ ಅರಿವಿರುವ ವ್ಯಕ್ತಿಯು ಸದಾ ತ್ಯಾಗದಲ್ಲಿಯೇ ನೆಲೆಸಿರುತ್ತಾನೆ. ಎಲ್ಲವೂ ಕೃಷ್ಣನಿಗೆ ಸೇರಿದ್ದರಿಂದ ಎಲ್ಲವನ್ನೂ ಕೃಷ್ಣನ ಸೇವೆಗೆ ಬಳಸಬೇಕು. ಮಾಯವಾದಿ ಪಂಥದ ಸನ್ಯಾಸಿಯು ಕೃತಕವಾಗಿ ಎಷ್ಟೇ ತ್ಯಾಗ ಮಾಡಿದರೂ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಪರಿಪೂರ್ಣ ಕರ್ಮವು ಅದಕ್ಕಿಂತ ಬಹುಶ್ರೇಷ್ಠವಾದದ್ದು. ಹರೇ ಕೃಷ್ಣ. ಹಾಗಾಗಿ ನಮಗೆ ಯಾವುದು ನಮ್ಮದು ಸೇರಿದ್ದಲ್ಲ ಅಂದ್ರೆ ತ್ಯಾಗ ಎಲ್ಲಿಂದ ಬಂತು? ನಾ ತ್ಯಾಗ ಮಾಡಿದೆ ಏನ್ ತ್ಯಾಗ? ನೇತಿ ಅಂತ ಮಾಯವಾದಿ ಸನ್ಯಾಸಿಗಳು ಎಲ್ಲ ತ್ಯಾಗ ಮಾಡಿದೇವೆ ಅಂತ ಹೇಳ್ತಾರಲ್ಲ, ಅದು ಕೃತಕ ಸನ್ಯಾಸ. ಅವರು ಭಗವಂತನ ಸೇವೆಗೆ ಬಳಸೋದಿಲ್ಲ. ಆದರೆ ಭಕ್ತ ಏನ್ ಮಾಡ್ತಾನೆ? ಎಲ್ಲವನ್ನೂ ಭಗವಂತನ ಸೇವೆಗೆ ಬಳಸ್ತಾನೆ. ಸೊ ಹಾಗಾಗಿ ಯಾವುದೂ ನಮಗೆ ಸೇರಿದ್ದಲ್ಲ ಅಂದ ಮೇಲೆ ತ್ಯಾಗ ಮಾಡೋ ಪ್ರಶ್ನೆ ಎಲ್ಲಿಂದ ಬಂತು? ಈಗ ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಅಂದ್ರೆ ಈಗ ನಾವು ಇದಕ್ಕೆ ಹೋಗ್ತೇವೆ, ಎಲ್ಲಿಗೆ? ಗಂಗಾ ನದಿಯಲ್ಲಿ ನೀರು ತಕೊಂಡು ಗಂಗಾ ನದಿಗೆ ತರ್ಪಣ ಕೊಡ್ತೇವೆ ಅಲ್ವಾ? ಹರೇ ಕೃಷ್ಣ. ಹರ್ಕಿ ಪೌಡಿಗೆ ಹೋಗ್ತೇರಲ್ಲ, ಅದು ಹರಿದ್ವಾರದಲ್ಲಿ, ಅಲ್ಲಿ ನೀರ್ ತಕೊಂಡು ಮತ್ತೆ ಅಲ್ಲೇ ನೀರಿಗೆ 3 ಸರಿ ಹಾಕ್ತಾರೆ ಅಲ್ವಾ? ಅದು ನೀರ್ ಯಾರದ್ದು? ಗಂಗೆಯಿಂದನೇ ಎತ್ಕೊಳ್ಳೋದು, ಅವರಿಗೆ ಕೊಡೋದು ಅಲ್ವಾ? ಅದೇ ತರ ಭಗವಂತನಿಗೆ ಸೇರಿದ್ದ ವಸ್ತುಗಳು ಎಲ್ಲವೂ ಭಗವಂತನಿಗೆ ಸೇರಿದ್ದು. ಎಲ್ಲವೂ ಚರಾಚರ ವಸ್ತು ಎಲ್ಲ ಅವನೇ ಒಡೆಯ, ಎಲ್ಲದರ ಒಡೆಯ ಅಂದಾಗ ತ್ಯಾಗ ಮಾಡೋದೇನ್ ಬಂತು? ಇದೆಯಾ ತ್ಯಾಗ ಅಂತ? ಹರೇ ಕೃಷ್ಣ. ತ್ಯಾಗ ಅಂತ ಇರ್ಬೇಕಾದ್ರೆ ನಮ್ಗೊಂದು ಸೇರಿದ ವಸ್ತು ಇರ್ಬೇಕಲ್ವಾ? ಹರೇ ಕೃಷ್ಣ. ನಮ್ಗೊಂದು ಸೇರಿದ ವಸ್ತು ಅಂತ ಇರ್ತದೆಯಾ? ಇದೆಯಾ ಯಾವ್ದಾದ್ರು? ಇಲ್ಲ ಮಾತಾಜಿ, ಯಾವ್ದು ಇಲ್ಲ ಮಾತಾಜಿ. ಆಮೇಲೆ ತ್ಯಾಗ ಪ್ರಶ್ನೆ ಇಲ್ಲ. ಅದಕ್ಕೆ ಏನ್ ಹೇಳ್ತಾರೆ? ಮಾಯವಾದಿ ಅವ್ರು ಮಾಡೋದು ಕೃತಕ ಮಾಯವಾದಿ ಪಂಥದ ಸನ್ಯಾಸಿ ಕೃತಕವಾಗಿ ತ್ಯಾಗ ಮಾಡ್ತಾನೆ. ಫಲ್ಗು ವೈರಾಗ್ಯ ಯಾಕೆ ಹೇಳ್ತಾರೆ ಅಂದ್ರೆ, ಫಲ್ಗು ನದಿ ಇರ್ತದೆ ಬಿಹಾರದಲ್ಲಿ, ಅಲ್ಲಿ ಮೇಲ್ಗಡೆ ಮರಳಿರುತ್ತೆ, ಒಳಗ್ ಕೈ ಹಾಕಿದ ಅಲ್ಲಿ ನೀರು ಕಾಣೋದಿಲ್ಲ, ಒಳಗ್ ಕೈ ಹಾಕಿದ್ಮೇಲೆ ನೀರಿರುತ್ತೆ. ಅದು ಫಲ್ಗು. ಅವ್ರಿಗೇನಾಗುತ್ತೆ? ಹೊರಗೆ ನೋಡ್ಲಿಕ್ಕೆ ಸನ್ಯಾಸಿ, ಅದ್ರ ಒಳಗಡೆ ಭೌತಿಕವಾದ ಇಚ್ಛೆಗಳಿರುತ್ತೆ. ಇದು ಅರ್ಥ ಆಯ್ತಾ? ಅದಕ್ಕೆ ಫಲ್ಗು ವೈರಾಗ್ಯ ಅಂತ ಕರೀತಾರೆ. ಆದ್ರೆ ಯುಕ್ತ ವೈರಾಗ್ಯ ಅಂದ್ರೆ ಕೃಷ್ಣ ಪ್ರಜ್ಞೆಯ ಭಕ್ತಿ ಸನ್ಯಾಸಿ, ಅವರು ಯುಕ್ತ ವೈರಾಗ್ಯ ಅಂದ್ರೆ ಎಲ್ಲವನ್ನು ಭಗವಂತನ ಸೇವೆಗೆ ಬಳಸ್ತಾರೆ. ಹರೇ ಕೃಷ್ಣ. ಅಲ್ಲಿ ಇನ್ನೊಂದು ಮಾತು ಹೇಳೋಣ. ಹರೇ ಕೃಷ್ಣ. ಹಿಂದಿನ ಸ್ಲೈಡು. ಹರೇ ಕೃಷ್ಣ. ವಾಸ್ತವವಾಗಿ ಯಾರಿಗೂ ಸೇರಿಲ್ಲ. ಸೊ ಅದಕ್ಕೆ ನಾವು ಏನನ್ನು ತ್ಯಾಗ ಮಾಡ್ಬೇಕು ಅಂದ್ರೆ ಭೌತಿಕ ಇಚ್ಛೆಗಳನ್ನು ತ್ಯಾಗ ಮಾಡ್ಬೇಕಂದ್ರೆ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ? ಭೌತಿಕ ಭೋಗದ ಇಚ್ಛೆಯನ್ನು ನಾವು ತ್ಯಾಗ ಮಾಡಬೇಕು. ಏನನ್ನ ನಾವು ತ್ಯಾಗ ಮಾಡಬೇಕು? ಹರೇ ಕೃಷ್ಣ.
ಭೌತಿಕ ಆಸೆಗಳನ್ನ ತ್ಯಾಗ ಮಾಡ್ಬೇಕು ಮಾತಾಜಿ. ಭೌತಿಕ ಭೋಗದ ಇಚ್ಛೆ ಅದನ್ನ ನಾವು ತ್ಯಾಗ ಮಾಡ್ಬೇಕಂತೆ. ಸೊ ಹಾಗಾಗಿ ಇಂದ್ರಿಯ ತೃಪ್ತಿಯ ವಿಚಾರವನ್ನು ನಾವು ತ್ಯಾಗ ಮಾಡಬೇಕು. ಸೊ ಹಾಗಾಗಿ ಭಗವಂತ ಈಗೊಂದು ನಾವು ತಂದೆ ಒಂದು ಮಗುವಿಗೆ ಚಾಕ್ಲೇಟ್ ಕೊಟ್ಟಾಗ ತಂದೆದೇ ದುಡ್ಡು, ತಂದೆದೇ ತಂದಿರೋದು, ಆದ್ರೆ ಮಗು ಕೊಟ್ಟರೆ ತಂದೆಗೆ ಎಷ್ಟು ಸಂತೋಷ ಸಿಕ್ಕುತ್ತೆ. ನಾವು ಹಿಂದೆ ಈಗ ಅದನ್ನ ಡಿಸ್ಕಸ್ ಮಾಡಿದ್ದೇವೆ. ಅದೇ ತರಹ ನಾವು ಯಾವುದೂ ನಂದಲ್ಲ, ಭಗವಂತಂದೇ ವಸ್ತು, ಅದನ್ನ ಭಗವಂತನ ಪೂಜೆಗೆ ಬಳಸೋದು, ಭಗವಂತನ ಸೇವೆಗೆ ಬಳಸೋದು, ಇದು ಮಾಡಿದ್ರೆ ಏನಾಗತ್ತೆ, ಭಗವಂತನಿಗೆ ನಮ್ಮ ಮೇಲೆ ಸಂತೋಷ ಆಗತ್ತೆ. ಸೊ ಇದನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ಅದನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಾ? ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಹರೇ ಕೃಷ್ಣ. ಕೃಷ್ಣ ಯಾರು ಓದಿಲ್ಲ ಪ್ರಜ್ಞೆ ಓದಿ. ಕರ್ಮವಲ್ಲ. ಹರೇ ಕೃಷ್ಣ ಮಾತಾಜಿ. ಯಾರು ಓದ್ಲಿ ಮಾತಾಜಿ? ಓದಿ. ಯಾರು ಓದಿಲ್ಲ ಅವರು ಓದಿ. ಹರೇ ಕೃಷ್ಣ ಕೃಷ್ಣ. ಪ್ರಜ್ಞೆಯ ಓದಿ ಮಾತಾಜಿ. ದಾಕ್ಷಾಯಣಿ ಮಾತಾಜಿ ಓದಿ. ಕೃಷ್ಣ ಪ್ರಜ್ಞೆಯ ಕರ್ಮವೆಲ್ಲ ಪರಿಪೂರ್ಣ ಮಟ್ಟದ್ದು. ಈ ಕೆಲಸವೆಲ್ಲ ಆಧ್ಯಾತ್ಮಿಕವಾದದ್ದು, ಅದಕ್ಕೆ ಐಹಿಕ ಫಲವಿಲ್ಲ. ಆದ್ದರಿಂದ ಕೃಷ್ಣ ಪ್ರಜ್ಞೆಯು ಸಂಪೂರ್ಣ ಶಾಂತಿಯನ್ನು ತರುತ್ತದೆ. ಆದರೆ ಇಂದ್ರಿಯ ತೃಪ್ತಿಗಾಗಿಯೇ ಲಾಭದ ಲೆಕ್ಕಾಚಾರದಲ್ಲಿ ಸಿಕ್ಕಿಕೊಂಡಿರುವವನಿಗೆ ಈ ಶಾಂತಿ ದೊರಕುವುದಿಲ್ಲ. ಇದೇ ಕೃಷ್ಣ ಪ್ರಜ್ಞೆಯ ಗುಟ್ಟು. ಕೃಷ್ಣನನ್ನು ಬಿಟ್ಟು ಅಸ್ತಿತ್ವವಿಲ್ಲ ಎನ್ನುವುದು ಅರಿವೇ ಶಾಂತಿ ಮತ್ತು ನಿರ್ಭಯಗಳ ನೆಲೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಯಾರ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತನಾಗಿರ್ತಾನೆ ಅವನು ಶಾಂತಿಯಿಂದ ಇರ್ತಾನೆ, ಅವನಿಗೆ ಭಯ ಇರುವುದಿಲ್ಲ, ನಿರ್ಭಯವಾಗಿರ್ತಾನೆ. ಹರೇ ಕೃಷ್ಣ. ಸೊ ಕೃಷ್ಣ ಭಕ್ತ ಕೇವಲ ಶಾಂತ. ಏನಂದ್ರೆ ಕರ್ಮಿ ಜ್ಞಾನಿ ಯೋಗಿ ಸಕಲೆ ಅಶಾಂತ. ಕೃಷ್ಣ ಭಕ್ತ ಕೇವಲ ಶಾಂತ. ಯಾಕೆ ಕೃಷ್ಣ ಭಕ್ತನಿಗೆ ಅವನಿಗೆ ಶಾಂತಿ ಯಾಕಿದೆ ಅಂತಂದ್ರೆ ಅವನಿಗೆ ಯಾವುದೇ ಭೌತಿಕ ಇಚ್ಛೆಗಳಿಲ್ಲ. ಈಗ ನೋಡಿ, ಕರ್ಮಿಗೆ ಇಂದ್ರಿಯ ಭೋಗದ ಇಚ್ಛೆ, ಆಮೇಲೆ ದೇಹದ ತ್ಯಾಗದ ನಂತರ ಸ್ವರ್ಗಲೋಕಕ್ಕೆ ಹೋಗೋ ಇಚ್ಛೆ, ಜ್ಞಾನಿಗೆ ತಾನು ಮೋಕ್ಷ ಪಡ್ಕೊಳ್ಳುವ ಇಚ್ಛೆ, ಆಮೇಲೆ ಯೋಗಿನವರಿಗೆ ಸಿದ್ಧಿ ಪಡ್ಕೊಳ್ಳೋ ಇಚ್ಛೆ. ಸೊ ಅದೆಲ್ಲ ಭೌತಿಕ ಇಚ್ಛೆಗಳು. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತ ಅವನಿಗೆ ಇದ್ಯಾವುದೂ ಇಚ್ಛೆ ಇಲ್ಲ. ಸೊ ಹಾಗಾಗಿ ಅವನು ಮಾಡ್ತಕ್ಕಂಥ ಕರ್ಮ ಎಲ್ಲ ಪರಿಪೂರ್ಣ ಮಟ್ಟದ್ದು. ಸೊ ಕಂಪ್ಲೀಟ್ಲಿ ಪರ್ಫೆಕ್ಟ್ ಆಗಿ ಮಾಡ್ತಾನೆ ಅವನು. ಸೊ ಅವನು ಮಾಡ್ತಕ್ಕಂಥ ಕೆಲಸ ಆಧ್ಯಾತ್ಮಿಕ, ಅದಕ್ಕೆ ಯಾವುದೇ ಐಹಿಕ ಫಲ ಇಲ್ಲ. ಸೊ ಅದರಲ್ಲಿ ಯಾವುದೇ ಒಂದು ಪುಣ್ಯ ಪಾಪ ಯಾವುದೂ ಇರೋದಿಲ್ಲ, ಅಕರ್ಮವಾಗಿರುತ್ತೆ. ಅವನು ಅಕರ್ಮವನ್ನು ಮಾಡ್ತಾ ಇದ್ದಾನೆ. ಯಾವುದೇ ಇಂದ್ರಿಯ ತೃಪ್ತಿಯ ಬಯಕೆ ಇಲ್ಲ, ಯಾವುದೇ ಒಂದು ಇಂದ್ರಿಯ ಒಂದು ಒಡೆತನದ ಭಾವನೆ ಇಲ್ಲ. ಸೊ ಆದ್ದರಿಂದ ಅವನು ಸಂಪೂರ್ಣ ಶಾಂತನಾಗಿರ್ತಾನೆ ಮತ್ತು ಅವನಿಗೆ ಯಾವುದೇ ಭಯ ಇಲ್ಲ. ಇದನ್ನ ನಾವು ಹೇಗೆ ತಿಳ್ಕೊಳ್ಳೋದು ಅಂತಂದ್ರೆ, ಕರ್ಮ ಫಲದಲ್ಲಿ ಆಸಕ್ತಿ ಇಟ್ಕೊಳ್ಳದೆ ಇರ್ತಕ್ಕಂಥದ್ದು ಒಬ್ಬ ಯೋಧನ ಬಗ್ಗೆ ನಾವು ತಿಳ್ಕೊಬಹುದು. ಈಗ ನಮ್ಮ ದೇಶದಲ್ಲಿ ಯುದ್ಧ ಆಗ್ತಾ ಇದೆ. ಈಗ ಯೋಧ ಒಬ್ಬ ಇರ್ತಾನೆ, ಅವನು ಗೆದ್ದರೆ ಅದು ಯಾರಿಗೆ? ಗೆದ್ದಿದ್ದ ಇದು ಯಾರಿಗೋಸ್ಕರ ಗೆಲ್ತಾನೆ? ಅವನು ದೇಶಕ್ಕೋಸ್ಕರ ಹೋಗ್ತಾನೆ. ಅವನು ಸೋತ್ರೆ ಯಾರಿಗೆ ಸೋಲು? ದೇಶಕ್ಕೆ ಸೋಲು. ಅವನ ಸ್ವಾರ್ಥ ಏನೂ ಇಲ್ಲ ಅಲ್ವಾ? ಅವನ ಸ್ವಾರ್ಥ ಇದೆಯಾ? ಹಾಗೆಯೇ ಇಲ್ಲಿ ಈ ಭಕ್ತಿ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿ ಭಕ್ತ, ಅವನು ಎಲ್ಲ ಕಾರ್ಯವನ್ನು ಭಗವಂತನ ಸೇವೆಗೆ ಮಾಡ್ತಾನೆ ಅಲ್ವಾ? ಭಗವಂತನ ಸೇವೆಗೆ ಅರ್ಪಿಸೋದ್ರಿಂದ ಅವನಿಗೆ ಲಾಭ ನಷ್ಟದ ಚಿಂತೆ ಇರತ್ತಾ? ನೋಡಿ, ಚಿಂತೆ ಇದ್ದರೆ ಮನುಷ್ಯನಿಗೆ ಶಾಂತಿ ಇರುತ್ತಾ? ಚಿಂತೆ ಇಲ್ಲದಿದ್ದವನಿಗೆ ಶಾಂತಿ ಇರುತ್ತಾ? ಇರಲ್ಲ ಮಾತಾಜಿ. ಚಿಂತೆ ಇಲ್ಲದಿದ್ದರೆ ಶಾಂತಿ. ಹಾಗಾಗಿ ಭಕ್ತ ಎಲ್ಲ ಕೆಲಸವನ್ನು ಭಗವಂತನ ತೃಪ್ತಿಗಾಗಿ ಮಾಡಿರೋದ್ರಿಂದ, ಭಗವಂತನಿಗೆ ಅರ್ಪಿಸಿರೋದ್ರಿಂದ ಎಲ್ಲ ಕೆಲಸದ ಫಲವನ್ನು ಅವನಿಗೆ ಯಾವಾಗಲೂ ಶಾಂತಿ ಇರುತ್ತೆ ಭಕ್ತನಿಗೆ. ಸೊ ಕೃಷ್ಣ ಭಕ್ತ ಕೇವಲ ಶಾಂತ, ಅವನು ಸಮಾಧಾನವಾಗಿ ಇರ್ತಾನೆ. ಇದೇ ಕೃಷ್ಣ ಪ್ರಜ್ಞೆ ಗುಟ್ಟು. ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಮಾಡಿದರೆ ಫಲವನ್ನೆಲ್ಲ ಭಗವಂತನೇ ಕೊಟ್ಟಿರೋದ್ರಿಂದ ಯಾವ ಲಾಭದ ಚಿಂತೆ ಇಲ್ಲ, ಯಾವ ನಷ್ಟದ ಚಿಂತೆ ಇಲ್ಲ, ಯಾವಾಗಲೂ ಶಾಂತ ಸಮಾಧಾನದಿಂದ ಇರ್ತಾನೆ ಅಲ್ವಾ? ನಮಗೆ ಶಾಂತಿ ಸೂತ್ರವೇ ಗೊತ್ತಿಲ್ಲ ಅಲ್ವಾ? ನಮ್ಗೆ ಶಾಂತಿ ಬೇಕು, ಸಮಾಧಾನ ಬೇಕು ಅಂತ ಇರ್ತೇವೋ ಇಲ್ವೋ? ಹರೇ ಕೃಷ್ಣ. ಇರ್ತೀವಿ ಮಾತಾಜಿ. ಹಾಗಾಗಿ
ನೋಡಿ, ಕೃಷ್ಣ ಪ್ರಜ್ಞೆ ಗುಟ್ಟು ಏನಂದ್ರೆ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಿಸಿ ನಾವು ಸಮಾಧಾನ ಶಾಂತಿಯಿಂದ ಇರ್ತಕ್ಕಂಥದ್ದು. ಸೊ ಆ ರೀತಿಯಲ್ಲಿ ನಾವು ಭಕ್ತಿ ಸೇವೆಯನ್ನ ಮಾಡಬೇಕು. ಅದನ್ನೇ ಇಲ್ಲಿ ಭಗವಂತ ಇಲ್ಲಿ ಶ್ರೀಲ ಪ್ರಭುಪಾದರು ನಮ್ಗೆ ಹೇಳ್ತಾ ಇದ್ದಾರೆ. ಇದು ಗುಟ್ಟು. ಇದನ್ನ ನಮ್ಗೆ ಯಾರು ಹೇಳ್ಕೊಡ್ತಾರೆ? ಈ ಗುಟ್ಟನ್ನ ನಮ್ಗೆ ಯಾರು ತಿಳಿಸ್ತಾರೆ? ಹರೇ ಕೃಷ್ಣ. ಗುಟ್ಟನ್ನ ನಮ್ಗೆ ಶ್ರೀಲ ಪ್ರಭುಪಾದರಂತಹ ಆಚಾರ್ಯರು ತಿಳಿಸ್ತಾರೆ ಅಲ್ವಾ? ಹರೇ ಕೃಷ್ಣ. ಗುರುಗಳು ತಿಳಿಸ್ತಾರೆ. ಗುರುಗಳು ತಿಳಿಸ್ತಾರೆ. ಅದಕ್ಕೆ ನಾವು ತಿಳ್ಕೊಳ್ಬೇಕು, ಜ್ಞಾನ ಪಡ್ಕೊಳ್ಬೇಕು. ಆದ್ದರಿಂದ ಭಗವಂತ ನಾವು ಏನೋ ಭಗವಂತನೇ ದೊಡ್ಡ ವಿಚಾರ ಸೇವೆ ಮಾಡಬೇಕು ಆ ತರ ಇಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಹೇಳಿದ್ದಾನೆ ಭಗವಂತ ಅಲ್ವಾ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ ಪ್ರಯಚ್ಛತಿ ತದಹಂ ಭಕ್ತಿ ಉಪರತಂ ಅಶ್ನಾಮಿ ಪ್ರಿಯತಾತ್ಮನಃ. ಸೊ ಅದರಿಂದ ಭಗವಂತನಿಗೆ ಎಲ್ಲರ ಹತ್ರ ಸೇವೆ ಮಾಡ್ಲಿಕ್ಕೆ ಆಗತ್ತೆ ಅಲ್ವಾ? ಆಗುತ್ತೋ ಇಲ್ವೋ? ಒಂದು ತುಂಬಾ ಚಿಕ್ಕ ಬಡವನಾಗಿದ್ರು ಅವನ ಮನೆಯಲ್ಲಿ ನೀರಿರುತ್ತೆ, ಅವನ ಮನೆಯಲ್ಲಿ ಹೂವಿರುತ್ತೆ, ಅವನ ಮನೆಯಲ್ಲಿ ಚಿಕ್ಕ ಪುಟ್ಟ ಹಣ್ಣುಗಳಿರುತ್ತೆ ಅಲ್ವಾ? ಅದನ್ನ ಅವನ ಭಗವಂತನ ನೈವೇದ್ಯ ಮಾಡ್ಲಿಕ್ಕೆ ಸಾಧ್ಯ. ಸೊ ಆದ್ದರಿಂದ ಭಗವಂತನ ಪ್ರೀತಿಯಿಂದ ನಾವು ಭಗವಂತನ ಸೇವೆ ಮಾಡಬೇಕು. ಹೌದು ಅಲ್ವಾ? ಈ ರೀತಿ ನಾವು ಕರ್ಮ ಬಂಧನದಿಂದ ಬಿಡುಗಡೆ ಪಡ್ಕೊಳ್ಬೇಕು. ನಾವು ದಿನಕ್ಕೂ ಕರ್ಮ ಬಂಧನ ಜಾಸ್ತಿ ಮಾಡ್ಕೊಳ್ತಾ ಇದ್ದೇವೆ. ಹೌದು ಅಲ್ವಾ? ಹೌದು ಮಾತಾಜಿ. ಅದಕ್ಕೆ ನಾವು ಜ್ಞಾನವನ್ನು ಪಡ್ಕೊಳ್ಬೇಕು. ಯಾಕಂದ್ರೆ ಜ್ಞಾನದಿಂದ ಕರ್ಮವನ್ನು ನಾವು ಮಾಡಬೇಕು. ಜ್ಞಾನದಿಂದ ಕರ್ಮವನ್ನು ಮಾಡಿದ್ರೆ ನಮಗೆ ಕರ್ಮ ಬಂಧನವಿಲ್ಲ. ಸೊ ಕರ್ಮದಿಂದ ಬಿಡುಗಡೆಯನ್ನ ನಾವು ಪಡ್ಕೊಳ್ಬಹುದು. ಕರ್ಮದಿಂದ ಬಿಡುಗಡೆ ಪಡ್ಕೊಂಡ್ಮೇಲೆ ನಮಗೆ ಭಗವಂತನ ಭಕ್ತಿ ಸೇವೆ ಮಾಡಿದಾಗ ನಾವು ಭಗವಂತನ ಲೋಕಕ್ಕೆ ಹೋಗ್ಬಹುದು ಅಲ್ವಾ? ಹೋಗ್ಬೋದಲ್ವಾ? ಭಗವಂತನ ಲೋಕ ಹೇಗಿರುತ್ತೆ ಅಂದ್ರೆ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ. ಅದೇ ಪರಂಧಾಮ, ಪವಿತ್ರ ಆ ಭಗವಂತನ ಧಾಮ. ಅದಕ್ಕೆ ಇಷ್ಟ ನಮ್ಗೆ ಹೋಗ್ಬೇಕು ಅಂತ ಇಷ್ಟ ಇದ್ದಾರೆ. ಈ ಭೌತಿಕ ಪ್ರಪಂಚ ಅದು ದುಃಖಮಯವಾದದ್ದು. ಈ ದುಃಖಮಯವಾದ ಪ್ರಪಂಚದಲ್ಲಿ ಉಳ್ಕೊಳ್ತೇನೆ, ಭೌತಿಕ ಏನೋ ದುಃಖ ಇಲ್ಲದೆ ಇರ್ತಕ್ಕಂಥ ಸಮಯ, ಅದೇ ಸುಖ ಅಂತ ಇಲ್ಲಿರ್ತಕ್ಕಂಥದ್ದು ಚಪಲ ಸುಖ. ಅದನ್ನೇ ಸಾಕು ಅಂತ ನಾವು ಉಳ್ಕೊಂಡ್ರೆ ಇದು ಶಾಶ್ವತ ಅಲ್ಲ. ಯಾಕೆಂದ್ರೆ ಇಲ್ಲಿ ಏನಾಗುತ್ತೆ, ಭೌತಿಕ ಪ್ರಪಂಚ ನಶ್ವರವಾಗಿರುತ್ತೆ. ಅದು ಸೃಷ್ಟಿಯಾದದ್ದು ಮತ್ತು ಅದು ಪ್ರಳಯವಾಗಿ ಹೋಗುತ್ತೆ ಅಲ್ವಾ? ಸೊ ಹಾಗಾಗಿ ನಾವು ನಿಜವಾದ ಸುಖದ ಒಂದು ಜೀವನವನ್ನು ಪಡ್ಕೊಳ್ಬೇಕು ಅಂದ್ರೆ ಭಗವಂತನ ಆ ಪಾದಗಳ ಅಡಿಯಲ್ಲಿ ಇರುತ್ತೆ ಆನಂದ. ಸೊ ಭಗವಂತನ ಪಾದದ ಅಡಿಯಲ್ಲಿ ಆನಂದ ಅಂಬುದಿ ವರ್ಧನಂ. ಆನಂದ ಎಷ್ಟಿರುತ್ತೆ ಅಂದ್ರೆ ಆನಂದ ಸಾಗರ. ಅದಕ್ಕೆ ಆಳ ಇಲ್ಲ, ಆಮೇಲೆ ಅದಕ್ಕೆ ಅಗಲ ಇಲ್ಲ, ಅದನ್ನ ಹೆಚ್ಚಾಗುತ್ತಲೇ ಹೋಗುತ್ತೆ ಭಗವಂತನ ಆ ಲೋಕದಲ್ಲಿ. ಸೊ ಹಾಗಾಗಿ ಭಗವಂತನ ಆನಂದ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ನಾವು ಕೃಷ್ಣ ಪ್ರಜ್ಞೆ ಗುಟ್ಟನ ನಮ್ಗೆ ತಿಳ್ಕೊಳ್ಬೇಕು ಅಲ್ವಾ? ಅದಕ್ಕೆ ಸುಲಭವಾಗಿ ನಮ್ಗೆ ಶ್ರೀಲ ಪ್ರಭುಪಾದ ಏನ್ ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ಅಂದ್ರೆ ಏನೂ ಅಲ್ಲ, ಸಿಂಪಲ್. ಅಂದ್ರೆ ಈಟಿಂಗ್ ಕೃಷ್ಣ ಪ್ರಸಾದಂ, ಚಾಂಟಿಂಗ್ ಹರೇ ಕೃಷ್ಣ ಮಹಾಮಂತ್ರ, ಡಾನ್ಸಿಂಗ್ ಹರಿನಾಮ ಸಂಕೀರ್ತನ. ಸೊ ಅದಕ್ಕಾಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಇದನ್ನ ಕೊಟ್ಟಿದ್ದಾರೆ. ಅವರು ಯುಗಾವತಾರ, ನಮಗೆ ಸ್ಪೆಷಲ್ ಕಲಿಯುಗದಲ್ಲಿ ಬಂದಿದ್ದಾರೆ. ಸೊ ಆ ಪಾತ್ರನದೇಕೆ ಪಾತ್ರ ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಅರ್ಹತೆ ಇಲ್ಲ ಅದನ್ನು ನೋಡುವುದೇ ಇಲ್ಲ. ಎಲ್ಲರಿಗೂ ಕೃಷ್ಣ ಪ್ರೇಮವನ್ನು ಹಂಚುತ್ತಾ ಇದ್ದಾರೆ. ಸೊ ಹರೇರ್ನಾಮ 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 ಇವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಗತಿರನ್ಯತ. ಸೊ ಅದನ್ನ ನಾವು ಪ್ರಯೋಜನವನ್ನ ನಾವು ಪಡ್ಕೊಳ್ಬೇಕು. ಹೌದು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಸೊ ಇಲ್ಲಿಗೆ ನಮ್ದು ಇವತ್ತಿನ ಒಂದು ತರಗತಿಯನ್ನ ನಾವು ಮುಗಿಸೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ನಿಮಗೆ